ಪಾಡೊಂದು ಕುಡ್ಲದ ಅಧಿದೇವತೆ ಅಪ್ಪೆ ಮಂಗಳಮ್ಮನ ಪಾದಡು ಸಾಷ್ಟಾಂಗ ಪ್ರಣಾಮ ಸಂದೈತ ಮಲ್ತೊಂದು ಜಗತ್ತನೇ ಕಾಪುದಿದ ಕಾಪುನ ಕಟೀಲ್ದಪ್ಪೆ ಉಳ್ಳಾಲ್ದಿನ ಪಾದ ತಾಮರೆಡೆ ಕಾರ್ಣಿಕದ ಸತ್ಯಲಿಗೆ ನನರ ಭಕ್ತಿದ ಪ್ರಾರ್ಥನೆ ಸಂದೈತ ಮಲ್ತೊಂದು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ನೇತ ಗೌರವ ಅಧ್ಯಕ್ಷರು ಅಂಚನೆ ಮಹಾದಾನಿ ಲಾಯ್ನೆಂಚಿನ ಕನ್ಯಾನ ಸದಾಶಿವ ಶೆಟ್ಟರಿಗೆ ನಂಕ ಮಾತೆಗಳ ತೆರಿಲೆಕ್ಕನೆ 2024ನೇ ವರ್ಷದ ಕರ್ನಾಟಕ ಸುವರ್ಣ ಸಂಭ್ರಮ ಮಹೋತ್ಸವ ಪ್ರಶಸ್ತಿ ಒಲಿದ ವೇದನೆ ಸೇರಿಂಚಿನ ಮಾತ ಆತ್ಮೀಯ ಬಂಧುಗಳಿಗೆ ನನ್ನವರ ಮೋಕೆದ ಸ್ವಾಗತವನ್ನು ಬೈಕೊಂಡು ಈ ಒಂಜಿ ಕಾರ್ಯಕ್ರಮ ಅಭಿಮತ ಟಿವಿ ಅಂಚನೆ ನಮ್ಮ ಕುಡ್ಲದ ಚಾನೆಲ್ದ ನೇರ ಪ್ರಸಾರ ವಿಶ್ವದಾದ್ಯಂತ ಅಪನಿಡಿದವರ ಈ ಕಾರ್ಯಕ್ರಮ ನಮ್ಮ ಕನ್ನಡಡು ದುಂಬೊತ್ತುಕೊನೊಂದಿಲ್ಲ ಸೇರಿಂಚಿನ ಮಾತ ಬಂಧುಗಳಿಗೆ ನನ್ನವರ ಆತ್ಮೀಯ ಸ್ವಾಗತವನ್ನು ಬಯಕೊಂಡು ಭಾರತದ ರಾಷ್ಟ್ರಪತಿ ಆದಿತ್ಯನಂಚಿನ ಡಾಕ್ಟರ್ ಅಬ್ದುಲ್ ಕಲಾಂ ಅಜ್ಜಿ ಕಡೆ ಪನ್ಪೇರು ಗೆಲುವು ಅನ್ನುವುದು ಅದು ನೆರಳಿನ ತರಹ, ಅದನ್ನು ಯಾವತ್ತೂ ಹಿಡಿಯಲು ಪ್ರಯತ್ನಿಸಬೇಡ. ನಿನ್ನ ದಾರಿಯಲ್ಲಿ ನೀನು ಸಾಗು, ಅದು ನಿನ್ನ ಬೆಂದ ಹಿಂದೆ ಸಾಗಿ ಬರುತ್ತಿದೆ. ಆದರೆ ಒಂದು ಮಾತು ನೆನಪಿಟ್ಟುಕೋ, ನೀನು ಸಾಗುವ ಹೆಜ್ಜೆ ಬೆಳಕಿನ ಕಡೆ ಇರಲಿ, ನೆರಳು ಆವಾಗ ಖಂಡಿತವಾಗಿ ಸಿಗುತ್ತದೆ ಎಂಬಿನ ಪಾತ್ರದ ಲೆಕ್ಕನೆ ಒಂಜಿ ನ್ಯಾಯಯುತವಾದ ಗೌರವಯುತವಾದ ಮಲ್ಲ ಸಾಧನೆಯ ಮಲ್ತಿನಾರು ಅಮ್ಮ ಕನ್ಯಾನ ಸದಾಶಿವ ಶೆಟ್ರು. ಕನ್ಯಾನ ಪಂಪಿನ ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಸ್ವಂತ ಪರಿಶ್ರಮದಿಂದ ಉದ್ಯಮ ಸಾಮ್ರಾಜ್ಯವನ್ನು ಕಟ್ಟಿ ತಾನು ಬಂದ ದಾರಿಯನ್ನು ಯಾವತ್ತೂ ಮರೆಯದೆ ಕಷ್ಟ ಎಂದರೆ ಏನೆಂಬುದನ್ನು ಸ್ವತಃ ಅನುಭವಿಸಿ ಈ ಕಷ್ಟ ಬೇರೆಯವರಿಗೆ ಬರಬಾರದು ಎಂಬ ಸದುದ್ದೇಶದಿಂದ ಅವರಿಗೆ ಆಸರೆಯಾಗಬೇಕು ಎಂಬ ದೊಡ್ಡ ಗುಣದೊಂದಿಗೆ ಇಂದು ಸಹಸ್ರ ಅಶಕ್ತರ ಸಂಘ ಸಂಸ್ಥೆಗಳ ಧಾರ್ಮಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರಗಳ ಶ್ರೇಯೋಭಿವೃದ್ಧಿಗಾಗಿ ಕಾಯ ವಾಚ ಮನಸ ತ್ರಿಕರಣಪೂರ್ವಕವಾಗಿ ಸ್ಪಂದಿಸಿ ಮಹಾನ್ ಕಾರ್ಯವನ್ನು ಮಾಡುತ್ತಿರುವಂಥ ಕನ್ಯಾನ ಸದಾಶಿವ ಶೆಟ್ಟರು ಇವತ್ತು 3,000 ಕುಟುಂಬಗಳಿಗೆ ಉದ್ಯೋಗದಾತರಾಗಿ ಆ ಮನೆಗಳ ಅನ್ನದಾತರಾಗಿ ನಂದಾದಿಭಾಗವಾಗಿ ಬೆಳಗುತ್ತಿದ್ದಾರೆ. ಇವರ ಜೀವನದ ಪಯಣದ ಯಶೋಗಾಥೆಯನ್ನು ಆಧರಿಸಿ ಇವರು ಮಾಡಿದ ಸತ್ಕಾರ್ಯಗಳನ್ನು ಪುರಸ್ಕರಿಸಿ ಅವರ ನೇತೃತ್ವದ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ಹಲವಾರು ಸಂಘ ಸಂಸ್ಥೆಗಳಿಗೆ ಇವರು ನೆರವನ್ನು ನೀಡುತ್ತಿದ್ದರೂ ಕೂಡ ಈ 2 ಸಂಸ್ಥೆಗಳನ್ನು ಇವರು ಬಹಳ ನೆಚ್ಚಿ ಅಪ್ಪಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆ ವೇದಿಕೆಯಲ್ಲಿ ಶ್ರೀಯುತ ಕನ್ಯಾನ ಸದಾಶಿವ ಶೆಟ್ಟಿಯವರ ಬಲಬದಿಯಲ್ಲಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರು, ನಮ್ಮೆಲ್ಲರ ಮಾರ್ಗದರ್ಶಕರು ಹಾಗೂ ಯಕ್ಷಧ್ರುವ ಪಟ್ಲ ಪುಣ್ಯ ಟ್ರಸ್ಟಿನ ಪ್ರಧಾನ ಸಂಚಾಲಕರಾದ ಗೌರವಾನ್ವಿತ ಹರೀಶ್ ಶೆಟ್ಟಿ ಐಕಳ ಇವರಿದ್ದಾರೆ. ಹರೀಶಣ್ಣ ತಮ್ಮನ್ನು ಆತ್ಮೀಯವಾಗಿ ಕಾರ್ಯಕ್ರಮದಲ್ಲಿ ಬರಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಅವರ ಎಡಬದಿಯಲ್ಲಿ ನಮ್ಮ ಇನ್ನೋರ್ವ ಪ್ರಧಾನ ಸಂಚಾಲಕರು ಹಾಗೂ ಮಹಾದಾನಿಗಳು, ಕಾಶಿ ಪ್ಯಾಲೇಸ್ ಹಾಗೂ ಶಶಿ ಕೇಟರ್ಸ್ನ ಆಡಳಿತ ನಿರ್ದೇಶಕರಾದಂಥ ಗೌರವಾನ್ವಿತ ಶ್ರೀ ಶಶಿಧರ್ ಶೆಟ್ಟಿ ಬರೋಡವರಿದ್ದಾರೆ. ಶಶಿಧರನವರ ಜೊತೆಯಲ್ಲಿ ನಮ್ಮ ಯಕ್ಷಧ್ರುವ ಪಟ್ಲ ಪುಣ್ಯ ಟ್ರಸ್ಟಿನ ಅಧ್ಯಕ್ಷರು, ಸ್ಥಾಪಕ ಅಧ್ಯಕ್ಷರಾದಂಥ ಶ್ರೀ ಪಟ್ಲ ಸತೀಶ್ ಶೆಟ್ಟಿ ಅವರಿದ್ದಾರೆ. ಹರೀಶಣ್ಣನವರ ಬಲಬದಿಯಲ್ಲಿ ನಮ್ಮ ಟ್ರಸ್ಟಿನ ಮಹಾಪಾರ್ಷಕರು ಆಳುವ ಕದ್ರಿ ಇದ್ದಾರೆ. ನಮ್ಮ ಮಹಿಳಾ ಸಂಘದ ಘಟಕದ ಗೌರವಾಧ್ಯಕ್ಷರಾದಂಥ ಶ್ರೀಮತಿ ಆರತಿ ಆಳುವ ದಯವಿಟ್ಟು ವೇದಿಕೆಗೆ ಬರಬೇಕು. ಯಕ್ಷಧ್ರುವ ಪಟ್ಲ ಪುಣ್ಯ ಟ್ರಸ್ಟಿನ ಮಹಿಳಾ ಘಟಕದ ಗೌರವಾಧ್ಯಕ್ಷರಾದಂಥ ಶ್ರೀಮತಿ ಆರತಿ ರಾಮಚಂದ್ರ ಆಳುವರು ದಯವಿಟ್ಟು ವೇದಿಕೆಗೆ ಬರಬೇಕು. ಬಂಧುಗಳೇ, ಇವತ್ತಿನ ಕಾರ್ಯಕ್ರಮ ಒಂದು ವಿಶಿಷ್ಟ ರೀತಿಯಲ್ಲಿ ಮುಂದುವರಿಯುತ್ತದೆ. ಆದರಣೀಯ ಕನ್ಯಾನ ಸದಾಶಿವ ಶೆಟ್ಟಿಯವರ ಸನ್ಮಾನ ಕಾರ್ಯಕ್ರಮ ನಿಮ್ಮ ಎಲ್ಲರ ಮನಸ್ಸು ಹಾಗೂ ಕಣ್ಣುಗಳನ್ನು ರಂಜಿಸುವ ರೀತಿಯಲ್ಲಿ ನಡೆಯಲಿಕ್ಕಿದೆ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಸ್ವಾಗತ ನೃತ್ಯದೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಮಂಗಳೂರಿನ ಪ್ರತಿಷ್ಠಿತ ಸನಾತನ ನಾಟ್ಯಾಲಯದ ವಿದುಷಿ ಶಾರದೆ ಮಣಿಶೇಖರ್ ಹಾಗೂ ವಿದುಷಿ ಲತಾ ನಾಗರಾಜ್ ಶೆಟ್ಟಿ ಇವರ ಶಿಷ್ಯವರಿಂದ ಈಗ ಸ್ವಾಗತ ನೃತ್ಯ ಪುಷ್ಪಾಂಜಲಿ.
ನಮ್ಮ ಶಾಸಕರು ನಿರ್ಗಮಿಸ್ತಾ ಇದ್ದಾರೆ. ಬಂಧುಗಳೇ, ಸನ್ಮಾನ್ಯ ಸದಾಶಿವ ಶೆಟ್ಟಿಯವರು ನಮ್ಮ ಟ್ರಸ್ಟಿನ ಗೌರವಾಧ್ಯಕ್ಷ ಆದ ನಂತರ ಅವರು ನೀಡಿದ ಮಾರ್ಗದರ್ಶನ ಸಹಕಾರದಿಂದಾಗಿ ಇಂದು ವಿಶ್ವವ್ಯಾಪಿಯಾಗಿ ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಬಹಳ ಮಹತ್ತರವಾದ ಕಾರ್ಯಗಳನ್ನು ಮಾಡಿ ಜಗತ್ತಿನ ದೊಡ್ಡಣ್ಣೆನಿಸಿಕೊಂಡಂಥ ಅಮೆರಿಕದಲ್ಲಿ ಕೂಡ ತನ್ನ ಕೀರ್ತಿ ಪತಾಕೆಯನ್ನು ಹಾರಿಸಿದೆ. ಮಂಗಳೂರಿನ ಗೌರವಾಧ್ಯಕ್ಷರಾದ ಕೂಳೂರು ಕನ್ಯಾನ ಶ್ರೀ ಸದಾಶಿವ ಶೆಟ್ಟಿಯವರನ್ನ ಗೌರವಿಸುವ ಹೊತ್ತು. ಕನ್ಯಾನ ಸದಾಶಿವ ಶೆಟ್ಟಿ ತುಳುನಾಡು, ಹೊರ ರಾಜ್ಯ, ಹೊರ ದೇಶದಲ್ಲೂ ಇವರದ್ದು ಕೇವಲ ಹೆಸರಲ್ಲ, ಬದಲಾಗಿ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ ಒಂದು ಹೆಸರಿದ್ದರೆ ಅದು ಕನ್ಯಾನ ಸದಾಶಿವ ಶೆಟ್ಟಿ. ಸಂಘ ಸಂಸ್ಥೆಗಳು, ದೇವಸ್ಥಾನ, ದೈವಸ್ಥಾನ, ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ ಕ್ಷೇತ್ರ ಹೀಗೆ ಆಡು ಮುಟ್ಟದ ಸೊಪ್ಪಿಲ್ಲ ಕನ್ಯಾನ ಸದಾಶಿವ ಶೆಟ್ರು ಸಹಾಯ ಮಾಡದ ಸಂಘ ಸಂಸ್ಥೆಗಳಿಲ್ಲ. ನಿನ್ನ ಕೆಲಸವನ್ನ ನೀನು ಮಾಡು, ಅದರ ಪ್ರತಿಫಲವನ್ನ ನನಗೆ ಬಿಟ್ಟು ಬಿಡು. ಶ್ರೀಕೃಷ್ಣ ದೇವರ ಅದ್ಭುತ ಸಂದೇಶವನ್ನ ತನ್ನ ನಿಜ ಜೀವನದಲ್ಲಿ ಅಳವಡಿಸಿಕೊಂಡು ಹಣ ಮಾಡಿ ದೊಡ್ಡವರಾಗೋದಕ್ಕಿಂತಲೂ ಹಣ ನೀಡಿ ದೊಡ್ಡವರಾದ ಕೊಡುಗೈದಾನಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕನ್ಯಾನ ಸದಾಶಿವ ಶೆಟ್ಟಿ. ಕುಟುಂಬದಲ್ಲಿ ಜನಿಸಿದ ಹುಡುಗನೊಬ್ಬ ಇಂದು ಉದ್ಯಮ ಕ್ಷೇತ್ರದಲ್ಲಿ ತನ್ನದೇ ಸಾಮ್ರಾಜ್ಯವನ್ನ ಕಟ್ಟಿ ದಿಗ್ಗಜರೆನಿಸಿಕೊಂಡಿದ್ದಾರೆ. ಸದಾಶಿವ ಶೆಟ್ಟಿಯವರು ಕೇರಳ ಕರ್ನಾಟಕದ ಗಡಿ ಭಾಗದ ಕಾಸರಗೋಡಿನ ಸಣ್ಣ ಹಳ್ಳಿ ಕನ್ಯಾನ ಕೂಳೂರು ಗ್ರಾಮದಲ್ಲಿ ಕನ್ಯಾನ ಫಕೀರ ಶೆಟ್ಟಿ ಲೀಲಾವತಿ ದಂಪತಿಗಳ ಮಗನಾಗಿ 1954ರ ಜೂನ್ 13ನೇ ತಾರೀಕಿಗೆ ಜನಿಸಿದರು. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನ ಕೂಳೂರಿನ ಸರ್ಕಾರಿ ಶಾಲೆಯಲ್ಲಿ, ಪದವಿ ಶಿಕ್ಷಣವನ್ನ ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ, ಮೈಸೂರು ವಿಶ್ವವಿದ್ಯಾನಿಲಯದಿಂದ ರಸಾಯನ ಶಾಸ್ತ್ರದಲ್ಲಿ MSc ಡಿಗ್ರಿಯನ್ನ ಪಡೆದು ಮುಂದೆ ಮುಂಬೈಗೆ ತೆರಳಿ ನಿರ್ಲೋನ್ ಲಿಮಿಟೆಡ್, ಗಾರ್ಡಾ ಕೆಮಿಕಲ್ಸ್ ಲಿಮಿಟೆಡ್, ಹೆಸ್ಟ್ ಫಾರ್ಮಾಸ್ಯೂಟಿಕಲ್ಸ್ ಲಿಮಿಟೆಡ್ನಲ್ಲಿ ಸುಮಾರು 18 ವರ್ಷಗಳ ಕಾಲ ಅನುಭವವನ್ನು ಪಡೆದು ಉದ್ಯಮ ರಂಗಕ್ಕೆ ಪಾದಾರ್ಪಣೆ ಮಾಡಿ ಹೇರಂಬ ಇಂಡಸ್ಟ್ರೀಸ್ ಲಿಮಿಟೆಡ್ ಎನ್ನುವ ಕೃಷಿ ಆಧಾರಿತ ಉದ್ಯಮವನ್ನು 1994ರಲ್ಲಿ ಆರಂಭಿಸಿದರು. ಬಳಿಕ ಚೀನಾ ದೇಶ ಸೇರಿದಂತೆ ಆಫ್ರಿಕನ್ ದೇಶಗಳು, ಮಧ್ಯಪ್ರಾಚ್ಯ, ನೈಋತ್ಯ ಏಷಿಯಾ, ಯುರೋಪ್, ಲ್ಯಾಟಿನ್ ಅಮೆರಿಕ ದೇಶಗಳಿಗೆ ಸಹಿತ 60 ವಿದೇಶಿ ರಾಷ್ಟ್ರಗಳಿಗೆ ರಫ್ತು ಮಾಡುವ ಮೂಲಕ ವಿದೇಶಗಳಲ್ಲಿ ತುಳುನಾಡಿನ ಸದಾಶಿವ ಶೆಟ್ರು ತನ್ನ ಪಾರಮ್ಯವನ್ನ ಮೆರೆದಿದ್ದಾರೆ. 3,000ಕ್ಕೂ ಹೆಚ್ಚು ಉದ್ಯೋಗಿಗಳ ಅನ್ನದಾತರಾಗಿರುವ ಸದಾಶಿವ ಶೆಟ್ಟಿಯವರ ಹೇರಂಬ ಸಂಸ್ಥೆ ಭಾರತ ಸರ್ಕಾರದಿಂದ ಎಕ್ಸ್ಪೋರ್ಟ್ ಪ್ರಶಸ್ತಿ ಸಹಿತ ಹಲವು ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡಿದೆ. ಹೇರಂಬ ಸಂಸ್ಥೆಯನ್ನ ಹೆಮ್ಮರವಾಗಿಸಿದ ಸದಾಶಿವ ಶೆಟ್ಟಿಯವರು ನಂತರ ಜನರ ಸೇವೆ ಮಾಡಬೇಕು ಎನ್ನುವ ಮಹತ್ವಾಕಾಂಕ್ಷೆಯಿಂದ ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡರು. ಹಲವಾರು ದೇವಸ್ಥಾನಗಳ ಜೀರ್ಣೋದ್ಧಾರದ ಸಾರಥ್ಯ, ಯಕ್ಷಗಾನ, ನಾಟಕ, ಟಿವಿ ವಾಹಿನಿಯ ಜೊತೆಗೆ ಕಷ್ಟದಲ್ಲಿರುವ ಸಹಸ್ರಾರು ಕುಟುಂಬಗಳಿಗೆ ಸದಾಶಿವ ಶೆಟ್ಟಿಯವರು ಮಾನವ ರೂಪದ ದೇವರಾಗಿದ್ದಾರೆ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಪಟ್ಲ ಸತೀಶ್ ಶೆಟ್ಟಿಯವರ ಕನಸಿನ ಕೂಸು. ಕಲಾವಿದರ ಕಣ್ಣೀರೂರಿಸುವ ಕೈಂಕರ್ಯಕ್ಕೆ ದೇಶ ವಿದೇಶಗಳಿಂದ ಅನೇಕ ದಾನಿಗಳು ಪಟ್ಲರ ಮೇಲಿನ ಪ್ರೀತಿ ಮತ್ತು ಅಭಿಮಾನದಿಂದ 1,000, ಲಕ್ಷ, ಕೋಟಿ ಹೀಗೆ ದಾನ ನೀಡಿದ ಅನೇಕರನ್ನ ನಾವು ಸ್ಮರಿಸಬೇಕಿದೆ. ಇವೆಲ್ಲದರ ಮಧ್ಯೆ ಸಂಸ್ಥೆಗೆ ವಜ್ರ ಕಿರೀಟದಂತೆ ಶೋಭಿಸುವ ವ್ಯಕ್ತಿ ಇದ್ರೆ ಅದು ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿ. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಚ್ಚುವ ಯಜಮಾನ.
ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ವಾರ್ಷಿಕ ಸಂಭ್ರಮಕ್ಕೆ ದೊಡ್ಡ ಮಟ್ಟದ ಸಹಕಾರವನ್ನು ನೀಡಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರಾಗಿರುವ ಇವರು ಪಟ್ಲ ಸತೀಶ್ ಶೆಟ್ರ ಕನಸಿನ ಯೋಜನೆಯಾದ ಪಟ್ಲ ಯಕ್ಷಾಶ್ರಯ ಯೋಜನೆಗೆ ಬಲು ದೊಡ್ಡ ಕಾಣಿಕೆ ನೀಡಿರ್ತಾರೆ. ಇದಲ್ಲದೆ ಇತರೆ ಯೋಜನೆಗಳಾದ ಯಕ್ಷ ಶಿಕ್ಷಣ, ಕಲಾವಿದರ ಆರೋಗ್ಯ ನಿಧಿ, ಆರೋಗ್ಯ ವಿಮೆ ಮುಂತಾದ ಯೋಜನೆಗಳ ಮೂಲಕ ಕಲಾವಿದರ ಬಾಳಲ್ಲಿ ಬೆಳಕಾಗಲು ಆರ್ಥಿಕ ಶಕ್ತಿಯಾಗಿ ಬೆಳಗಿದ ಪುಣ್ಯಾತ್ಮ ಕನ್ಯಾನ ಸದಾಶಿವ ಶೆಟ್ಟಿಯವರು. ಪಟ್ಲ ಭಾಗವತರು ಮಾವ ಎಂದು ಕರೆದರೆ ತಕ್ಷಣ ನನ್ನಿಂದ ಏನಾಗಬೇಕು ಎಂದು ಕೇಳುವ ವಿಶಾಲ ಹೃದಯವುಳ್ಳ ವ್ಯಕ್ತಿ ಕೂಳೂರು ಶೆಟ್ರು. ನಿಸ್ವಾರ್ಥವಾಗಿ ಪಟ್ಲ ಫೌಂಡೇಶನ್ನ ಜೊತೆ ಕೈ ಜೋಡಿಸುವವರು ಅನೇಕರಿದ್ದಾರೆ. ಅವರೆಲ್ಲರಿಗೂ ಮಾರ್ಗದರ್ಶಕರಾಗಿ ಹಾಗೂ ಅನೇಕ ದಾನಿಗಳಿಗೆ ಆದರ್ಶಪ್ರಾಯರಾಗಿ ಸಿಗುವ ಅಮೂಲ್ಯ ವ್ಯಕ್ತಿ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿ. ಕೂಳೂರು ಶೆಟ್ರ ಹೃದಯದಲ್ಲಿರುವ 2 ಸಂಸ್ಥೆಗಳು, ಒಂದು ಪಟ್ಲ ಸತೀಶ್ ಶೆಟ್ಟಿಯವರ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಹಾಗೂ ಐಕಳ ಹರೀಶ್ ಶೆಟ್ಟಿಯವರ ನೇತೃತ್ವದ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ. ಈ 2 ಸಂಸ್ಥೆಗಳು ಅವರ 2 ಕಣ್ಣುಗಳಂತೆ ಅಂತ ಅವರೇ ಅನೇಕ ಬಾರಿ ಹೇಳಿದ ಮಾತಿತು. ಈ 2 ಸಂಸ್ಥೆಗಳ ಜೊತೆ ಸೇರಿ ಯಕ್ಷಗಾನ ಸೇರಿದಂತೆ ನಾನಾ ಸಾಮಾಜಿಕ ಧಾರ್ಮಿಕ ಶ್ರೇಯೋಭಿವೃದ್ಧಿಗಾಗಿ ದುಡಿತಾ ಇರುವ ನಿಷ್ಕಲ್ಮಶ ಹೃದಯದ ಮಾನವತಾವಾದಿಯಾಗಿ ನಮ್ಮೆಲ್ಲರಿಗೂ ಮಾದರಿಯಾಗಿದ್ದಾರೆ. ಸತ್ಯಗಳಿಗೆ ಮಾಡಿದ ಪ್ರಮಾಣ ನಿಂತ ಯಜಮಾನ. ಕನ್ಯಾನ ಸದಾಶಿವ ಶೆಟ್ರು ಸುವರ್ಣ ಕರ್ನಾಟಕ ಪ್ರಶಸ್ತಿ ಸೇರಿದಂತೆ ತುಳುನಾಡಿನ ಜನರಿಂದ ಸಾವಿರ ಸಂಖ್ಯೆಯ ಗೌರವ ಸನ್ಮಾನಗಳನ್ನು ಪಡೆದಿರುತ್ತಾರೆ. ಕನ್ಯಾನ ಸದಾಶಿವ ಶೆಟ್ಟಿಯವರ ಕಾರ್ಯವೈಖರಿಗೆ ತುಳುನಾಡಿನ ಜನರು ಇವರನ್ನ ಪ್ರೀತಿಯಿಂದ ಕಲಿಯುಗದ ಕರ್ಣ ಎಂದೇ ಸಂಬೋಧಿಸ್ತಾರೆ. ಹೀಗೆ ತುಳುನಾಡಿನ ದೈವ ದೇವರ ಪುಣ್ಯದ ಕಾರ್ಯದ ಜೊತೆಗೆ ಜನರ ಸೇವೆಯಲ್ಲಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಕಟ್ಟಕಡೆಯ ವ್ಯಕ್ತಿಗೂ ಸಮಾಜದಲ್ಲಿ ನ್ಯಾಯಯುತವಾಗಿ ಬದುಕಬೇಕು ಎನ್ನುವ ಆಶಯವಿಟ್ಟಿರುವ ಕನ್ಯಾನ ಸದಾಶಿವ ಶೆಟ್ಟಿಯವರ ಬದುಕು ಬಂಗಾರವಾಗಲಿ, ವ್ಯವಹಾರ ವಿಶ್ವ ತಗಲ ಪಸರಿಸಲಿ, ಸಾಮಾಜಿಕ ಕಾರ್ಯ ನಿರಂತರವಾಗಿ ನಡೆದು ಅವರಿಗೆ ದೇವರು ಆಯುಷ್ಯ ಆರೋಗ್ಯವನ್ನ ಕರುಣಿಸಿ ತುಳುನಾಡಿನ ದೈವ ದೇವರು ಅನುಗ್ರಹಿಸಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಬಂಧುಗಳೇ, ಹೇಳಲು ಹೋದರೆ ಪದಗಳು ಸಾಲದು, ವರ್ಣಿಸಲು ಹೋದರೆ ಸಮಯ ಸಾಲದು. ಆದರೆ ಕನ್ಯಾನ ಸದಾಶಿವ ಶೆಟ್ಟಿಯವರ ಸೇವೆಯನ್ನು ಅಭಿನಂದಿಸಲು ನಿಮ್ಮ ಚಪ್ಪಾಳೆ ಸಾಲದು. 2024ನೇ ಸಾಲಿನ ಕರ್ನಾಟಕ ಘನ ಸರ್ಕಾರದ ವತಿಯಿಂದ ನೀಡಿದ ಸುವರ್ಣ ಮಹೋತ್ಸವದ ಪ್ರಶಸ್ತಿ ನಿಮ್ಮ ಮುಡಿಗೆ ಸೇರಿದ್ದು ಪ್ರತಿಯೊಬ್ಬ ತುಳುವನ, ಪ್ರತಿಯೊಬ್ಬ ಕಲಾವಿದನ, ಯಕ್ಷಧ್ರುವ ಪಟ್ಲ ಟ್ರಸ್ಟ್ನ ಪ್ರತಿಯೊಬ್ಬ ಈ ಎಲ್ಲ ಸಂಭ್ರಮವನ್ನ ಮತ್ತಷ್ಟು ಇಮ್ಮಡಿಗೊಳಿಸುವ ಪ್ರಯತ್ನ. ಮತ್ತೊಮ್ಮೆ ಮಗದೊಮ್ಮೆ ವಂದನೆ, ಅಭಿವಂದನೆ ಕನ್ಯಾನ ಸದಾಶಿವ ಶೆಟ್ಟಿ. ಪೂಜೆ ಅಂತ ಹೀಗೆ. ಆದರೆ ನಾವು ಅವರಿಂದ ನಮ್ಮ ಫೌಂಡೇಶನ್ಗಾಗಲಿ ಬೇರೆ ಸಂಘ ಸಂಸ್ಥೆಗಳಿಗಾಗಿ ಎಷ್ಟು ಪ್ರಯೋಜನವನ್ನು ಪಡ್ಕೊಳ್ತೇವೋ, ಅವರು ನಮ್ಮ ಮೇಲೆ ಇಟ್ಟ ಪ್ರೀತಿ ವಿಶ್ವಾಸಕ್ಕೆ ಎಲ್ಲೂ ದ್ರೋಹ ಆಗದಾಗೆ ಅವರ ವರ್ಚಸ್ಸನ್ನು, ಅವರ ಸ್ಟ್ಯಾಂಡರ್ಡನ್ನು ಗೌರವಿಸುವುದು, ಉಳಿಸುವುದು ನಮ್ಮೆಲ್ಲರ ಕರ್ತವ್ಯ ಕೂಡ. ಆದ ಕಾರಣ ನಾವು ಕೆಲವು ವಿಷಯದಲ್ಲಿ ಸ್ವಲ್ಪ ಹಿಂಜರಿಬೇಕಾಗುತ್ತೆ. ಆದ ಕಾರಣ ಎಲ್ಲ ಬಂದಂಥ ಮಹನೀಯರಿಗೆ ನಾನು ಮೊತ್ತ ಮೊದಲ ವಾಕ್ಯದಲ್ಲಿ ನಾನು ಕ್ಷಮೆ ಯಾಚಿಸ್ತೇನೆ. ಯಾಕಂತ ಹೇಳಿದರೆ ತುಂಬ ಜನ ನನಗೆ ಬಂದವರಲ್ಲೇ ಹೇಳಿದವರಿದ್ದಾರೆ, ಹಾಗೆ ಅವರದ್ದೊಂದು ಪರಿಚಯ ಮಾಡಿ ಹಾಗೆ ಹೀಗೆ ಅಂತ. ನಾನು ಅದರಲ್ಲಿ ತುಂಬ ಹಿಂದೆ. ಯಾಕಂತ ಹೇಳಿದರೆ ನಾನು ಈಗ ತಾನೇ ಹೇಳಿದ ಹಾಗೆ ನಮ್ಮ ಫೌಂಡೇಶನ್ಗೆ ಕೂಡ ನಾನು 1 ರೂಪಾಯಿ ದುಡ್ಡು ಅವರಲ್ಲಿ ಕೇಳಿ ಪಡೆದಿಲ್ಲ. ಎನ್ನ ಬಾಲೆ ಆ ಕಾರ್ಯಕ್ರಮ ಮಂತೊಂದುಲ್ಲೇ ಆಗ ದಾಲಾ ಸಮಸ್ಯೆ ಇರಬಲ್ಲಿ ಅಂತೇಳಿ ಅವರು ಪ್ರಾಮಾಣಿಕ ಹೃದಯದಿಂದ ಸುಮಾರು 2 ಕೋಟಿ ರೂಪಾಯಿಯವರೆಗೆ ನಮ್ಮ ಫೌಂಡೇಶನ್ಗೆ ಧನ ಸಹಾಯ ನೀಡಿ ನಮ್ಮ ಫೌಂಡೇಶನನ್ನು ಆಧರಿಸಿದವರು. ಆದ ಕಾರಣ ಅವರಿಗೆ ಯಾವ ರೀತಿಯ
ಋಣಿಗಳು ನಾವು ಅಂತೇಳಿ ಹೇಳಲಿಕ್ಕೆ ನನಗೆ ಶಬ್ದಗಳ ಕೊರತೆ ಇದೆ. ನಾವು ಬೇಡುದಿಷ್ಟೇ, ಅವರ ಎಲ್ಲ ಸಾಧನೆಗಳನ್ನು ನಾವು ನಮ್ಮ ವಿಟಿ ಮೂಲಕ ನಾವು ತೋರಿಸಿದೆವು. ಶ್ರೀಕಾಂತ್ ಅವರು ಬಹಳ ಸುಂದರವಾಗಿ ಅದನ್ನು ಮಾಡಿ ತೋರಿಸಿದ್ರು ನಮಗೆ. ಡೈಸ್ಬರ್ಡ್ನ ಶ್ರೀಕಾಂತ್ ಅವರಿಗೆ ಅಭಿನಂದನೆಗಳು. ಅವರೆಲ್ಲ ಸಾಧನೆಗಳನ್ನು ಅದರಲ್ಲಿ ನಿರೂಪಿಸಿದ್ರು ಅವರು. ನಾವು ಏನೇ ಹೇಳಿ ಸನ್ಮಾನ 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 ನಮ್ಮ ಕರ್ತವ್ಯ. ನೋಡಿ, ಸಮಾಜಕ್ಕಾಗಿ ತನ್ನನ್ನು ತಾನು ತೆತ್ತುಕೊಟ್ಟವರಿಗೆ ನಾವು ಎಷ್ಟು ಗೌರವ ಮಾಡಿದ್ರು ಕಡಿಮೆ. ಇಷ್ಟೆಲ್ಲ ವಿಭಾಗದಲ್ಲಿ ಯಾವುದೇ ದೈವ ದೇವಸ್ಥಾನ, ಯಾವ ಸಾಮಾಜಿಕ ಸಂಸ್ಥೆ ಇರಲಿ, ಯಾವ ಧಾರ್ಮಿಕ ಸಂಸ್ಥೆ ಇರಲಿ, ಯಾವ ಶೈಕ್ಷಣಿಕ ಸಂಸ್ಥೆ ಇರಲಿ, ಕನ್ಯಾನ ಸದಾಶಿವ ಶೆಟ್ಟರು ಈಗ ಒಂದು 4-5 ವರ್ಷದಲ್ಲಿ ಅವರು ಎಷ್ಟು ಕೋಟಿ ರೂಪಾಯಿ ಕೊಟ್ಟಿದ್ದಾರಂತೇಳಿ ಅವರಿಗೆ ಲೆಕ್ಕ ಇರಲಿಕ್ಕೆ, ಅವರ ಲೆಕ್ಕದಲ್ಲಿ ನಾವೊಂದು ಅಂದಾಜು ಮಾಡುವಾಗ, ಅವರ ಅಭಿಮಾನಿ ಬಳಗದ ಮೂಲಕ ನಾನು ಚಿಂತನೆ ಮಾಡುವಾಗ ಒಂದು 150 ಕೋಟಿದ್ದು ನಮಗೆ ಲೆಕ್ಕಾಚಾರ ಸಿಕ್ಕುತ್ತೆ. ಆದರೆ ಅದಕ್ಕಿಂತ ಮಿಕ್ಕಿ ಒಂದು 100 ಕೋಟಿಗಿಂತಲೂ, ಅಂದರೆ ಅದಕ್ಕಿಂತ ಮಿಕ್ಕಿ ಅವರಿಗೆ ಗೊತ್ತಿಲ್ಲದ ಕೆಲವು ವಿಷಯಗಳಾಗಿರ್ಬೋದು. ಅಂದರೆ ಅಷ್ಟು ಅದು ಹಿಂದೆ ಮುಂದೆ ನೋಡಿಲ್ಲ ಅಂತ. ಒಂದು ನಮ್ಮ ಕೃಷ್ಣನ ತಾರೆಮಾರದನ್ನು ಹೇಳಿ ಗೌರವಿಸ್ತಾರೆ. ನಮ್ಮ ಪಟ್ಲ ಫೌಂಡೇಶನ್ನ ಪ್ರಧಾನ ಸಂಚಾಲಕರು ಹೌದು. ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ, ಕನ್ಯಾನ ಸದಾಶಿವ ಶೆಟ್ಟನ ಕಾರ್ಯಕ್ರಮ, ಪಟ್ಲ ಫೌಂಡೇಶನ್ನ ಕಾರ್ಯಕ್ರಮ, ಅದು ನಮ್ಮ ಕಾರ್ಯಕ್ರಮ ಅಂತೇಳಿ ಬಹಳ ಪ್ರೀತಿಯಿಂದ ಬಂದಿದ್ದಾರೆ. ಹರ್ಷಣ್ಣ, ನಿಮಗೆ ಸುಸ್ವಾಗತ. ಆಮೇಲೆ ನಮ್ಮ ಫೌಂಡೇಶನ್ನ ಮತ್ತೋರ್ವ ಕೇಂದ್ರ ಬಿಂದು ಶಶಿಧರ್ ಶೆಟ್ಟರು ಬರೋಡ, ಮತ್ತೊಂದು ನನ್ನ ಜೀವನಕ್ಕೆ ಆಧಾರ ಆದವರು. ನಮ್ಮ ಫೌಂಡೇಶನ್ಗೆ ಸುಮಾರು 1.5 ಕೋಟಿ ರೂಪಾಯಿಯವರೆಗೆ ಸಹಕಾರ ಮಾಡಿ ನಮ್ಮನ್ನು ಮೇಲೆತ್ತಿದವರು. ನನ್ನ ಎಲ್ಲ ಕಷ್ಟದಲ್ಲೂ ಕೂಡ ನನ್ನ ಜೊತೆ ಇದ್ದು ನನಗೆ ಬೆನ್ನು ತಟ್ಟಿ ನನ್ನ ತಲೆ ಒರೆಸಿ, ತಪ್ಪಿ ನಡೆಯಬೇಡ, ನಾನಿದ್ದೇನೆ ನಿನ್ನ ಜೊತೆ ಅಂತ ನನ್ನನ್ನು ಆಧರಿಸಿ, ಕೈ ಹಿಡಿದು ಆಧರಿಸುವ ಒಬ್ಬ ಪುಣ್ಯಾತ್ಮ ಬರೋಡ ಶಶಿಧರ್ ಶೆಟ್ಟರು. ಇವತ್ತು ಈ ಕಾರ್ಯಕ್ರಮಕ್ಕೋಸ್ಕರ ಮೊನ್ನೆ ಬಂದಿದ್ರು ಗುಜರಾತಿಗೆ, ನಿನ್ನೆ ಹೋಗಿ ಪುನಃ ರಾತ್ರಿ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಶಶಿಯನ್ನ ತುಂಬ ಹೃದಯದ ಅಭಿನಂದನೆಗಳು ನಿಮಗೆ. ಮತ್ತೋರ್ವ ಶ್ರೇಷ್ಠ ವ್ಯಕ್ತಿ KM ಶೆಟ್ಟರು, ಅವರು ಕೂಡ ಹಾಗೆ ಬಹಳ ಸಜ್ಜನ, ಸರಳ, ನಮ್ಮ ಫೌಂಡೇಶನ್ನ ಮಹಾಪೋಷಕರು ಹೌದು. ನಾನು ಅವರನ್ನು ಕೂಡ ನನ್ನ ಮಾವ ಅಂತ ಕರೆಯುವುದು. ಮೆಕ್ವೈ ಕಂಪನಿ ಇತ್ತು, ಈಗ VK ಗ್ರೂಪ್ ಅಂತೇಳಿ ಮಾಡಿ ಸುಮಾರು 3,000ಕ್ಕಿಂತ ಹೆಚ್ಚು ಕೆಲಸದವರ ಕುಟುಂಬಗಳಿಗೆ ಆಧಾರವಾಗಿದ್ದುಕೊಂಡು ದೊಡ್ಡ ಸಂಸ್ಥೆಯನ್ನು, ಇಂಡಿಯಾದಲ್ಲಿ ಮೆಕ್ಯಾನಿಕಲ್ ಅಲ್ಲಿ ದೊಡ್ಡ ಸಂಸ್ಥೆಯನ್ನು ಹೊಂದಿದಂಥ ಒಂದು VK ಗ್ರೂಪಿನ ಚೇರ್ಮನ್ ಆದಂಥ KM ಶೆಟ್ಟರು ನಮ್ಮ ಜೊತೆ ಇರುವುದು ನಮ್ಮ ಸೌಭಾಗ್ಯ. ಈ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ಅವರು CA ದಿವಾಕರ್ ರಾವ್ ಅವರ ಕಂಪನಿಯ ಮೂಲಕ ನಮಗೆ ಸುಮಾರು 1 ಕೋಟಿ ರೂಪಾಯಿ ನಮ್ಮ ಫೌಂಡೇಶನ್ಗೆ ಸಹಾಯ ಮಾಡಿದಂಥ CA ದಿವಾಕರ್ ರಾವ್ ಅವರು, ಕಟೀಲ್ನವರು, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಮತ್ತೆ ನಮ್ಮ ಫೌಂಡೇಶನ್ನ ಪದಾಧಿಕಾರಿಗಳು, ನಾನು ಪ್ರತಿ ವರ್ಷವೂ ಹೇಳ್ತೇನೆ, ಹೇಳಲೇಬೇಕು ಕೂಡ, CA ಸುದೇಶ್ ಕುಮಾರ್ ರೈಗಳು, ಅವರನ್ನು ವಂದಿಸಿ ಸ್ವಾಗತಿಸ್ತಾ ಇದ್ದೇನೆ. ಪ್ರದೀಪ್ ಆಳ್ವ ಗದ್ರಿ, ರವಿಚಂದ್ರ ಶೆಟ್ಟಿ ಅಶೋಕನಗರ, ಪುರುಷೋತ್ತಮ್ ಭಂಡಾರಿ ಅಡ್ಯಾರು, ನಮ್ಮ ದೊಡ್ಡ ಕಂಬ ಅದೊಂದು, ನಮ್ಮ ಬಾಳ ಜಗನ್ನಾಥ್ ಶೆಟ್ಟರು, ಹಾಗೂ ರಾಜೀವ ಪೂಜಾರಿ ಕೈಕಂಬ, ಆರತಿ ಆಳ್ವ ಮಹಿಳಾ ಘಟಕದ ಗೌರವಾಧ್ಯಕ್ಷರು. ಬಂಧುಗಳೇ, ಈ ಕಾರ್ಯಕ್ರಮವನ್ನು ನಾವು ಪಟ್ಲ ಫೌಂಡೇಶನ್ ಆಯೋಜಿಸಿದೆ. ನಾವು ಮೊದಲಿಗೆ ಹೇಳಿದ ಹಾಗೆ ಕನ್ಯಾನ ಸದಾಶಿವ ಶೆಟ್ಟರಿಗೆ ಕೊಟ್ಟಂತ, ನಾನು ಯಾವಾಗ ಬರ್ತೀರಿ ಮಾವ ಊರಿಗೆ, ಯಾವಾಗ ಬರ್ತೀರಿ ಅಂತ ಕೇಳುವಾಗ 14ನೇ ತಾರೀಕು ಬೆಳಿಗ್ಗೆ ಬರ್ತೇನೆ ಮಗ, ಮತ್ತೆ 17ನೇ ತಾರೀಕಿನವರೆಗೆ ಇದ್ದೇನೆ ಅಂತ ಹೇಳುವಾಗ ನಮಗೆ ಯಾವ ದಿನಗಳನ್ನು ಯೋಚನೆ ಮಾಡೋದು ಅಂತೇಳಿ ತಲೆಗೆ ಹೋಗಲಿಲ್ಲ. ಮತ್ತೆ 16ನೇ ತಾರೀಕು ಆದಿತ್ಯ ಅಂತೇಳಿ ನಾವು ಡಿಸೈಡ್ ಮಾಡಿ ಅವರಲ್ಲಿ ಕೇಳಿದಾಗ ಅವರು ಸಂತೋಷಪೂರ್ವಕವಾಗಿ ಒಪ್ಪಿಕೊಂಡ್ರು. ಒಂದು ಕಡೆ ಶನಿವಾರ, ಒಂದು ಕಡೆ ಸಂಕ್ರಮಣ, ಮತ್ತೊಂದು ಕಡೆ ಬೇರೆ ಬೇರೆ ಇಲ್ಲಿಯ ಲೋಕಲ್ ದೊಡ್ಡ ದೊಡ್ಡ ಕೆಲವು ಕಾರ್ಯಕ್ರಮಗಳು. ಆ ಮಧ್ಯೆ ಕೂಡ ನಿಮಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಎಷ್ಟು ಜನ ಇದ್ದಾರೆ ಒಂದು ಕಾರ್ಯಕ್ರಮದಲ್ಲಿ ಅಂತ ಮುಖ್ಯ ಅಲ್ಲ, ಇದ್ದ ಜನ ಎಂಥವರು ಅಂತೇಳಿ ಮುಖ್ಯ. ಅದು ಬಹಳ ಅಚ್ಚುಕಟ್ಟಾಗಿ ಇಲ್ಲಿ ಕಾಣ್ತಾ ಇದೆ. ಎಲ್ಲ ಗಣ್ಯ ವ್ಯಕ್ತಿಗಳು ತಾವುಗಳೆಲ್ಲರೂ ತುಂಬ ಸಂಖ್ಯೆಯಲ್ಲಿ ಬಂದು ಸೇರಿದ್ದೀರಿ. ದೂರ ದೂರದಿಂದ ಕೂಡ ಬಂದಿದ್ದೀರಿ. ಬ್ಯಾಂಗ್ಳೂರಿಂದ ಕೂಡ ನಮ್ಮ ಘಟಕದ ಪದಾಧಿಕಾರಿಗಳು ಬಂದಿದ್ದಾರೆ. ಅನೇಕರು ನಮ್ಮ ಬಣ್ಸೆ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ, ಬಾಂಬೆ ಬಣ್ಸೆ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ CA ಸುರೇಂದ್ರ ಶೆಟ್ಟಿ ಅವರು ಕೂಡ ಇದ್ದಾರೆ. ಎಲ್ಲರ ಹಿರಿಯವರ ಸವಣೂರು ಸೀತಾರಾಮ ರೈ ಅವರಿಂದ ಹಿಡಿದು ನಮ್ಮ ಮುನಿಯಾಲ್ ಉದಯಣ್ಣನವರಿಂದ ಹಿಡಿದು ಎಲ್ಲ ನಮ್ಮ ಹಿರಿಯ ತಲೆಗಳನ್ನು ನಾನು ಗೌರವಿಸುತ್ತಾ, ಗುರುತಿಸುತ್ತಾ, ಕನ್ಯಾನ ಸದಾಶಿವ ಶೆಟ್ಟಿಯವರಿಗೆ ನಾವೆಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಅವರಿಗೆ ಆಯುಷ್ಯ, ಆರೋಗ್ಯ, ಸೌಭಾಗ್ಯಗಳನ್ನು ನೀಡಲಿ.
ದೇವರು ಅವರಿಗೆ ಕೊಟ್ಟರೆ ಅದು ನಮಗೆ ಸಿಕ್ಕಿದ ಹಾಗೆ, ಅದು ಸಮಾಜಕ್ಕೆ ಸಿಕ್ಕಿದ ಹಾಗೆ. ಅಂಥವರು ಇನ್ನಷ್ಟು ಹುಟ್ಟಿ ಬರಬೇಕು. ಕನ್ಯಾನ ಸದಾಶಿವ ಶೆಟ್ಟಿ ಅವರು ನಮಗೆಲ್ಲರಿಗೂ ಒಂದು ಆದರ್ಶಪ್ರಾಯರಾಗಿದ್ದಂಥವರು. ಅಂಥವರಿಗೆ ಭಗವಂತ ಅವರ ಇಷ್ಟಾರ್ಥಗಳನ್ನು ಕರುಣಿಸಲಿ, ಇನ್ನಷ್ಟು ಪ್ರಶಸ್ತಿ ಲಭಿಸಲಿ. ಪುರುಷೋತ್ತಮ ಭಂಡಾರಿಗಳು ಹೇಳಿದ್ದನ್ನೇ ನಾನು ಮತ್ತೆ ಉದ್ಘೋಷಿಸ್ತೇನೆ. ನಾವೆಲ್ಲರೂ ಇಂತಹ ದಾನಿಗಳಿಗೆ ಯಾವ ಜಾತಿ ಯಾವ ಧರ್ಮ ಅಂತ ನೋಡದೆ ದಾನ ನೀಡಿದಂತಹ ಮಹನೀಯರಿಗೆ ಕರ್ನಾಟಕ ಸರ್ಕಾರ ಗುರುತಿಸಿತು. ಭಾರತ ಸರ್ಕಾರ ಗುರುತಿಸುವಂತಹ ಕರ್ತವ್ಯ ಬಾಕಿ ಉಳಿದಿದೆ. ಆದ ಕಾರಣ ಭಾರತ ಸರ್ಕಾರ ಕೂಡ ಅವರನ್ನು ಗುರುತಿಸಿ ಅವರಿಗೊಂದು ಗೌರವ ನೀಡಬೇಕೆಂಬುದಾಗಿ ನಾನು ಈ ಮೂಲಕ ಪ್ರಾರ್ಥನೆ ಮಾಡುತ್ತಾ ಎಲ್ಲ ಬಂದಂತಹ ಮಹನೀಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ವಂದಿಸುತ್ತಾ ಕನ್ಯಾನ ಸದಾಶಿವ ಶೆಟ್ಟರಿಗೆ ಅಭಿನಂದನೆಗಳು, ಅಭಿವಂದನೆಗಳು, ನಮಸ್ಕಾರ. ಪ್ರಾಸ್ತಾವಿಕ ನುಡಿ ನೀಡಿದಂತಹ ಗೌರವಾನ್ವಿತ ಪಟ್ಟ ಸತೀಶ್ ಶೆಟ್ಟಿ ಅವರಿಗೆ ಧನ್ಯವಾದಗಳು. ನಮ್ಮ ಜೊತೆ ಮಾಧ್ಯಮ ಬಂಧುಗಳು ಹಾಗೂ ದೃಶ್ಯ ಮಾಧ್ಯಮದ ಬಂಧುಗಳು ಕೂಡ ಇದ್ದಾರೆ. ತಮ್ಮೆಲ್ಲರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಸತೀಶನ್ನ ಹೇಳಿದ ಹಾಗೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ಸಭಾಂಗಣ ತುಂಬಿ ತುಳುಕಲಿಕ್ಕಿದೆ. ಯಾಕೆಂತ ಹೇಳಿದರೆ ಇವತ್ತು ಎಲ್ಲ ಸಂಕ್ರಮಣ ಮುಗಿದು ಸಾಧಾರಣ 12 ಗಂಟೆಗೆ ಜೊತೆ ಸೇರ್ತೇವೆ ಅಂತ ಹೇಳಿದ್ದಾರೆ. ತಮ್ಮೆಲ್ಲರ ಇನ್ನೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸಿದ ನಮ್ಮ ಜೊತೆ ಐಕಳ ಹರಿಶಣ್ಣನವರಿದ್ದಾರೆ. ಪ್ರಸ್ತುತ ಕಾಲಘಟ್ಟದಲ್ಲಿ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಸದ್ದು ಮಾಡುತ್ತಿರುವಂಥ ಸಂಸ್ಥೆ ಇದ್ದರೆ ಅದು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ಹರಿಶಣ್ಣನ ನೇತೃತ್ವ. ತಿಳಿದವರೊಂದು ಮಾತು ಹೇಳ್ತಾರೆ, ಬದುಕಿದರೆ ಸಮುದ್ರದಂತೆ ಬದುಕಬೇಕಂತೆ, ಬೇಕಾದವರು ನದಿಗಳಂತೆ ಬಂದು ಸೇರಿಕೊಳ್ತಾರಂತೆ ಅಂತ ಒಂದು ದೊಡ್ಡ ಗುಣದ ಹರಿಶಣ್ಣ ಇವತ್ತು ರಾಷ್ಟ್ರವ್ಯಾಪಿಯಾಗಿ ಸತ್ಕಾರ್ಯಗಳನ್ನು ಮಾಡಿಕೊಳ್ಳುತ್ತಾ ಎಲ್ಲರ ಒಂದು ಗೌರವ ಮನೆಗಳನ್ನು ಗೆದ್ದಿದ್ದಾರೆ. ಗೌರವಾನ್ವಿತ ಹರಿಶೆಟ್ಟರು ನಮ್ಮ ಸಂಸ್ಥೆಯ ಪ್ರಧಾನ ಸಂಚಾಲಕರು ಕೂಡ ಹೌದು. ಈಗ ಗೌರವಾನ್ವಿತ ಸನ್ಮಾನಿತ ಶ್ರೀ ಕನ್ಯಾನ ಸದಾಶಿವ ಶೆಟ್ಟರ ಬಗ್ಗೆ 2 ಮಾತುಗಳು. ಹರಿಶಣ್ಣ. ನಾವು ಯಾವತ್ತೂ ಹೇಳ್ತೇವೆ, ನಮ್ಮ ಸತೀಶನ್ನು ಕೂಡ ಹೇಳ್ತೇವೆ, ನಮ್ಮ ಜಾಗತಿಕ ಬಂಟರ ಒಕ್ಕೂಟದಿಂದ ನಾನು ಯಾವತ್ತೂ ದೇವರ ರೂಪದಲ್ಲಿ ನೋಡುವಂಥ ವ್ಯಕ್ತಿ. ನಮ್ಮ ಸನ್ಮಾನ ಮೂರ್ತಿ ಇವತ್ತು ಸದಾಶಿವಣ್ಣನ ಪಾದಕ್ಕೆ ವಂದನೆಯನ್ನು ಸಲ್ಲಿಸ್ತಾ ವೇದಿಕೆಯಲ್ಲಿ ತುಂಬ ದೊಡ್ಡ ಗೆಸ್ಟ್ ಇದ್ದಾರೆ. ಸದಾಶಿವನ ಆತ್ಮೀಯ ಬಂಧುಗಳು ಸೇರಿದ್ದಾರೆ. ನಮ್ಮ ಶಶಣ್ಣ ಬರೋಡ, ಪಟ್ಲ ಫೌಂಡೇಶನ್, ನಮ್ಮ ಆತ್ಮೀಯ ಸತೀಶಣ್ಣ, ಸುದೇಶಣ್ಣ, ಪ್ರದೀಪಣ್ಣ, ರವಿಯಣ್ಣ, ಪುರುಷೋತ್ತಮಣ್ಣ, ನಮ್ಮ ಮಾದಾನಿ KM ಶೆಟ್ಟರು, ನಮ್ಮ ದಿವಾಕರಣ್ಣ, ಜಗನ್ನಾಥಣ್ಣ, ನಮ್ಮ ರಾಜೀವ ಪೂಜಾರಿ ಅವರು, ಅಥವಾ ನಮ್ಮ ಅಕ್ಕ ಆರತಿ ಅಲ್ವಾ, ಇಲ್ಲಿ ನಡೆದಂಥ ಎಲ್ಲ ಪಟ್ಲ ಫೌಂಡೇಶನ್ನ ಫ್ಯಾಮಿಲಿಯಾಗಿ ಪಟ್ಲ ಫೌಂಡೇಶನನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಲುಪಿಸಿದಂಥ ಎಲ್ಲ ಅಭಿಮಾನಿಗಳಿಗೆ ನನ್ನ ಪ್ರೀತಿಯ ವಂದನೆಯನ್ನು ಸಲ್ಲಿಸ್ತೇನೆ. ಭಾರಿ ಸಂತೋಷದ ದಿನ ನಮಗೆ ಇವತ್ತು. ಕನ್ಯಾನ ಸದಾಶಿವ ಶೆಟ್ಟರವರಿಗೆ ಕರ್ನಾಟಕ ಸರಕಾರದ ಸುವರ್ಣ ಸಂಭ್ರಮದಲ್ಲಿ ಸುವರ್ಣ ಕರ್ನಾಟಕ ಅಂತ ಬಿರುದನ್ನು ಕೊಟ್ಟು ನಮ್ಮ ಎಲ್ಲ ಸಮಾಜದ ಜನರ ಸಂತೋಷಕ್ಕೆ ಮಾಡಿಕೊಟ್ಟದಕ್ಕೆ ಕರ್ನಾಟಕ ಸರ್ಕಾರವನ್ನು ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಕನ್ಯಾನ ಸದಾಶಿವ ಶೆಟ್ಟರು ಜಾಗತಿಕ ಬಂಟರ ಸಂಘದ ಬೆನ್ನೆಲುಬು. ನಮ್ಮ ಸಂಸ್ಥೆ ಎಷ್ಟು ಎತ್ತರಕ್ಕೆ ಏರಲು ಖಂಡಿತ ಅವರು ಕಾರಣ. ಈ ಸಂದರ್ಭದಲ್ಲಿ ನಮ್ಮ ಮುಲ್ಕಿಯಲ್ಲಿ 1 ಕಾಲು ಎಕರೆ ಜಾಗವನ್ನು ದೊಡ್ಡ ಮೊತ್ತವನ್ನು ಕೊಟ್ಟು ಖರೀದಿಸಿ ಕೊಟ್ಟಿದ್ದಾರೆ. ಅದರಲ್ಲಿ ಈಗ ಕನ್ಯಾನ ಸದಾಶಿವ ಶೆಟ್ಟಿ ಸಭಾಭವನ ಅಂತ ಒಂದು ದೊಡ್ಡ ಪ್ರಾಜೆಕ್ಟಿಗೆ ನಾವು ಕೈ ಹಾಕಿದ್ದೇವೆ. ಆ ಸಭಾಭವನ ಸದಾಶಿವ ಶೆಟ್ಟರವರಿಗೂ ಅಲ್ಲ, ನಮಗೂ ಅಲ್ಲ, ಸಮಾಜದಲ್ಲಿ ತುಂಬ ಕಷ್ಟದಲ್ಲಿರುವ ಜನರ ಅದರಲ್ಲಿ ಬಂದ
ಇನ್ಕಮ್ ಅವರಿಗೆ ಹೋಗ್ತದೆ. ನಾವೆಲ್ಲ ಪದಾಧಿಕಾರಿಗಳು ಇವತ್ತಿದ್ದೇವೆ, ನಾಳೆ ಇರುವುದಿಲ್ಲ. ಆದರೆ ಕನ್ಯಾನ ಸದಾಶಿವ ಶೆಟ್ಟರ ಹೆಸರು ಇತಿಹಾಸದಲ್ಲಿ ಉಳಿಯುವಂತೆ ಆಗ್ತದೆ. ಅದಕ್ಕೆ ಸಂಪತ್ತು ದೇವರು ಕೊಟ್ಟರು, ಸಂಪತ್ತನ್ನು ದಾನ ಮಾಡುವ ಗುಣವು ಕೂಡ ದೇವರವರಿಗೆ ಕೊಡಬೇಕು. ಸಂಪತ್ತಿದ್ದವರು ತುಂಬ ಇದ್ದಾರೆ, ಆ ಸಂಪತ್ತು ಎಲ್ಲಿ ಹೋಗ್ತಾನೆ ಅಂತ ಮತ್ತೆ ಗೊತ್ತಾಗೋದಿಲ್ಲ. ಆದರೆ ಸದಾಶಿವನಂತವರು ಈಗ ಸತೀಶಣ್ಣ ಹೇಳಿದರು, ಭಾರಿ ತುಂಬ ಬೆರಳೆಣಿಕೆಯಷ್ಟು ಸಿಗಬಹುದು. ಆದರೂ ಸಮಾಜವರನ್ನು ಗುರುತಿಸ್ತದೆ, ಸಮಾಜವನ್ನು ಪ್ರೀತಿಸ್ತದೆ, ಸಮಾಜದಲ್ಲಿ ಅವರ ಹೆಸರು ಶಾಶ್ವತವಾಗಿ ಉಳಿಯುತ್ತದೆ. ಕನ್ಯಾನ ಸದಾಶಿವನ ನಮ್ಮ ಮುಂಬಯಿಯ ಬನ್ಸಂಘದ ಟ್ರಸ್ಟಿ, ಬನ್ಸೇಷನ್ ಅಂತ ಇಲ್ಲಿ ಸುರೇಂದ್ರನಿದ್ದಾರೆ, ಬನ್ಸೇಷನ್ನ ಟ್ರಸ್ಟಿ. ಮೊದಲಿಗೆ ನಮ್ಮ ಮಂಗಳೂರಲ್ಲಿ ಜಾಗತಿಕ ಬಂಟರ ಸಂಘಕ್ಕೆ ಅವರು ಕೊಡುಗೆ ದಾನಿಯಾಗಿ ಬಂದರು. ಅಲ್ಲಿಂದ ಸತೀಶಣ್ಣ, ಆದರೆ ಸತೀಶಣ್ಣ ಮತ್ತು ನಾವು ಯಾರಿಗೂ ಅವರನ್ನು ಗುರ್ತ ಮಾಡಲಿಲ್ಲ, ನಾವು ಡೊನೇಷನ್ ಕೊಡಲಿಕ್ಕೂ ಹೇಳಿಲ್ಲ. ಅವರಿಗೆ ಮನಸ್ಸು ಬಂದು ಅವರು ದಿನದಿಂದ ದಿನಕ್ಕೆ ಎಲ್ಲ ಜನರ ಪ್ರೀತಿಯನ್ನು ಸಂಪಾದನೆ ಮಾಡಿ ಎಲ್ಲ ಸಂಘ ಸಂಸ್ಥೆಗಳಿಗೆ, ಎಲ್ಲ ಸಮಾಜದವರಿಗೂ ಅವರ ದಾನ ಇದೆ, ಅವರ ಸೇವೆ ಇದೆ. ತುಂಬ ನಮ್ಮ ಸಮಾಜದಲ್ಲಿ ಈಗ ಕಲಾವಿದರು ಅಂದರೆ ತುಂಬ ಕಷ್ಟದಲ್ಲಿದ್ದ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನಲ್ಲಿ ನನಗೆ ತುಂಬ ಕೆಲಸ ಮಾಡಲಿಕ್ಕೆ ಸಂತೋಷ. ಅಂದರೆ ಬಡ ಕಲಾವಿದರು, ಅಂದರೆ ಆರ್ಥಿಕ ಸಂಕಷ್ಟದಲ್ಲಿ ಎಲ್ಲ ಕಲಾವಿದರು ಹೆಚ್ಚಿನವರು ಆರ್ಥಿಕವಾಗಿ ಸಂಕಷ್ಟದಲ್ಲಿರುವವರೇ ಇದ್ದರಿಂದ ಅವರ ಸೇವೆ ಆಗ್ತಾ ಇದೆ. ಇನ್ನು ಸತೀಶಣ್ಣ ಕಟೀಲು ಮೇಳದಲ್ಲಿ ಸೇವೆ ಸಲ್ಲಿಸಿದರು, ಕಟೀಲು ದುರ್ಗಾಪುರ ವಿಶ್ರಾಮನವರ ಸೇವೆ ಮಾಡಿದರು, ತುಂಬ ವರ್ಷದಲ್ಲಿ ಮಾಡಿದರು. ದೇವರಿಗೆ ಅಮ್ಮನಿಗೆ ಏನೋ ಅವರಿಗೆ ಇದಕ್ಕಿಂತ ಎತ್ತರಕ್ಕೆ ಹೋಗ್ಬೇಕಂತ ಅವರ ಮನಸ್ಸು, ಅವರ ಆಶೀರ್ವಾದದಿಂದ ಇವತ್ತು ಪಾವಂಜಿ ಮೇಳದಲ್ಲಿ ಇತಿಹಾಸ ನಿರ್ಮಾಣ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ಭಾರತ ದೇಶದಲ್ಲಿ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಬ್ಬನಿಗೆ ಹೋಗ್ಲಿಕ್ಕೆ ತುಂಬ ಕಷ್ಟ, ನನಗೆ ಹೋಗ್ಲಿಕ್ಕೆ ಆಗಲಿಕ್ಕಿಲ್ಲ. ಈ ಸತೀಶಣ್ಣ ತುಂಬ ಆ ಒಂದು ಮೇಳವನ್ನು ಇಟ್ಕೊಂಡು, ಆ ಟೀಮನ್ನು ಇಟ್ಕೊಂಡು ಹೋಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು, ನಮಗೆ ಇಷ್ಟು ಸಂತೋಷ. ಅಂದರೆ ದೇವರು ಅವರಿಗೂ ಕೂಡ ಆಯುರಾರೋಗ್ಯ ಕೊಟ್ಟು ಇನ್ನಷ್ಟು ಎತ್ತರಕ್ಕೆ ಇರುವಂತಾಗಲಿ. ಅವರ ಟೀಮ್ ಎಲ್ಲ ಅವರ ಟೀಮನ್ನು, ನಾನು ಅವರ ಟೀಮಿನಲ್ಲಿ ಇದ್ದೇನೆ. ಒಟ್ಟಿಗೆ ಈ ಕಾರ್ಯಕ್ರಮ ಇವತ್ತು ಮಾಡಿದ ಭಾರಿ ಒಳ್ಳೆಯದಾಗಿದೆ. ಸದಾಶಿವಣ್ಣ ನಮ್ಮ ದೇವರ ಹಾಗೆ ಇನ್ನೂ ಅವರಿಗೆ ಆಯುಷ್ಯ, ಆರೋಗ್ಯ, ಸಂಪತ್ತು ದೇವರು ಇನ್ನೂ ಕೊಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಾನು ಎರಡು ಮಾತನ್ನು ಮುಕ್ತಾಯ. ಹರಿಶಣ್ಣನವರಿಗೆ ಧನ್ಯವಾದಗಳು. ಬಂಧುಗಳೇ, ಇನ್ನು ವೇದಿಕೆಯಲ್ಲಿ ಇಬ್ಬರು ಸನ್ಮಾನಿತರ ಬಗ್ಗೆ ಶುಭ ನುಡಿ ನೀಡಲಿಕ್ಕಿದ್ದಾರೆ. ಆನಂತರ ನಮ್ಮ ಬಂಟ್ವಾಳ ಘಟಕದ ಅಧ್ಯಕ್ಷರಾದಂಥ ರಂಗೋಲಿ ಚಂದ್ರಶೇಖರನ್ ಅವರ ನೇತೃತ್ವದಲ್ಲಿ ಬಹಳ ಸುವ್ಯವಸ್ಥಿತ ರೀತಿಯಲ್ಲಿ, ವಿಶಿಷ್ಟ ರೀತಿಯಲ್ಲಿ ನಮ್ಮ ಇವತ್ತಿನ ಸನ್ಮಾನ ಕಾರ್ಯಕ್ರಮ ಜರುಗಲಿಕ್ಕಿದೆ. ಕಲಿಯುಗದಲ್ಲಿ ದೇವರನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲಂತೆ, ಆದರೆ ಕಲಿಯುಗದ ದೇವರಂದರೆ ನಮಗೆ ಜನ್ಮ ಕೊಟ್ಟ ತಂದೆ ತಾಯಿ. ವೇದಿಕೆಯಲ್ಲಿರುವಂಥ ಶಶಿಯಣ್ಣ ಸಮಾಜಕ್ಕೆ ಆದರ್ಶಪ್ರಾಯರಾಗಿದ್ದಾರೆ. ಯಾಕೆಂತ ಹೇಳಿದರೆ ಸಾವಿರಾರು ಜನ ನಮ್ಮ ಜೊತೆಗಿದ್ದರೂ ಕೂಡ ತಂದೆ ತಾಯಿಯ ಆಶೀರ್ವಾದ ಇಲ್ಲದಿದ್ದರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲಂತೆ. ಅದೇ ತಂದೆ ತಾಯಿಯ ಆಶೀರ್ವಾದ ನಮ್ಮ ಜೊತೆಗಿದ್ದು ಸಾವಿರಾರು ಜನರ ಶಾಪ ಇದ್ದರೂ ಕೂಡ ಆ ವ್ಯಕ್ತಿಯನ್ನು ಯಾರೂ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಎಂಬ ಮಾತಿದೆ. ಇವತ್ತು ಶಶಿಯಣ್ಣ ಸಮಾಜದಲ್ಲಿ ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿ, ಶ್ರೇಷ್ಠ ಉದ್ಯಮಿಯಾಗಿ ಬೆಳೆಯಬೇಕಾದರೆ ಅದರ ಹಿಂದಿರುವಂಥ ಶಕ್ತಿ ಅವರಿಗೆ ಜನ್ಮ ಕೊಟ್ಟ ತಂದೆ ತಾಯಿ. ಯಾವತ್ತೂ ಕೂಡ ತನ್ನ ತಂದೆ ತಾಯಿಯರನ್ನು ದೇವರಿಗಿಂತಲೂ ಹೆಚ್ಚು ಪೂಜಿಸುತ್ತಿರುವ ಒಬ್ಬ ಮಹಾನ್ ವ್ಯಕ್ತಿ ನಮ್ಮ ಶಶಿಯಣ್ಣ, ನಮ್ಮ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಶಶಿಯಣ್ಣ ನಮ್ಮ ಟ್ರಸ್ಟಿನ ಮಹಾದಾನಿಗಳು ಕೂಡ ಹೌದು, ನಮ್ಮ ಪ್ರಧಾನ ಸಂಚಾಲಕರು ಕೂಡ ಹೌದು. ಆದರಣೀಯ ಶಶಿಯಣ್ಣನವರಿಂದ ಎರಡು ಶುಭ ನುಡಿಗಳು. ಅದರಲ್ಲಿ ಕೂಡ ಇವತ್ತು ವಿಶೇಷವಾಗಿ ಸಂಕ್ರಾಂತಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ದೈವದೇವರಿಗೆ ಭಾಳ ವಿಶೇಷವಾದಂಥ ಕಾರ್ಯಕ್ರಮ. ಯಾವ ಕಾರ್ಯಕ್ರಮ ಇದ್ದರೂ ಕೂಡ ನಾವು ದೈವದೇವರ ಕಾರ್ಯಕ್ರಮ ಮಾಡಿಕೊಂಡೇ ಮುಂದುವರಿಸುವಂಥದ್ದು. ಹಾಗೆ ಸಂಕ್ರಾಂತಿ ಕಾರ್ಯಕ್ರಮ ಅಂತ ಹೇಳ್ತಾರೆ ನಮ್ಮ ತುಳುವಿನಲ್ಲಿ, ಅದೆಲ್ಲ ಮುಗಿಸ್ಕೊಂಡು ಕೆಲವರು ಬಂದಿದ್ದು, ಇನ್ನು ಕೆಲವರು ಬರಲಿಕ್ಕಿದ್ದೀವಿ. ಇವತ್ತೆಲ್ಲವರು ಬಂದವರು ಕೂಡ ಸದಾಶಿವನ ಮೇಲೆ ಅಭಿಮಾನ ಇಟ್ಟು ಬಂದವರು. ಯಾಕೆ ಅಂತ ಕೇಳಿದರೆ
ಕರ್ನಾಟಕದಲ್ಲಿ ಸುಮಾರು 7 ಕೋಟಿ ಜನರಿದ್ದಾರೆ. 7 ಕೋಟಿ ಬೇಕು ಅಲ್ಲ. ಉದಾಹರಣೆ ನಿಮ್ಮದೊಂದು ಮಾತು ನೆನಪಾಗ್ತದೆ ನನಗೆ. ನೀವು ರಾಜಕೀಯದಲ್ಲಿ ನಾಮಿನೇಷನ್ ಮಾಡಿದ ಒಂದು ಹೇಳಿದ ಮಾತು ನನಗೆ ನೆನಪಿದೆ. ಅದು ಕರ್ನಾಟಕದಲ್ಲಿ 550 ಜನರಿಗೆ ಮಾತ್ರ ಅವಕಾಶ ಅಂತ, BJP ಮತ್ತು ಕಾಂಗ್ರೆಸ್ಸಲ್ಲಿ 250 ಕಾಂಗ್ರೆಸ್ಸಲ್ಲಿ, 250 BJPಯಲ್ಲಿ. ಅದರಲ್ಲಿ ನಾನು ಒಬ್ಬನಾಗಿ ಹೋಗಿದೆ ಅಂತ ನನಗೆ ಅದೇ ಒಂದು ವಿಶೇಷ. ಗೆಲು ಸೋಲು ಒಂದು ಬೇರೆ ಅಂತ ಹೇಳಿದ ಮಾತು ನನಗೆ ಅವಾಗ ನೆನಪಿರ್ತದೆ. ಇವತ್ತು ನಮ್ಮ ಸದಾಶಿವ ಅಣ್ಣನಿಗೆ 7 ಕೋಟಿಯಲ್ಲಿ ಖಾಲಿ ಕರ್ನಾಟಕದವರು 50 ಜನರು ಮಾತ್ರ ಸೆಲೆಕ್ಟ್ ಮಾಡಿದ್ದು. ನಮ್ಮದು ಸುವರ್ಣ ರಾಜ್ಯೋತ್ಸವ ಪ್ರಶಸ್ತಿ ಅಂತೇಳಿ 50 ವರ್ಷಕ್ಕೆ ಸಂದರ್ಭದಲ್ಲಿ 50 ಜನರನ್ನು ಆಯ್ಕೆ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟರು ಒಬ್ಬರು. ಆದರೂ ಕೂಡ ನಮ್ಮವರು ಅಂತ ಹೇಳಲಿಕ್ಕೆ ನಮಗೆ ಭಾಳ ಹೆಮ್ಮೆ ಆಗಿದೆ. ಅವರು ದಾನ ಮಾಡಿದ್ದಾರೆ ಅಂತೇಳಿ ಅವರಿಗೆ ಪ್ರಶಸ್ತಿ ಕೊಟ್ಟದಲ್ಲ. ನನಗೆ ಅವರು ಮಾತಾಡುವಾಗ ಅವರ 2 ಮಾತು ಯಾವತ್ತೂ ನನಗೆ ನೆನಪಿಗೆ ಬರ್ತದೆ. ಯಾವುದಂತ ಕೇಳಿದರೆ, ಒಂದು ಅವರ ಮಾತುಂಟು, ನನಗೆ ದೇವರು ಲೆಕ್ಕ ಮಾಡಿ ಹಣ ಕೊಡಲಿಲ್ಲ, ಹಾಗೆ ನಾನು ಕೊಡುವಾಗ ಲೆಕ್ಕ ಮಾಡಿ ಕೂಡ ಕೊಡೋದಿಲ್ಲ ಅಂತ. ಅದು ಭಾಳ ನನಗೆ ಇಷ್ಟವಾದಂಥ ಮಾತು. ಮತ್ತೊಂದು ಕಡೆ ಬಂಟರ ಸಮಾಜದಲ್ಲಿ ಹೇಳಿದ ಮಾತು ನೆನಪಿದೆ ನನಗೆ. ಪ್ರಿಯಾರಿಟಿ BPL ಕಾರ್ಡ್ನವರು ಯಾರು ಕೂಡ ಇರಬಾರ್ದು ಅಂತೇಳಿ. ಅದೇ ಆಯ್ಕಲ್ಲ ಹರ್ಷಣ್ಣ ಅವರೊಂದು ಮುಲ್ಕೆಲ್ಲ ಹೇಳಿದ ಮಾತು. ಈ ಮಾತು ನನಗೆ ಏನು ಹೇಳ್ತದೆ ಅಂತ ಹೇಳಿದರೆ, ಒಬ್ಬ ಮನಸ್ಸಿದ್ರೆ ಅವ ಎಲ್ಲಿ ತನಕ ಆಲೋಚನೆ ಮಾಡ್ತಾನೆ ಅಂತ ಹೇಳೋದಕ್ಕೆ ಸದಾಶಿವನ ಅದೇ ಸಾಕ್ಷಿ. ಅದಕ್ಕೆ ಹಣವಂತರು ತುಂಬ ಮಂದಿ ಇದ್ದಾರೆ. ಕಲಿಯುಗದಲ್ಲಿ ದಾನ ನಾನು ಕೊಡ್ತೇನೆ ಅಂತ ಹೇಳುವವರೇ ಭಾಳ ಕಡಿಮೆ. ಕೊಡೋದು ಬಿಡಿ, ಕೊಡ್ತೇನೆ ಆ ಮರ ಏನೋಡಕ್ಕೆ 1 ಲಕ್ಷ ಇಪ್ಪಡ್ದು ಬಂದು ಅಂತ ಹೇಳುವವರೇ ಭಾಳ ಕಡಿಮೆ. ಅಂಥದ್ರಲ್ಲಿ ನಮಗೆ ಗೊತ್ತಿತ್ತು 150 ಕೋಟಿಗಿಂತ ಮಿಕ್ಕಿ ಸದಾಶಿವನ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದೇ ಭಾಳ ಒಂದು ವಿಶೇಷವಾದಂಥ ಸಂಗತಿ. ಸದಾಶಿವಣ್ಣನಿಗೆ ಇನ್ನೊಂದು ಹೆಸರು ಸದಾಸ್ಮಿತ ಅಂತ. ಯಾಕಂದರೆ ಯಾವಾಗ ನಗ್ತಾ ಇರ್ತಾರೆ, ನಗುವುದರ ಜೊತೆಗೆ ನಮ್ಮ ನಗಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಹಣದಲ್ಲೇ ಅಲ್ಲ, ಮಾತಿನಲ್ಲಿ ಕೂಡ. ಅವರ ಮಾತನ್ನು ನಾವು ಕಾಯ್ತಾ ಇರ್ತೇವೆ. ಏಪ ಸದಾಶಿವಣ್ಣನ ಭಾಷಣ ಉಂಟು ಅಂತ. ಅಂದರೆ ಅವರಿಗೆ ಎಲ್ಲರೂ ಖುಷಿಯಾಗಿರಬೇಕು, ಎಲ್ಲರೂ ನಗ್ತಾ ಇರಬೇಕು ಅಂತ ಅವಳ ಆಸೆ. ಅಂತ ನಗಮೊಗದ ಸದಾಶಿವಣ್ಣನಿಗೆ ಕರ್ನಾಟಕ ಸುವರ್ಣ ಪ್ರಶಸ್ತಿ ಒದಗಿ ಬಂದು ನಮಗೆಲ್ಲರಿಗೂ ಭಾಳ ಸಂತೋಷವನ್ನು ತಂದಿದೆ. ನಮ್ಮೆಲ್ಲರ ಪರವಾಗಿ, ಬರೋಡದ ಗುಜರಾತಿನ ಜನತೆಯ ಪರವಾಗಿ ಕೂಡ ತಮಗೆ ಆರ್ಥಿಕವಾದ ಅಭಿನಂದನೆಯನ್ನು ಸಲ್ಲಿಸಕ್ಕೆ ನಾನು ಇಷ್ಟಪಡ್ತೇನೆ. ಒಂದು ಹಿಂದಿಯಲ್ಲಿ ಒಂದು ಕವಿತೆ ಇದೆ. ಕವಿತೆ ಅಂತ ಹೇಳಿದ್ರೆ ನಾನು ಬಯಸೋದಿಲ್ಲ. ಜಿಂದಗಿ छोटी नहीं होती है, बट हम लोग जिंदगी जीने में देर से शुरू करते हैं. जब जिंदगी को समझ सकते हैं तब तक हमको लौटने का वक्त हो जाता है. ಸಮಯ ಎಂತ ಅಂತ ಹೇಳಿದ್ರೆ, ಜೀವನವನ್ನು ಅರ್ಥ ಮಾಡಿಕೊಳ್ಳುವಾಗ ನಾವು ಲೇಟ್ ಆಗ್ತದೆ. ಜೀವನ ಅರ್ಥ ಆದಾಗ ನಮಗೆ ಹೋಗುವ ಸಮಯ ಆಗ್ತದೆ. ಈಗ ಹುಟ್ಟು ಮತ್ತು ಹೋಗುವುದರ ನಡುವಿಗೆ ಬಾಳುವುದೇ ಒಂದು ಭಾಳ ಸೊಗಸಾದ ವಿಷಯ. ಅದನ್ನು ಅರ್ಥಪೂರ್ಣವಾಗಿ ನಿಭಾಯಿಸುತ್ತಿರುವವರು ಕೂಳೂರು ಸದಾಶಿವ ಶೆಟ್ಟರು. ಯಾಕೆ ಅಂತ ಹೇಳಿದ್ರೆ, ಶಿವನಿಗೆ ಇನ್ನೊಂದು ಹೆಸರೇ ವೈರಾಗ್ಯ ಅಂತ. ವೈರಾಗ್ಯ ಅಂತ ಏನಂತ ಹೇಳಿದ್ರೆ ಎಲ್ಲ ಬಿಟ್ಟು ಬಿಡೋದು ಅಂತಲ್ಲ. ಅದರ ಅರ್ಥ ಏನಂತ ಹೇಳಿದರೆ, ನಾವು ಸಂಪಾದಿಸೋದೆಲ್ಲ ತಮ್ಮದಲ್ಲ, ಅದನ್ನು ಸಮಾಜಕ್ಕೆ ಸರ್ವಸ್ವ ನೀಡುವ ಒಂದು ವಿಷಯವೇ ಶಿವನಲ್ಲಿ ಅಡಗಿರ್ತದೆ. ಶಿವನಿಗೆ ಎಲ್ಲ ದೇವರಿಗಿಂತ ಮಿಗಿಲಾದ ದೇವರೇ ಶಿವದೇವರು. ಆದರೆ ಶಿವನಿಗೆ ಯಾವುದೂ ಬೇಡ. ಅವ ಸ್ಮಶಾನವಾಸಿ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಅಂದರೆ ಎಲ್ಲ ಇದ್ದರೂ ಕೂಡ ಅವನಿಗೆ ಏನೂ ಬೇಡ. ಅಂಥದ್ರಲ್ಲಿ ಸದಾಶಿವಣ್ಣ 150 ಕೋಟಿಗೆ ಮಿಕ್ಕಿ ಕೂಡ ದಾನ ಮಾಡಿದ ಒಂದು ಚಿಕ್ಕ ವಿಷಯ ಅಲ್ಲ. ಅಂಥವರಿಗೆ ಇವತ್ತು ಪಟ್ಲ ಫೌಂಡೇಶನ್ ವತಿಯಿಂದ ಸನ್ಮಾನ ಆಗೋದು ಭಾಳ ವಿಶೇಷ. ಅದರಲ್ಲಿ ಉಲ್ಲೇಖಿಸಬೇಕು. ನಾನು ಕರ್ನಾಟಕ ರಾಜ್ಯ ಪ್ರಶಸ್ತಿಯಲ್ಲಿ ಪಾಲ್ಗೊಂಡಿದ್ದೆ. ನಾನು ಕರ್ನಾಟಕ ಸರ್ಕಾರ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಆದರೆ ಇದೇ ಮಾತನ್ನು ನೋಡಿ ಅದೇ ಸಂದರ್ಭದಲ್ಲಿ ಕೂಡ ಹೇಳಿದ್ದೆ ನಾನು. ಇಂಥ ಒಂದು ವ್ಯಕ್ತಿಗಳಿಗೆ ಉದಾಹರಣೆ, ನೀವೆಲ್ಲ ಇದ್ದೀರಿ, ಈಗ ನಿಮ್ಮ ಕಾಲ ಇನ್ನೊಂದು ಬೇರೆ ಕಾಲ, ಯಾವ ಕಾಲನೂ ಇರಲಿ, ಇಂಥವರನ್ನು ಸನ್ಮಾನಿಸುವುದು ಬಹಳ ದೊಡ್ಡ ವಿಷಯ ಸರ್ಕಾರದಿಂದ. ಆದರೆ ತಮ್ಮ ಜೀವನವನ್ನು ಇಂಥ ಧಾರ್ಮಿಕ ಕ್ಷೇತ್ರಗಳಿಗೆ, ಇಂಥ ಸಾಮಾಜಿಕ ಕ್ಷೇತ್ರಗಳಿಗೆ ಮೀಸಲಿಟ್ಟವರಿಗೆ ಒಂದು ಸನ್ಮಾನ ಮಾಡುವಾಗ ಒಟ್ಟಿಗೆ ಒಂದು 50-25 ಜನರಿಗೆ ಕೊಡುವ ಅದು ಸನ್ಮಾನ ಆಗಬಾರ್ದು. ಪ್ರತಿಯೊಂದು ವ್ಯಕ್ತಿಗಳಿಗೆ ಸಪರೇಟಾಗಿ ಕೂತ್ಕೊಂಡು ಅವರಿಗೆ ಸನ್ಮಾನ ಮಾಡೋದ ವ್ಯವಸ್ಥೆ ಸರ್ಕಾರದಿಂದ ಆಗಬೇಕು. ನಿಮ್ಮ ಸರ್ಕಾರದಲ್ಲಿ ಅಷ್ಟು ಸಮಯ ನಿಮ್ಮ ಹತ್ರ ಇರಬೇಕು. ಒಂದು 50 ಜನರಿಗೆ 5 ನಿಮಿಷ ಕೊಟ್ಟರೆ ಎಷ್ಟು ಗಂಟೆ ಹೋಗ್ತದೆ? 2 ಗಂಟೆ. ಇಂಥ ವ್ಯಕ್ತಿಗಳಿಗೆ, ಅದು ಕೂಡ ಅವರ ಜೀವನದಲ್ಲಿ ಒಮ್ಮೆ ಮಾತ್ರ ಸಿಗೋದು ಅದು. ಅಂಥ ವ್ಯಕ್ತಿಗಳಿಗೆ ಸರಿಯಾದ ಸಮಯವನ್ನು ಕೊಟ್ಟು ಸಪ್ರೇಟಾಗಿ ಕುರ್ಚಿಯಲ್ಲಿ ಕೂತ್ಕೊಂಡು ಸನ್ಮಾನ ಮಾಡಬೇಕು. ಲೈನಲ್ಲಿ ಕೂತ್ಕೊಂಡು ಸನ್ಮಾನ ಮಾಡೋದಲ್ಲ, ಅದು ಕರೆಕ್ಟಾದ ವ್ಯವಸ್ಥೆ. ಅದು ಒಂದು ವಿಶೇಷ ರೀತಿಯಲ್ಲಿ ಅವರಿಗೆ
ಸನ್ಮಾನ ಮಾಡಬೇಕು. ಯಾಕೆ ಇಲ್ಲಿ ಮಾತನ್ನು ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಕೇಳಿದರೆ, ಪಟ್ಲ ಫೌಂಡೇಶನ್ ಯಾರಿಗಾದ್ರೂ ಸನ್ಮಾನ ಆಗದಿದ್ದರೆ 2 ಸಂಸ್ಥೆಯಲ್ಲೇ ಆಗಬೇಕು. ಒಂದು ಪಟ್ಲ ಫೌಂಡೇಶನ್ ಇಲ್ಲಿ ಒಂದು ಐಕಳ ಹರಿಶಣ್ಣನ ವರ್ಲ್ಡ್ ಫೌಂಡೇಶನ್ನಲ್ಲಿ ಸನ್ಮಾನದ ಒಂದು ಸನ್ಮಾನದ ವಿಷಯ ಬೇರೆ. ಅಂದರೆ ಅವನಿಗೆ ಈ ಲೋಕದಲ್ಲಿ ಸಿಗುವ ಸನ್ಮಾನದ ಶ್ರೇಷ್ಠ ಸನ್ಮಾನ ಅಂತ ನೋಡ್ಲಿಕ್ಕೆ ಇದ್ದೀರಿ. ಈಗ ಅದೇ ರೀತಿ ಕೂಡ ಐಕಳ ಹರಿಶಣ್ಣಗೆ ಮಾಡ್ತಾ ಇರ್ತಾರೆ. ಇಂಥ ಸನ್ಮಾನ ಅಂತ ಹೇಳಿದ್ರೆ ಅದಕ್ಕೆ ನಾನು ವೈಭವಯುಕ್ತ ಅಂತ ಹೇಳೋದಲ್ಲ, ಆ ಸನ್ಮಾನಕ್ಕೆ ಒಂದು ಘನತೆ ಬರಬೇಕಿದ್ರೆ ಆ ರೀತಿಯಲ್ಲಿ ಆ ಸನ್ಮಾನವನ್ನು ನಡೆಸ್ಕೊಂಡು ಬರಬೇಕು. ಸದಾಶಿವ ನನಗೆ ಈ ಮಾತು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಇವತ್ತು ಬಂದವರು ನೀವು ಅಲ್ಲಿ ಸನ್ಮಾನ ಆಗುವಾಗ ನಿಮಗಿಂತ ಒಂದು 20 ಜನ ಇರ್ಬೋದು ನಮ್ಮವರು ಅಲ್ವಾ ರಾಜಭವನದಲ್ಲಿ. ಇವತ್ತು ಇರುವವರೆಲ್ಲ ಸದಾಶಿವ ಇವರು ಸತೀಶ್ ಪಟ್ಲ ಹೇಳಿದಾಗೆ ಎಲ್ಲವರು ಎಷ್ಟು ಜನ ಅಂತಲ್ಲ, ಯಾರು ಬಂದಿದ್ದಾರೆ ಅಂತ ಭಾಳ ಇಂಪಾರ್ಟೆಂಟ್. ಉದ್ಯಮಿಗಳು ಒಳ್ಳೊಳ್ಳೆ ದೊಡ್ಡ ಜನ ನಿಮ್ಮ ಅಭಿಮಾನಿಗಳು ನಿಮ್ಮ ಹತ್ರ ಬಂದಿದ್ದಾರೆ. ಈ ಅವರ ಸಮ್ಮುಖದಲ್ಲಿ ನಿಮಗೆ ಸನ್ಮಾನ ಆಗಿದೆ, ಅದೇ ಒಂದು ವಿಶೇಷ ಅಂತ ನಾನು ಭಾವಿಸ್ತೇನೆ. ನಾನು ಪಟ್ಲ ಫೌಂಡೇಶನ್ಗೆ ಹಾಗೂ ವರ್ಲ್ಡ್ ಫಂಡ್ ಅಸೋಸಿಯೇಷನ್ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ, ನಿಮಗೆ ದೇವರು ಇನ್ನಷ್ಟು ಆರೋಗ್ಯವನ್ನು ಕೊಡಬೇಕು. ಅದಕ್ಕೆ ನಮ್ಮ ಫಾಯ್ದೆ ಇದೆ. ಯಾಕೆ ಅಂತ ಕೇಳಿದ್ರೆ, ನೀವು ಎಷ್ಟು ಆರೋಗ್ಯವಂತ ಆಗಿರ್ತೀರ ಅಷ್ಟು ತಮ್ಮ ಜೀವನದಲ್ಲಿ ಉದ್ಯಮವನ್ನು ಮೇಲಕ್ಕೆ ಎತ್ತರ ಕೊಂಡೋಗ್ತೀರಿ. ಅದರಿಂದ ಬಂದ ಲಾಭಾಂಶವನ್ನು ನಮ್ಮ ಸಮಾಜಕ್ಕೆ ಕೊಡ್ತೀರಿ. ಮೊದಲನೇ ತಾಯಿ ಹತ್ರ ಇಷ್ಟೇ ಬೇಡ್ತಾ ಇರೋದು, ನಾನು ನಿಮಗೆ ಸಂಪೂರ್ಣವಾದ ಆರೋಗ್ಯಪೂರ್ಣವಾದಂಥ ಜೀವನವನ್ನು ಕೊಡಬೇಕು. ಉತ್ತರೋತ್ತರ ಅಭಿವೃದ್ಧಿ ಇನ್ನೂ ಕೂಡ ಆಗಬೇಕು. ಯಾಕಂತ ಹೇಳಿದರೆ ಉದ್ಯಮಿಗೆ ವಯಸ್ಸಾಗುವುದಿಲ್ಲ ಅಂತ ನಾನು ಕೇಳಿದ್ದೇನೆ. ಎಲ್ರಿಗೂ ರಿಟೈರ್ಡ್ ಆಗೋದು ಅಂತ ಉಂಟು, ಒಂದು 60 ವರ್ಷಕ್ಕೆ ರಿಟೈರ್ಡ್ ಆಗ್ತಾರೆ. ಉದ್ಯಮಿಗಳು ರಿಟೈರ್ಡ್ ಆಗೋದಿಲ್ಲ, ಅದು ನಿಮ್ಮಂಥವ್ರು ಆಗಲೇಬಾರದು. ದೇವರು ಕೊಟ್ಟ ಆಯುಷ್ ಇರುವವರೆಗೆ ನಾವು ಇದೇ ರೀತಿ ಸಶಕ್ತರಾಗಿ ಒಳ್ಳೆ ಆರೋಗ್ಯವಂತವಾಗಿ ಬಾಳುವಂತ ಹೇಳುತ್ತಾ, ಮಗದೊಮ್ಮೆ ನಮಗೆ ಕರ್ನಾಟಕದ ಸುವರ್ಣೋತ್ಸವ ಪ್ರಶಸ್ತಿ ಬಂದದಕ್ಕೆ ಅಭಿನಂದನೆ ಸಲ್ಲಿಸುತ್ತಾ ಒಂದು ವಿಶೇಷವಾದ ಒಂದು ಮಾತನ್ನು ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ಇವತ್ತು ಈಗಿನ ಈ ವರ್ಷ ಪಟ್ಲ ಫೌಂಡೇಶನ್ಗೆ ದಸಮ ಸಂಭ್ರಮದ ಒಂದು ವಿಶೇಷ ವ್ಯವಸ್ಥೆ ನಾವೆಲ್ಲರೂ ಇದ್ದೇವೆ. 2 ವಿಶೇಷ ಕಾರ್ಯಕ್ರಮ ಇದೆ. ಒಂದು ಸತೀಶ್ ಶೆಟ್ಟರು ಪಟ್ಲ ಭಾಗವತಿಗೆ ಸೇರಿ 25 ವರ್ಷ ಆಗುವಂಥ ಒಂದು ವಿಶೇಷ ಸಂದರ್ಭದಲ್ಲಿ ನಾವೆಲ್ಲರೂ ಇದ್ದೇವೆ. ದಸಮೋತ್ಸವ ಹೇಗೆ ಮಾಡಬೇಕು ಎಂಬುದರ ಬಗ್ಗೆ ನಾವು ಅದ್ದೂರಿಗಿಂತಲೂ ಅದನ್ನು ಅರ್ಥಪೂರ್ಣವಾಗಿ ಮಾಡಬೇಕಂತ ಆಲೋಚನೆಯನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಮುಂದಿನ ದಿನಗಳಲ್ಲಿ ಸದಾಶಿವಣ್ಣ, ಐಕಳ ಶೆಟ್ಟರು ತಾವೆಲ್ಲರೂ ನಮ್ಮೆಲ್ಲರ ನೇತೃತ್ವದಲ್ಲಿ ಒಂದು ವಿಶೇಷವಾದ ಸಭೆ ನಡೆಸಬೇಕು ಅಂತ. ಯಾಕೆ ಅಂತ ಕೇಳಿದರೆ, ಸತೀಶಣ್ಣ ಮತ್ತು ಐಕಳ ಹರಿಶಣ್ಣ ಒಂದು ಮಾತನ್ನು ಹೇಳಿದರು. ಏನಂತ ಕೇಳಿದರೆ, ಈಗ ಬೆರಳೆಣಿಕೆಯಷ್ಟೇ ಜನ ದಾನಿಗಳಿರ್ತಾರೆ, ಒಳ್ಳೆ ಸುಸಜ್ಜಿತರು, ಆವಾಗ ಮಾತ್ರ ಈ ಒಂದು 10-15 ಜನ ಮಾತ್ರ ಇರೋದು ಅಂತ ಹೇಳಿದರು. ಹಾಗಾದರೆ ಈ ಸಂಸ್ಥೆ ಮುಂದೆ ಹೇಗೆ ಹೋಗ್ತದೆ? ಈಗ ಸದಾಶಿವಣ್ಣ, ನಾವು ನಿಮ್ಮಂಥವರೆಲ್ಲ ಎಷ್ಟು ಮಟ್ಟಿಗೆ ಸಹಾಯ ಮಾಡ್ಬೋದು ಒಂದು ಲೆಕ್ಕದಲ್ಲಿ ಮಾಡೇ ಆಗಿದೆ. ಬಟ್ ಪಟ್ಲ ಫೌಂಡೇಶನ್ ಎನ್ನುವಂಥದ್ದು ಸತೀಶ್ ಪಟ್ಲ ಒಬ್ಬರ ಅದು ಸಂಘ ಅಲ್ಲ. ಅದು ಯಾಕಂತ ಹೇಳಿದ್ರೆ ನಾವೆಲ್ಲ ಈ ಸಂಘ ಹೇಗೆ ಅಂತ ಕೇಳಿದರೆ, ಸಂಘದಲ್ಲಿ ಒಂದು ಉದ್ದೇಶ ಇಟ್ಟುಕೊಂಡು ಮಾಡ್ತಾರೆ. ಇಲ್ಲಿ ಒಬ್ಬ ಭಾಗವತ ತನ್ನೊಂದು ಜಾಗಂಟೆಯನ್ನು ಹಿಡ್ಕೊಂಡು ಒಂದು 15 ಕೋಟಿಗಿಂತ ಮಿಕ್ಕಿ ಅನುದಾನವನ್ನು ಮಾಡದಿದ್ದರೆ ಅದು ಪಟ್ಲ ಸತೀಶ್ ಶೆಟ್ಟರ ಸಂಸ್ಥೆ ಅಂತೇಳಿ ನಾನು ತುಂಬ ಸಂತೋಷವನ್ನು ಪಡ್ತೇವೆ. ನಾವು ದಸಮ ಸಂದರ್ಭದಲ್ಲಿ 10ನೇ ವರ್ಷದ ಕಾರ್ಯಕ್ರಮ ಸುಮಾರು 10 ಕೋಟಿಯ ಅಷ್ಟು ನಾವು ಹಣ ಸಂಗ್ರಹವನ್ನು ಮಾಡಿಕೊಂಡು ಒಂದು ಸ್ಥಾಪಿತವಾದ ನಿಧಿಯನ್ನು ಸಂಗ್ರಹ ಮಾಡುವಂಥ ಉದ್ದೇಶವನ್ನು ನಾವೆಲ್ಲರೂ ಇಟ್ಟುಕೊಂಡಿದ್ದೇವೆ. ಅದಕ್ಕೆಲ್ಲ ತಮ್ಮೆಲ್ಲರ ಸಹಕಾರ ಇರಲಿ. ಹಣ ಕೊಡಬೇಕಂತ ಹೇಳ್ತಾ ಇಲ್ಲ ನಾನು, ತಮ್ಮ ಸಲಹೆ ಸೂಚನೆಗಳು ಇರಲಿ. ಈ ಸಂಸ್ಥೆ ನಮ್ಮದು ಎನ್ನುವ ರೀತಿಯಲ್ಲಿ ಇದನ್ನು ಮುಂದುವರಿಸಿಕೊಂಡು ಹೋಗುವ. ಸತೀಶ್ ಶೆಟ್ಟರ ಈ ಭಾಗವತಿಗೆ 25 ವರ್ಷ ತುಂಬುವ ಸಂದರ್ಭದಲ್ಲಿ ಪಟ್ಲ ಫೌಂಡೇಶನ್ಗೆ 10ನೇ ವರ್ಷ ಸಂಭ್ರಮದಲ್ಲಿ ನಾವೆಲ್ಲರೂ ಸೇರಿಕೊಂಡು ಏನು ಉದ್ದೇಶ ಇಟ್ಟುಕೊಂಡಿದ್ದೇವೆ ಅದನ್ನು ಭಾಳ ಒಳ್ಳೆ ರೀತಿಯಲ್ಲಿ ಮಾಡುವ ಯೋಜನೆ ಕೂಡ ನಾವು ಹಮ್ಮಿಕೊಂಡು, ಅದಕ್ಕೆಲ್ಲರಿಗೂ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳುತ್ತಾ, ಬೆಳ್ತಂಗಡಿ ಕೂಡ ಬಂದಿದ್ದಾರೆ. ಬೆಳ್ತಂಗಡಿ ಘಟಕದಿಂದ ಬರುವ 14ನೇ ತಾರೀಕಿಗೆ ಬೆಳ್ತಂಗಡಿ ಘಟಕದಿಂದ ಕೂಡ ಯಕ್ಷ ಸಂಭ್ರಮ ನಡೀಲಿಕ್ಕಿದೆ. ಅದಕ್ಕೆಲ್ಲರೂ ಕೂಡ ತಾವೆಲ್ಲರೂ ಪಾಲ್ಗೊಳ್ಬೇಕು. ಭಾಳ ವಿಶೇಷ ರೀತಿಯಲ್ಲಿ ಆ ಕಾರ್ಯಕ್ರಮವನ್ನು ಮಾಡೋರಿದೆ. ತಮ್ಮೆಲ್ಲರ ಸಹಕಾರ ಅದಕ್ಕೂ ಕೂಡ ಇರಲಿ ಅಂತ ಹೇಳುತ್ತಾ, ದೇವರಲ್ಲಿ ಇಷ್ಟೇ ಪ್ರಾರ್ಥನೆ. ಇವತ್ತು ಯಾವಾಗ ನಾನು ಹೇಳಿದುಂಟು, ನನಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ಇವತ್ತು ಸದಸ್ಯನೊಂದಿಗೆ ಪ್ರಾರ್ಥನೆ ಮಾಡ್ತೇನೆ. ಯಾಕೆಂತ ಕೇಳಿದರೆ, ಇನ್ನೊಂದು ಜನ್ಮ ಇದ್ದರೆ ಅದು ಸದಾಶಿವನಿಗೆ ತುಳುನಾಡಿನಲ್ಲಿ ಪುಣ್ಯ ಹುಟ್ಟಿ ಬರುವ ಹಾಗೆ, ಅವರ ತಾಯಿಯ ಹೊಟ್ಟೆಯಲ್ಲಿ ಮಗದೊಮ್ಮೆ ಅಣ್ಣ ತಮ್ಮಂದಿರ ಜೊತೆಗೆ ಮಗದೊಮ್ಮೆ ಹುಟ್ಟಿ ಬರುವ ಹಾಗೆ ಎಲ್ಲ ನಾವೆಲ್ಲ ಇಂಥ ಕೆಲಸಗಳಲ್ಲಿ ಮಗದೊಂದು ಜನ್ಮದಲ್ಲಿ ಕೂಡ ಸದಾಶಿವನ ಜೊತೆಯಲ್ಲಿ ಇರುವಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್. ಸದಾಶಿವನ ಮೇಲೆ ಹಾಗೂ ನಮ್ಮ ಪ್ರಶ್ನೆ ಮೇಲೆ ಎಷ್ಟು ಪ್ರೀತಿ ಇದೆ ಅಂತೇಳಿ ಅವರ ಮಾತುಗಳಿಂದ ತಾವು ಕೇಳಿದ್ದೀರಿ. ಯಾಕೆಂತೇಳಿದರೆ, ಈ ಒಂದು ಸಂಸ್ಥೆ ಇನ್ನಷ್ಟು ಉತ್ತರೋತ್ತರ ಬೆಳಗಬೇಕೆಂಬ ಸದುದ್ದೇಶದಿಂದ ಅವರು ದೊಡ್ಡ ಒಂದು ಯೋಜನೆಯನ್ನು ಕೂಡ ಹಾಕಿಕೊಂಡಿದ್ದಾರೆ. ಅಣ್ಣ, ನಿಮಗೆ ನಮ್ಮ ಟ್ರಸ್ಟಿನ ಪರವಾಗಿ ನಾವು ಆಭಾರಿಯಾಗಿದ್ದೇವೆ. ಧನ್ಯವಾದಗಳು. ಸದಾಶಿವನವರ ಸತ್ಕಾರ್ಯಗಳಿಂದ ಪರಿಪಿತರಾಗಿ
ಕಳೆದ 3 ವರ್ಷಗಳಿಂದ ಶ್ರೀ ಸದಾಶಿವನ ಈ ಅಭಿಮಾನಿ ಬಳಗ ಅವರ ಮುಖಾಂತರವಾಗಿ ಒದಗಿಸಿಕೊಡುತ್ತಾ ಇದೆ. ಬಂಧುಗಳೇ, ನಮ್ಮ ಜೊತೆ ಗೌರವಾನ್ವಿತ KM ಶೆಟ್ಟಿ ಇದ್ದಾರೆ. ವಿದ್ಯಾವಂತರಾಗಿ ಅದಕ್ಕೆ ಭೂಷಣಪ್ರಾಯವಾಗಿ ವಿನಯವಂತರಾಗಿ ವಿದ್ಯಾವಿನಯ ಸಂಪನ್ನತೆಯಿಂದ ಆದರಣೀಯರಾಗಿ ಗೌರವದ ಸಂಪಾದನೆಯ ಮೂಲಕ ಸತ್ಕಾರ್ಯಗಳನ್ನು ಮಾಡುತ್ತಾ ಜೀವನದ ಆದರ್ಶ ಹೇಗಿರಬೇಕು ಎಂದು ಸಮಾಜಕ್ಕೆ ತೋರಿಸಿದವರು ನಮ್ಮ ಆದರಣೀಯರಾದಂಥ ಶ್ರೀ KM ಶೆಟ್ಟಿಯವರು. VK ಸಮೂಹ ಸಂಸ್ಥೆಗಳ ಮುಖ್ಯಸ್ಥರಾಗಿ ಬಂಟರ ಸಂಘ ಸುರತ್ಕಲ್ಲಿನ ಹೊಸ ಕಟ್ಟಡದ ಜೀರ್ಣೋದ್ಧಾರ ಸಮಿತಿಯ ಕಟ್ಟಡ ಸಮಿತಿಯ ನಿರ್ಮಾಣ ಸಮಿತಿಯ ಅಧ್ಯಕ್ಷರಾಗಿ ಗೌರವಾಧ್ಯಕ್ಷರಾಗಿ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ನಮ್ಮ ಸಮಿತಿಯ ಟ್ರಸ್ಟಿನ ಮಹಾಪೋಷಕರಾಗಿ ನಮಗೆ ಮಾರ್ಗದರ್ಶನ ನೀಡುತ್ತಿರುವಂಥ ಗೌರವಾನ್ವಿತ KM ಶೆಟ್ಟಿಯವರಿಂದ ಈಗ 2 ಶುಭಾಶಯದ ನುಡಿಗಳು. ಟ್ರಸ್ಟ್ ಇವರು ಆಯೋಜಿಸಿದಂತಹ ನಮ್ಮ ಕರ್ನಾಟಕ ಸುವರ್ಣ ಮಹೋತ್ಸವ ಇದರ ಪ್ರಶಸ್ತಿ ಸ್ವೀಕರಿಸಿದ ಸದಾಶಿವಣ್ಣವರಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು. ನಾನು ಶಶಿಯಣ್ಣ, ಸತೀಶಣ್ಣ ಇವರು ಮಾತಾಡಿದಂತೆ ನನ್ನಿಂದ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಹೆಚ್ಚೇನು ಮಾತಾಡದೆ ಇವತ್ತು ವೇದಿಕೆಯಲ್ಲಿ ಇರುವಂತಹ ಎಲ್ಲ ಸತೀಶ್ ಶೆಟ್ಟಿ ಪತ್ಲ ಹಾಗೂ ನೆರೆದಿರುವ ಎಲ್ಲ ಗಣ್ಯರಿಗೆ ಹಾಗೂ ಎದುರಿಗಿರುವ ಸಭಾ ಎಲ್ಲರಿಗೂ ನನ್ನ ವಂದನೆಗಳನ್ನು ಅರ್ಪಿಸ್ತೇನೆ. ಸದಾಶಿವಣ್ಣನ ವಿಷಯವಾಗಿ ಎಲ್ಲರೂ ಕೂಲಂಕುಷವಾಗಿ ಹೇಳಿದರು. ಹೆಚ್ಚೇನು ನಾನು ಹೇಳದೆ ಅವರಿಗೆ ಇನ್ನು ಮುಂದೆಯೂ ದೇವರು ಆಯಸ್ಸು, ಐಶ್ವರ್ಯ, ಭಾಗ್ಯ ಇದನ್ನೆಲ್ಲ ಕೊಟ್ಟು ಕಾಪಾಡಲಿ. ಇನ್ನು ಮುಂದೆಯೂ ಅವರು ಇಂತಹ ಕೆಲಸಗಳನ್ನು ಮಾಡ್ತಾ ಇರಲಿ. ದೀನದಲಿತರ ದುಃಖಗಳಿಗೆ ಭಾಗಿಯಾಗಲಿ. ಅಲ್ಲದೆ ಸಂಘ ಸಂಸ್ಥೆಗಳಿಗೆ ಅವರು ಕೊಡುವಂಥ ಅನುದಾನಗಳನ್ನು ಕೇಳುವಾಗ ರಿಯಲಿ ಇಂಥ ಮನುಷ್ಯನು ಇಲ್ಲಿ ಹುಟ್ಟಿದ್ದು ಒಂದು ಸಾರ್ಥಕ. ಇದು ನಮ್ಮ ಸ್ಪೆಷಲಾಗಿ ಬಂಟರಿಗೆ ಒಂದು ಮಾರ್ಗದರ್ಶಕರಾಗಿ ಅವರ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅವರ ಉದ್ಯೋಗವು ಇದೇ ರೀತಿ ಇರಲಿ. ಎಲ್ರಿಗೂ ಸಾಧ್ಯವಾದಷ್ಟು ನೀಡಿ ಜನಗಳಿಗೆ ಸಹಾಯಧನ ಕೊಡುತ್ತಾ ಇರಲಿ. ದೇವರು ಅವರನ್ನು ಕಾಪಾಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ 2 ಮಾತುಗಳನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ಕನ್ಯಾನ ಸದಾಶಿವ ಶೆಟ್ಟರನ್ನು ನಾನು ಮೊದಲು ನೋಡಿದ್ದು ಅದು ನಮ್ಮ ಪಟ್ಲ ಫೌಂಡೇಶನ್ನ ಗೌರವಾಧ್ಯಕ್ಷ ಪಟ್ಟವನ್ನು ಸ್ವೀಕರಿಸುವ ಸಂದರ್ಭದಲ್ಲಿ. ಅದಕ್ಕಿಂತ ಮೊದಲು ನನಗೆ ಅವರ ಪರಿಚಯ ಇಲ್ಲ, ಅವರ ನೋಡಿದ್ದೂ ಇಲ್ಲ. ಆ ದಿನ ನನಗೆ ಅವರ ಆ ಮಾತು ಅದನ್ನೆಲ್ಲ ನೋಡುವಾಗ ಅವರ ಒಂದು ಹಾಸ್ಯಭರಿತ ಒಂದು ಮಾತು, ಇಂತಹ ಒಂದು ದೊಡ್ಡ ಸ್ಥಾನದಲ್ಲಿದ್ದರು, ಇಂತಹ ಒಂದು ತಲೆಬಿಸಿಯ ಇಂಡಸ್ಟ್ರಿಯಲ್ಲಿ ಒಂದು ಮ್ಯಾನೇಜಿಂಗ್ ಡೈರೆಕ್ಟರ್ ಹುದ್ದೆಯಲ್ಲಿ ಇದ್ದರೂ ಎಷ್ಟೊಂದು ಹಾಸ್ಯಭರಿತವಾಗಿ ತಮಾಷೆಯಾಗಿ ಎಲ್ಲರೊಡನೆ ನಗುನಗುತ್ತಾ ಮಾತಾಡೋದನ್ನು ನೋಡಿ ನನಗೆ ಒಂದು ಆಶ್ಚರ್ಯ ಆಯಿತು. ಅವರ ವಿಶಿಷ್ಟ ವ್ಯಕ್ತಿತ್ವ. ಒಂದು ವೇದದಲ್ಲಿ ಒಂದು ಮಾತು ಇದೆ, ಹುತಂಚ ದತ್ತಂಚ ತಥೈವ ತಿಷ್ಠತಿ. ನಾವು ಈ ಜನ್ಮದಲ್ಲಿ ಏನು ದೇವರ ಕೆಲಸ ಹೋಮ ಹವನ ಮಾಡುತ್ತೇವೆಯೋ ಅದರ ಪುಣ್ಯ ಫಲ. ಅದೇ ರೀತಿ ದತ್ತಂಚ ಇನ್ನೊಬ್ಬರಿಗೆ ಸಹಾಯ, ದಾನ, ಧರ್ಮ ಅದು ಮಾಡಿದ್ದು ನಮಗೆ ಈ ಜನ್ಮಕ್ಕೆ ಮಾತ್ರ ಅಲ್ಲ, ಅದು ನಮ್ಮ ಜನ್ಮಾಂತರಕ್ಕೂ ಮುಂದಿನ ಜನ್ಮಗಳಿಗೂ ಅದು ನಮ್ಮ ಹಿಂದೆ ಬರುತ್ತದೆ. ಆ ರೀತಿಯಾಗಿ ಇಂದು ಕನ್ಯಾನ ಸದಾಶಿವ ಶೆಟ್ಟರು ಜೀವನವನ್ನು ಸಾಗಿಸುತ್ತಾ ಇದ್ದಾರೆ. ಅವರ ಈ ಪುಣ್ಯದಿಂದಾಗಿ, ಅವರು ಮಾಡಿದಂತಹ ಈ ದಾನ ಧರ್ಮದಿಂದಾಗಿ ಅವರಿಗೆ ಆರೋಗ್ಯಪೂರ್ಣ ಹಾಗೂ ನೆಮ್ಮದಿಯ ಜೀವನ, ಸಂತೋಷದ ಹಾಗೂ ಸಂಪತ್ ಸಮೃದ್ಧಿಯ ಆ ಒಂದು ಜೀವನವನ್ನು ದೇವರು ಅನುಗ್ರಹಿಸಲಿ.
ಅವರಿಗೆ ಅವರ ಈ ಹೇರಂಬ ಇಂಡಸ್ಟ್ರೀಸ್ ಇನ್ನಷ್ಟು ಅಭಿವೃದ್ಧಿಯನ್ನು ಹೊಂದಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಅವರಿಗೆ ಯೋಗ್ಯವಾಗಿ ಅರ್ಹವಾಗಿ ನಮ್ಮ ಘನ ಸರ್ಕಾರದ ಸುವರ್ಣ ಮಹೋತ್ಸವ ಆ ಒಂದು ಪ್ರಶಸ್ತಿ ಸಿಕ್ಕಿದೆ, ಅದಕ್ಕೂ ನಾನು ಅಭಿನಂದಿಸುತ್ತೇನೆ. ಅವರೇ ಹೇಳಿದಂತೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಕೆರೆಯ ನೀರನ್ನು ಅವರು ಎಷ್ಟು ತೆಗೆದು ಮುಗಿದು ಚೆಲ್ಲಿದರು ಆ ಕೆರೆಯ ತಳಭಾಗ ಸಿಗದೇ ಇರಲಿ, ಕೆಸರು ಸಿಗದೇ ಇರಲಿ, ಅಮೃತೋಪಮವಾದ ನೀರು ದೇವರು ಅವರ ಕೆರೆಯಲ್ಲಿ ಮತ್ತು ದೊರಕಿಸಿ ಅವರಿಗೆ ಸಂಪತ್ತು ನೀಡಿ ಅವರನ್ನು ಆಶೀರ್ವದಿಸಲೆಂದು ಪ್ರಾರ್ಥಿಸುತ್ತಾ ನನ್ನ 2 ಮಾತನ್ನು ಮುಗಿಸಿ. ಬಹಳ ಸುಂದರವಾದ ಮಾತುಗಳನ್ನು ಆಡಿದ್ದೀರಿ. ಧನ್ಯವಾದಗಳು ಸಿ ದಿವಾಕರ್ ಅವರಿಗೆ. ಬಂಧುಗಳೇ, ನಾನಾಗಲೇ ಹೇಳಿದಂತೆ ಈಗ ಮುಖ್ಯ ಭಾಗಕ್ಕೆ ನಾವು ಬರ್ತಾ ಇದ್ದೇವೆ. ಶ್ರೀ ಚಂದ್ರಶೆಟ್ಟಿ ರಂಗೋಲಿಯವರ ಪರಿಕಲ್ಪನೆ ಹಾಗೂ ಅವರ ತಂಡದ ಪೂರ್ಣ ಸಾಕಾರದೊಂದಿಗೆ ವಿಶಿಷ್ಟ ರೀತಿಯಲ್ಲಿ ಈಗ ಸನ್ಮಾನದ ಪರಿಕರಗಳು ಸುವಸ್ತುಗಳು ಮುಖ್ಯ ದ್ವಾರದಿಂದ ವೇದಿಕೆಗೆ ಬರ್ತಾ ಇದೆ. ಎಲ್ಲರೂ ಕೂತಲ್ಲೇ ಕೂತು ಸಹಕರಿಸಬೇಕು. ಆ ಬರುವ ಒಂದು ಚಂದವನ್ನು ನೋಡಿ. ಕೊಂಬು ಕಾಳೆಯೊಂದಿಗೆ ಚೆಂಡೆಯ ವಾದ್ಯಗಳ ಘೋಷದೊಂದಿಗೆ ಕೀರ್ತಿ ಪದಾರ್ಥಗಳೊಂದಿಗೆ ಹೆಣ್ಮಕ್ಕಳಿಂದ ಪನ್ನೀರು ಹೂ ಇತರ ಸಾಮಗ್ರಿಗಳು, ಆರು ಪಟಾಕಿಗಳು, ಜೋರು ಪಟಾಕಿ, ಅದರ ಹಿಂದೆ ಅಡಿಕೆ ಹೆಣ್ಣಾಗಿ ಹುಟ್ಟಿ, ಹೆಣ್ಣಾಗಿ ಹೆಣ್ಣ, ತೆಂಗಿನ ಹೆಣ್ಣ, ಫಲವಸ್ತು, ತರಕಾರಿ, ಭತ್ತದ ಹುಡಿ, ಅಕ್ಕಿಯ ಹುಡಿ. ವೇದಿಕೆಗೆ ಸಾಗಿ ಬರ್ತಾ ಇದೆ. ಶ್ರೀ ಚಂದ್ರಶೆಟ್ಟಿ ಕೃಷ್ಣಶೆಟ್ಟಿ ಕಾರ್ಯಕ್ರಮ ಇವರ ಬಳಗದಿಂದ ಈ ಎಲ್ಲ ಕಾರ್ಯಕ್ರಮದ ಸಂಯೋಜನೆಯಾಗಿದೆ. ಅವರು ಇವತ್ತಿನ ಈ ಸನ್ಮಾನದ ಸ್ಪೀಕರ್ ಪಲ್ಲಕ್ಕಿಯಲ್ಲಿ ಮಲ್ಲಿಗೆ ಹಾರ, ರೇಷ್ಮೆ ಶಾಲು, ಸ್ಮರಣಿಕೆ, ಫಲದ ಮಾಲೆ, ಪೇಟ, ಚಂದ್ರಶೆಟ್ಟಿಯವರ ತೈಲ ಚಿತ್ರಣ ಸಾಗಿ ಬರ್ತಾ ಇದೆ. ದಯವಿಟ್ಟು ಪಟ್ಲ ಸತೀಶ್ ಶೆಟ್ಟಿಯವರ ತೀರ್ಥರೂಪರಾದಂಥ ಪಟ್ಲ ಮಾಬಲ್ ಶೆಟ್ಟಿಯವರು ದಯವಿಟ್ಟು ವೇದಿಕೆಗೆ ಬರಬೇಕು. ಮೊದಲಿಗೆ ಎಲ್ಲ ಸನ್ಮಾನ ಮಾಡುವಂಥ ನಮ್ಮ ಕೇಂದ್ರೀಯ ಸಮಿತಿಯ ಗೌರವಾನ್ವಿತರಲ್ಲಿ ನನ್ನೊಂದು ವಿಜ್ಞಾಪನೆ. ತಾವು ವೇದಿಕೆಗೆ ಹೋಗಿ ಅವರಿಗೆ ಸನ್ಮಾನದ ಸುವಸ್ತುಗಳನ್ನು ಸಮರ್ಪಿಸಿದ ನಂತರ ಸ್ವಸ್ಥಾನದಲ್ಲಿ ಬಂದು ತಾವು ಕುಳಿತುಕೊಳ್ಳಬೇಕು. ಸತೀಶಣ್ಣನವರ ಮಾತೃಶ್ರೀಯವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೂ ಅವರ ಸಹಧರ್ಮಿಣಿ ನಿಮಿತ್ತಕ ಕೂಡ ವೇದಿಕೆಗೆ ಬರಬೇಕು. ಆದಷ್ಟು ಬೇಗ ಬನ್ನಿ.
ಪ್ರಥಮದಲ್ಲಿ ನಮ್ಮ ಟ್ರಸ್ಟಿನ ಪ್ರಧಾನ ಸಂಚಾಲಕರು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದಂಥ ನಮ್ಮ ನೆಚ್ಚಿನ ಹರೀಶಣ್ಣನವರಿಂದ ಗೌರವಾನ್ವಿತ ಸದಾಶಿವ ಶೆಟ್ಟಿಯವರಿಗೆ ಶಾಲಿನ ಗೌರವ. ಜಯಶೀಲ ಅವರು ಪಲ್ಲಕ್ಕಿಯಿಂದ ಒಂದೊಂದೇ ವಸ್ತುಗಳನ್ನು ತೆಗೆದು ಸನ್ಮಾನ ಮಾಡುವವರ ಕೈಯಲ್ಲಿ ನೀಡ್ತಾ ಇದ್ದಾರೆ. ಶಾಲಿನ ಗೌರವ ಆದ ನಂತರ ಅನೇಕ ಜವಾಬ್ದಾರಿಗಳನ್ನು ನಿರ್ವಹಿಸಿದಂತಹ ಸನ್ಮಾನ್ಯ ಸದಾಶಿವ ಶೆಟ್ಟಿಯವರಿಗೆ ಪೇಟದ ಧಾರಣೆ ನಮ್ಮ ಟ್ರಸ್ಟಿನ ಮಾರ್ಗದರ್ಶಕರಾದಂಥ ಪಟ್ಲ ಸತೀಶ್ ಶೆಟ್ಟಿಯವರ ತೀರ್ಥರೂಪರಾದಂಥ ಶ್ರೀ ಮಾಬಲ್ ಶೆಟ್ಟಿ ಪಟ್ಲಗುತ್ತು ಇವರಿಂದ. ಮಲ್ಲಿಗೆ ಮನಸ್ಸಿನಂತ ಮೃದುವಾದ ಮನಸ್ಸಿನ ಸನ್ಮಾನ್ಯ ಸದಾಶಿವ ಶೆಟ್ಟಿಯವರಿಗೆ ಮಲ್ಲಿಗೆ ಹಾರದ ಸಮರ್ಪಣೆ ನಮ್ಮ ಪ್ರಧಾನ ಸಂಚಾಲಕರಾದ ಶ್ರೀ ಶಶಿಧರ್ ಶೆಟ್ಟಿ ಬರೋಡ ಇವರಿಂದ. ಬಹಳ ಸುಂದರವಾಗಿ ತೈಲಚಿತ್ರವನ್ನು ನಿರ್ಮಿಸಿಕೊಟ್ಟಿದ್ದಾರೆ ನಮ್ಮ ಚಂದ್ರಾಸಣ್ಣನವರ ಸ್ನೇಹಿತರವರು. ಈಗ ಅದಕ್ಕಿಂತ ಮುಂಚೆ ತಾಯಿ ಭುವನೇಶ್ವರಿಯ ಬೆಳ್ಳಿಯ ಭಾವಚಿತ್ರದೊಂದಿಗೆ ನಮ್ಮ ಕರ್ನಾಟಕದ ಭೂಪಟವನ್ನು ಹೊಂದಿರುವಂತಹ ಸುಂದರವಾದ ಸ್ಮರಣಿಕೆ ಸಮರ್ಪಣೆ ನಮ್ಮ ಟ್ರಸ್ಟಿನ ಸ್ಥಾಪಕಾಧ್ಯಕ್ಷರಾದಂತಹ ಶ್ರೀ ಪಟ್ಲ ಸತೀಶ್ ಶೆಟ್ಟಿ ಅವರಿಂದ. ಪಲ್ಲಕ್ಕಲ್ಲಿರುವಂತಹ ಸದಾಶಿವ ಶೆಟ್ಟಿಯವರ ಸುಂದರವಾದ ತೈಲಚಿತ್ರ ಸಮರ್ಪಣೆ ಶ್ರೀಯುತ ಕೆ.ಎಂ. ಶೆಟ್ಟಿ ಹಾಗೂ ಸಿ.ಎ. ದಿವಾಕರ್ ಇವರಿಂದ. ಬಂಧುಗಳೇ, ವೇದಿಕೆಯ ಮೇಲೆ ಪ್ರಕೃತಿಯ ಕೊಡುಗೆಯ ಅನೇಕ ವಸ್ತುಗಳನ್ನು ನಾವು ನೋಡ್ತಾ ಇದ್ದೇವೆ. ಎಳನೀರು ಅದು ವಿಶಿಷ್ಟವಾದ ಸಂಕೇತ. ವ್ಯರ್ಥವಾದ ನೀರನ್ನು ಸ್ವೀಕರಿಸಿ ದೇವರಿಗೆ ಅಭಿಷೇಕಕ್ಕೆ ಯೋಗ್ಯವಾದ ಎಳನೀರನ್ನು ತೆಂಗಿನ ಮರ ಕೊಡುತ್ತದೆ. ಆದ್ದರಿಂದಲೇ ಸನ್ಮಾನ್ಯ ಸದಾಶಿವ ಶೆಟ್ಟಿಯವರು ಬದುಕಿನ ಉದ್ದಕ್ಕೂ ಬಂದಂತಹ ನೋವು ನಲಿವುಗಳನ್ನು ಎದುರಿಸಿ ಅದನ್ನು ಮೆಟ್ಟಿ ನಿಂತು ಬಳಿ ಬಂದ ಸಜ್ಜನರಿಗೆ ಎಳನೀರಿನಂಥ ಅಮೃತ ತುಲ್ಯವಾದ ಪ್ರೀತಿಯನ್ನು ಕೊಟ್ಟವರು. ಅದಕ್ಕಾಗಿ ಎಳನೀರಿನ ಸಮರ್ಪಣೆ ಶ್ರೀ ರಾಜೀವ ಪೂಜಾರಿ ಕೈಕಂಬ ನಮ್ಮ ಟ್ರಸ್ಟಿನ ಜೊತೆ ಕಾರ್ಯದರ್ಶಿಯವರಿಂದ. ಅಡಿಕೆ ಹಿಂಗಾರ. ನಮ್ಮ ತುಳುನಾಡಿನಲ್ಲಿ ಹಿಂಗಾರ ಅದು ಬರೀ ಹಿಂಗಾರವಲ್ಲ, ಅದು ಕೃಷಿಕರ ಪಾಲಿನ ಭಕ್ತರ ಪಾಲಿನ ಬಂಗಾರ. ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಎಂಬ ಮಾತಿದೆ. ಎಲ್ಲಿ ಕೃಷಿ ಇದೆಯೋ ಅಲ್ಲಿ ಸುಭಿಕ್ಷೆ ನೆಲೆಯಾಗುತ್ತದಂತೆ.
ಕೃಷಿ ಉತ್ಪನ್ನಗಳನ್ನು ರಕ್ಷಿಸುವಂಥ ಕೀಟನಾಶಕಗಳ ಉತ್ಪನ್ನಗಳನ್ನು ತಯಾರಿಸುವಂಥ ಉದ್ಯಮವನ್ನು ಮಾಡುತ್ತಿರುವ ಶ್ರೀಯುತರಿಗೆ ಶುಭವಾಗಲಿ ಎಂಬ ಆಶಯದೊಂದಿಗೆ ಅಡಿಕ ಹಿಂಗಾರದ ಸಮರ್ಪಣೆ ನಮ್ಮ ಕೋಶಾಧಿಕಾರಿಯವರಾದ ಸಿ ಸುರೇಶ್ ಕುಮಾರ್ ರೈ ಅವರಿಂದ. ತರಕಾರಿ ಮತ್ತು ಭತ್ತದ ತೆನೆ. ತರಕಾರಿಯ ಬಗ್ಗೆ ನಮ್ಮಲ್ಲಿರುವ ಭಾವ ಅದೇನೆಂದರೆ ಪ್ರಕೃತಿಯ ಕೊಡುಗೆಯಾದ ಅದು ದೇವರಿಗೆ ಸೇರಿತ್ತು. ದೇವರು ನಮ್ಮನ್ನು ಆ ತರಕಾರಿಯ ಮುಖಾಂತರವಾಗಿ ಅನುಭವಿಸ್ತಾ ಇದ್ದಾನೆ. ಆ ಕಾರಣಕ್ಕೆ ತರಕಾರಿಯನ್ನು ಸಮರ್ಪಿಸುವುದು ಸಸ್ಯ ಸಮೃದ್ಧಿಯ ಸಂಕೇತ. ಹಸಿರು ಶಾಶ್ವತವಾಗಿ ಉಳಿಯಲಿ ಎಂಬ ಆಶಯದೊಂದಿಗೆ ಶ್ರೀಯುತರ ಬಾಳಿನಲ್ಲಿ ಸುಖ, ಶಾಂತಿ, ನೆಮ್ಮದಿಯು ಹಸಿರಾಗಲಿ ಎಂಬ ಆಶಯದೊಂದಿಗೆ ಶ್ರೀ ರವಿಚಂದ್ರ ಶೆಟ್ಟಿ ಜೊತೆ ಕಾರ್ಯದರ್ಶಿಗಳು ನಮ್ಮ ಟ್ರಸ್ಟ್ ಇವರು ಈಗ ತರಕಾರಿ ಮತ್ತು ಭತ್ತದ ತೆನೆಯನ್ನು ಸಮರ್ಪಿಸ್ತಾ ಇದ್ದಾರೆ. ಹಣ್ಣು ಹಂಪಲುಗಳು, ಫಲಗಳ ಸಮರ್ಪಣೆ ಇದು ಗೌರವದ ಸಂಕೇತ. ಈ ಫಲಗಳನ್ನು ಸಮರ್ಪಿಸುವುದೇ ವ್ಯಕ್ತಿಯೊಬ್ಬ ಕೈಗೊಂಡ ಸತ್ಕಾರ್ಯಕ್ಕೆ. ಇವರ ಸತ್ಫಲಗಳು ಪ್ರಾಪ್ತಿಯಾಗಲಿ ಎಂಬ ಆಶಯದಿಂದಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸತ್ಕಾರ್ಯಗಳನ್ನು ಮಾಡುತ್ತಿರುವ ಮಹನೀಯರಾದ ಸನ್ಮಾನ್ಯ ಸದಾಶಿವ ಶೆಟ್ಟಿಯವರಿಗೆ ದೇವರ ಪ್ರಕೃತಿಯ ಕೊಡುಗೆಯಾದ ಫಲಗಳ ಸಮರ್ಪಣೆ ಶ್ರೀ ಜಗನ್ನಾಥ ಶೆಟ್ಟಿ ಬಾಳ, ಸಂಘಟನಾ ಕಾರ್ಯದರ್ಶಿ, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್. ಆದ್ದರಿಂದಲೇ ಶರೀರ ಪೋಷಣೆಗೆ ಮುಖ್ಯವಾಗಿ ಬೇಕಾದ ಅಕ್ಕಿಯನ್ನು ಸಮರ್ಪಿಸಿ ಆ ತಾಯಿ ಅನ್ನಪೂರ್ಣೇಶ್ವರಿಯ ಕೃಪೆ ಸದಾಶಿವ ಶೆಟ್ಟಿಯವರ ಮೇಲೆ ಸದಾ ಇರಲಿ ಎಂಬ ಆಶಯದೊಂದಿಗೆ ಅಕ್ಕಿ ಮುಡಿ ಸಮರ್ಪಣೆ ನಮ್ಮ ಟ್ರಸ್ಟಿನ ಸಂಘಟನಾ ಕಾರ್ಯದರ್ಶಿ ಶ್ರೀ ಪ್ರದೀಪ್ ಆಳ್ವ ಕದ್ರಿ. ಭತ್ತದ ಮುಡಿಯ ಸಮರ್ಪಣೆ. ಭತ್ತ ಎಂಬುದು ಸಮೃದ್ಧಿಯ ಸಂಕೇತ. ಭತ್ತವನ್ನು ಧಾನ್ಯಲಕ್ಷ್ಮಿ ಎಂದು ನಾವು ಆರಾಧಿಸುತ್ತೇವೆ. ಭಾಗದೇವತೆಯಾದ ಲಕ್ಷ್ಮಿಯ ಪೂರ್ಣ ಸಾನ್ನಿಧ್ಯ ಶ್ರೀ ಗೌರವಾನ್ವಿತ ಕನ್ಯನ ಸದಾಶಿವ ಶೆಟ್ಟಿಯರ ಮನೆಗಳಲ್ಲಿ ಶಾಶ್ವತವಾಗಿ ನೆಲೆಯಿರಲಿ ಎಂಬ ಆಶಯದೊಂದಿಗೆ ಭತ್ತದ ಮುಡಿಯ ಸಮರ್ಪಣೆ ಮಹಿಳಾ ಘಟಕದ ಗೌರವಾಧ್ಯಕ್ಷೆಯಾದಂಥ ಶ್ರೀಮತಿ ಆರತಿ ರಾಮಚಂದ್ರ ಆಳ್ವ ಇವರಿಂದ. ಬಂಧುಗಳೇ, ಒಂದು ವಿಶೇಷವಾದ ಹೂವಿನ ಹಾರ ಹಾಗೂ ಫಲವಸ್ತುಗಳ ಹಾರವನ್ನು ತಯಾರಿಸಿದ್ದೇವೆ. ಈಗ ಸನ್ಮಾನ್ಯ ಕನ್ಯಾ ಸದಾಶಿವ ಶೆಟ್ಟಿಯವರಿಗೆ ಫಲವಸ್ತುಗಳ ಮಾಲೆ ಹಾಗೂ ವಿಶೇಷವಾದ ಹೂವಿನ ಮಾಲೆಗಳ ಸಮರ್ಪಣೆ.
ಮಾಲೆ ವಿಶೇಷವಾಗಿ ರಚಿಸಲ್ಪಟ್ಟಿದೆ. ಈಗ ಕನ್ಯಾನ ಸದಶೆಟ್ಟಿಯವರಿಗೆ ಫಲದ ಮಾಲೆ ಸಮರ್ಪಣೆ. ಖಂಡಿತವಾಗಿ ನಾನು ಭಾವಿಸ್ತೇನೆ ಈ ಒಂದು ಸನ್ಮಾನ ಕಾರ್ಯಕ್ರಮ ತಮ್ಮೆಲ್ಲರ ಕಣ್ಮನವನ್ನು ಸೆಳೆಸಿದೆ ಅಂತ ಹೇಳಿದರೆ ಖಂಡಿತವಾಗಿ ತಪ್ಪಾಗಲಿಕ್ಕಿಲ್ಲ. ಈಗ ಶ್ರೀಮತಿ ಮಂಜುಶ್ರೀ ಚಂದ್ರ ಶೆಟ್ಟಿಯವರ ನೇತೃತ್ವದ 5 ಜನ ಹೆಣ್ಮಕ್ಕಳಿಂದ ಶ್ರೀಯುತ ಕನ್ಯಾನ ಸದಾಶಿವ ಶೆಟ್ಟಿಯವರಿಗೆ ಆರತಿ ಬೆಳಗ್ತಾ ಇದ್ದಾರೆ. ಜೊತೆಯಲ್ಲಿ ಸೌಮ್ಯ ಭಟ್ ಕಟೀಲ್ ಇವರು ಆರತಿಯ ಗೀತೆಯನ್ನು ಹಾಡಲಿಕ್ಕಿದ್ದಾರೆ. ಈ ಗೀತೆಯನ್ನು ರಚಿಸಿದವರು ಶ್ರೀ ಮುರಳೀಧರ್ ಕಾಮತ್. ಸೋಮ್ಯಕ ಬಾರಿ ಪೊರ್ಲದ ಒಂಜಿ ಆರತಿ ಗೀತೆಡ್ ಈ ಕಾರ್ಯಕ್ರಮ ನಾನಾತ್ ಪೊರ್ಲು ಮಲ್ತ ಕೊರಿಯರೆ ಬಂಧುಗಳೇ. ಇದೇ ರೀತಿ ನಾಡಿದ್ದು ಡಿಸೆಂಬರ್ 7ನೇ ದಿವಸ
7ನೇ ತಾರೀಕು ನಮ್ಮ ಹರೀಶಣ್ಣನ ನೇತೃತ್ವದಲ್ಲಿ ಮುಂಬೈಯಲ್ಲಿ ವಿಶ್ವ ಬಂಟರ ಸಮ್ಮೇಳನ ನಡೆಯಲಿಕ್ಕಿದೆ. ಆ ದಿನ ಕೂಡ ನಮ್ಮ ಸದಾಶಿವನಿಗೆ ಸನ್ಮಾನ ಸಮಾರೋಹ ಇಟ್ಟುಕೊಂಡಿದ್ದಾರೆ. ಅದಕ್ಕೂ ಕೂಡ ತಾವೆಲ್ಲರೂ ಸಾಕ್ಷಿ ಆಗಬೇಕು. ಸಾಧ್ಯವಾದಷ್ಟು ಮಂದಿ ಎಲ್ಲರ ಮನಸ್ಸಿನಲ್ಲಿ ಒಂದು ಪ್ರಶ್ನಾರ್ಥಕ ಚಿಹ್ನೆ ಇರ್ಬೋದು. ಎಲ್ಲ ಆಯಿತು, ಯಾಕೆ ಸದಾಶಿವನಿಗೆ ಅಭಿನಂದನೆ ನೋಡಿ ಯಾರು ಮಾಡಲಿಲ್ಲ ಅಂತ. ಅಂದರೆ ನಮ್ಮ ಗೌರವಾನ್ವಿತ ಪದಾಧಿಕಾರಿಗಳು ಅವರ ಬಗ್ಗೆ ಶುಭಾಶಯ ಹೇಳಿದ್ದಾರೆ. ಆದರೆ ಅಭಿನಂದನಾ ನುಡಿ ಅಂತ ಭಾಷಣ ಇರಲಿಲ್ಲ. ಅದಕ್ಕೂ ಕೂಡ ಒಂದು ವಿಶೇಷತೆ ಇದೆ. ಈಗ ನಮ್ಮ ಸನ್ಮಾನ್ಯ ಸತೀಶ್ ಶೆಟ್ಟಿ ಅವರಿಂದ ಅಭಿನಂದನಾ ಗೀತೆ, ಅದರ ಜೊತೆಯಲ್ಲಿ ಒಂದು ವಿಶೇಷತೆಗೆ ನೀವೆಲ್ಲ ಸಾಕ್ಷಿ ಆಗಲಿದ್ದೀರಿ. ಅದನ್ನು ನಿರೀಕ್ಷಿಸಿ. ಗ್ರಾಮದಲ್ಲಿ ಸಂಚರಿಸಿ ತುಳುನಾಡ ಕನ್ಯಾರ ಗ್ರಾಮದಲ್ಲಿ ಸಂಚರಿಸಿ ಬೆಳೆದ ಸಾಧನೆಯಿಂದ ಉದ್ಯಮದ ಕ್ಷೇತ್ರದಲ್ಲಿ ಹೊಳೆಯುತ್ತಿದೆ ಹೇರೆಂಬ ಸಂಸ್ಥೆಯದು ವಿಶ್ವದೊಳಗರುವತ್ತು ದೇಶದಲ್ಲಿ ಹೊಳೆಯುತ್ತಿದೆ ಹೇರೆಂಬ ಸಂಸ್ಥೆಯದು ವಿಶ್ವದೊಳಗರುವತ್ತು ದೇಶದಲ್ಲಿ ಗಳಿಸಿ ಸಂಪದ ಕೀರ್ತಿ ಬೆಳಗುತ್ತಿರವಿಯಂತೆ ನೆಡಲ ನೀಡುವ ವೃಕ್ಷ ಜಲವ ನೀಡುವ ಗಂಗೆ ಬೆಳಗು ದೀಪವು ನೀನು ಹೇ ಸದಾಶಿವ ನಿನಗೆ ಶರಣಿನುವೆ ಕೈ ಮುಗಿದು ಹೇ ಸದಾಶಿವ ನಿನಗೆ ಶರಣಿನುವೆ ಕೈ ಮುಗಿದು ಶರಣೆನುವೆ ಕೈ ಮುಗಿದು ಕೊಡುವ ಗುಣದಲ್ಲಿ ನೀನು ತುಳುನಾಡ ನಿಜ ಕರ್ಣ ಕೊಡುವ ಗುಣದಲ್ಲಿ ನೀನು ತುಳುನಾಡ ನಿಜ ಕರ್ಣ ತೊಡೆದಿರುವೆ ನೊಂದವರ ಕಣ್ಣೀರ ಅನವರತ ಬಡ ಜನರಿಗಾಶ್ರಯವು ವಿದ್ಯಾದಿ ದಾನದಲ್ಲಿ ಕಲ್ಪವೃಕ್ಷವು ನೀನು ನಮಗೆ ಕಲ್ಪವೃಕ್ಷವು ನೀನು ನಮಗೆ ನಡೆಸುತ್ತಿಹೆ ಈ ಪಟ್ಲ ಸಂಸ್ಥೆಯನ್ನು ಹೆಗಲಾಗಿ ನಡೆಸುತ್ತಿಹೆ ಈ ಪಟ್ಲ ಸಂಸ್ಥೆಯನ್ನು ಹೆಗಲಾಗಿ ಪಡೆದೆ ಕರ್ನಾಟಕದ ಘನ ಪ್ರಶಸ್ತಿಯ ನಿನಗೆ ಕೊಡಲೇನು ಸದಾಶಿವ ಮಾವ ನಿನ್ನ ನಿರ್ದೇಶನದಿ ಬೆಳೆಸು ಕೈ ಹಿಡಿದು ಎನ್ನನು ಕೊಡಲೇನು ಓ ಸದಾಶಿವ ಮಾವ ನಿನ್ನ ನಿರ್ದೇಶನದಿ ಬೆಳೆಸು ಕೈ ಹಿಡಿದೆನ್ನನು ಬೆಳೆಸು ಕೈ ಹಿಡಿದೆನ್ನನು ನಿನಗಿದೋ ಅಭಿನಂದನೆ ನಿನಗಿದೋ ಅಭಿವಂದನೆ ನಿನಗಿದೋ ಅಭಿನಂದನೆ ನಿನಗಿದೋ ಅಭಿವಂದನೆ ಅಭಿವಂದನೆ ಅಭಿವಂದನೆ. ಮೊದಲಾಗಿ ಇದಕ್ಕೆಲ್ಲ ಕಾರಣಕರ್ತ ಆದಂಥ ನನ್ನ ಆರಾಧ್ಯ ದೇವರು ಆ ಶಿವಶಕ್ತಿಯನ್ನು ಸ್ಮರಿಸ್ತಾ, ನನ್ನ ಆರಾಧ್ಯ ದೇವಿ ಆ ದುರ್ಗಾ ಭವಾನಿ ಭಗವತಿಯನ್ನು ಸ್ಮರಿಸ್ತಾ, ದೇವರುಗಳು ತುಳುನಾಡಿನ ನಾವು ನಂಬಿದ ಪಂಜುರ್ಲಿ ಕಲ್ಲುಟ್ಟಿ ಕೊರಗಜ ಆ ಶಿವದೂತ ಗುಳಿಗನನ್ನು ಸ್ಮರಿಸಿ, ಇದಕ್ಕೆಲ್ಲ ಕಾರಣ ಅವರೇ ಅಂತ ನಾನು ಎಣಿಸಿ, ಇವತ್ತಿನ ದಿನ ನಾನು ಎಲ್ಲಿದ್ದೇನೆ ಅಂತ ಗೊತ್ತಿಲ್ಲ, ಎಲ್ಲೋ ಯಕ್ಷಲೋಕದಲ್ಲಿ ಸ್ವಪ್ನಲೋಕದಲ್ಲಿದ್ದೇನಂತ. ದಿಸ್ ಈಸ್ ಸಮಥಿಂಗ್ ಡ್ರೀಮ್. ಇದೊಂದು ಸ್ವಪ್ನವೋ ಒಂದು ಕನನ ನಿಜನ ಅಂತ ಹೆಂಗೆ ಗೊತ್ತಾಗೋದು.
ಸಮಥಿಂಗ್ ಅಬ್ಸಲ್ಯೂಟ್ಲಿ ಅದ್ಭುತವಾದಂಥ ಕೆಲಸ, ಅದ್ಭುತವಾದಂಥ ಸನ್ನಿವೇಶ. ಏನು ಆನಂದ, ಪರಮಾನಂದ. ಮನುಷ್ಯನಿಗೆ ಇದಕ್ಕಿಂತ ಜಾಸ್ತಿ ಏನು ಬೇಕು? ದಿಸ್ ಇಸ್ ಅಬ್ಸಲ್ಯೂಟ್ಲಿ ವಂಡರ್ಫುಲ್. ಪರಮಾನಂದ. ಜೀವನ ಪಾವನ ಆಯಿತು, ಜೀವನ ಪಾವನ, ಸಂತೋಷ, ಪರಮಾನಂದ, ಸಂತೋಷ ಆಗ್ತಾ ಇದೆ. ಅದು ಪ್ರಥಮವಾಗಿ ಆ ದೇವರನ್ನು ಸ್ಮರಿಸಿದ ಮೇಲೆ ನನ್ನ ಇಲ್ಲಿರುವ ದೇವರುಗಳನ್ನು ಸ್ಮರಿಸಬೇಕಾಗ್ತದೆ. ಇದಕ್ಕೆ ಕಾರಣೀಭೂತರಾದಂಥ ಇಲ್ಲಿಯ ದೈವಗಳು ಇದ್ದಾರೆ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಸ್ಥಾಪಕ ಅಧ್ಯಕ್ಷರಾದ ಸತೀಶ್ ಪಟ್ಲ ಅವರೇ, ಅವರ ಪಿತಾಶ್ರೀಯಾದ ಮಹಾಬಲ್ ಶೆಟ್ರೆ, ಯಕ್ಷಧ್ರುವದ ಮಹಾದಾನಿಗಳಾದಂಥ ಸತೀಶಣ್ಣ ಮತ್ತು ನನ್ನ ಆತ್ಮೀಯ ಸಹೋದರ ಹರೀಶಣ್ಣ, KM ಶೆಟ್ರೆ, ಯಕ್ಷಧ್ರುವದ ಎಲ್ಲ ಪದಾಧಿಕಾರಿಗಳೇ, ನನ್ನ ಆತ್ಮೀಯರಾದಂತಹ ಭಂಡಾರಿಯವರೇ, ಪುರುಷೋತ್ತಮ್ ಭಂಡಾರಿಯವರೇ, ಪ್ರವೀಣ್ ಅಣ್ಣ, ರವಿಯಣ್ಣ, ಸುದೇಶಣ್ಣ, ಮತ್ತು ಅಲ್ಲಿ ದಿವಾಕರ್ ಸರ್, ಮತ್ತು ಬಾಲದ ರಾಜು ಪೂಜಾರಿಯವರೇ, ಮತ್ತು ನನ್ನ ಅಕ್ಕಲ್ಲ ತಂಗಿ ಆರತಿ ಎಲ್ಲ ಆಯಿತು, ಬಹಳ ಆರತಿ ಆಯಿತು ನನಗೆ. ಮತ್ತು ಕೆಳಗೆ ಉಪಸ್ಥಿತರಾಗಿರುವಂತಹ ನೀವು ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಎಲ್ಲ ನನ್ನ ಸಹೋದರರೇ, ಆತ್ಮೀಯ ಬಂಧುಗಳೇ, ಮಿತ್ರರೇ, ನನ್ನ ಅಭಿಮಾನಿ ಬಳಗದವರು ಇದ್ದಾರೆ. ಎಲ್ಲರೂ ಅಭಿಮಾನಿ, ನಾನು ಅವರ ಅಭಿಮಾನಿ, ನೀವು ನನ್ನ ಅಭಿಮಾನಿ. ಅದು ಎರಡು ಸಲ ಈ ಕಡೆ ಇಲ್ಲ. ಇದು ಭೂಮಿಯಲ್ಲಿಲ್ಲ, ನಾನು ಎಲ್ಲೋ ಯಕ್ಷಲೋಕದಲ್ಲಿದ್ದೇನೆ, ಯಕ್ಷ ಧ್ರುವತಾರೆಯಾಗಿ ಮೇಲೆ ನಾನು ಕೆಳಗೆ ಬರಬೇಕಷ್ಟೇ. ಆದ್ದರಿಂದ ಮಾತುಗಳು ಬರ್ತಾ ಇಲ್ಲ, ಏನು ಹೇಳಬೇಕು ಇದಕ್ಕೆ? ಇಂಚಿನ ಪರ್ಣನಿಗೆ ಅರ್ಥ ಹೊಂದಿಸಿ ಇದನ್ನು ವರ್ಣಿಸಲು ಅಸಾಧ್ಯವಾದಂತಹ ಒಂದು ಸಂದರ್ಭ. ಔಟ್ಸ್ಟ್ಯಾಂಡಿಂಗ್, ಅಮೇಝಿಂಗ್. ಇದಕ್ಕೆ ಏನೋ ಒಂದು ಯೋಗ ಇರಬೇಕು. ಎಲ್ರಿಗಿಂತ ಯೋಗ ಬರೋದಿಲ್ಲ, ಯೋಗ ಬಂದದ್ದು ನಾನು ಮಾಡಿದಂಥ ಸಾಧನೆ ಆಗಿರ್ಬೋದು, ವಿದ್ಯಾಭ್ಯಾಸ ಪಡೆದು ಮತ್ತು ಮೊದಲಾಗಿ ನನ್ನ ದೇವರನ್ನು, ನಂತರ ನನ್ನ ಜೀವನದ ದೇವರಾದ ಆ ತಾಯಿ, ಮಹಾತಾಯಿ ಲೀಲಾವತಿ ಅಮ್ಮನನ್ನು ಸ್ಮರಿಸ್ತೇನೆ, ಆ ತಂದೆ ಫಕೀರ್ ಶೆಟ್ಟರನ್ನು ಸ್ಮರಿಸ್ತೇನೆ, ಮತ್ತೆಲ್ಲ ನನ್ನ ಕುಟುಂಬದವರಿದ್ದಾರೆ, ಅವರಿಗೂ ಸ್ಮರಿಸ್ತಾ, ಇವತ್ತು ನನಗೆ ಮಾಡಿದಂಥ ಈ ಸನ್ಮಾನ ಇದು ವೆರಿ ವೆರಿ ಸ್ಪೆಷಲ್ ಅಂದರೆ ನನಗೇನು ಇನ್ನು ಬೇಕಾಗಿಲ್ಲ. ಈತ ಯಾವ ಇದು ಮಾದಲ್ಲ, ಹರಿ ಬಾರ್ ಪರ್ದು ಯಾವ ಮಾತು. ಯಾವಾಗಲೂ ನನಗೆ ಸನ್ಮಾನ ಮಾಡೋದು ಇಷ್ಟೇ, ಒಂದು ಟೊಪ್ಪಿ ಹಾಕೋದು, ಒಂದು ಇದಾಗೋದು. ಇವತ್ತು ಎಲ್ಲ ರೇಷನ್ ಎಲ್ಲ ಸಿಕ್ಕಿದೆ ನನಗೆ. ನನಗೆ ಒಂದು 3 ತಿಂಗಳ ರೇಷನ್ ಆಯಿತು. ಇದು ಅಕ್ಕಿ ಉಂಟು, ಭತ್ತ ಉಂಟು, ಭತ್ತವನ್ನು ಅಕ್ಕಿ ಮಾಡಬೇಕಷ್ಟೆ. ಭತ್ತನೆ, ಬೆಂಡೆಕಾಯಿ ಎಲ್ಲ ಉಂಟು. ಬೆಂಡೆಕಾಯಿ ನನಗೆ ಭಾಳ ಇಷ್ಟ, ಬೆಂಡೆಕಾಯಿ ಉಂಟದು ಭಾಳ ಇಷ್ಟ. ಯಾರ್ದು ಇದು ಐಡಿಯಾ? ಯಾರ್ದು? ಗ್ರೇಟ್ ಐಡಿಯಾ. ಹರೀಶಣ್ಣ ಈರು ಬೇತನೆ ಮಾಡಿಕೊಡು, ಏನು ಪಾಪೆ ಉಂಟು. 7ನೇ ತಾರೀಕಿಗೆ ನಿಮ್ದೇನಿದೆ ಅಂತ ನಾನು ನೋಡ್ತೇನೆ. ನನ್ನ 2 ಕಣ್ಣವರು, ನಾನು ಮೊದಲೇ ಹೇಳಿದ್ದೇನೆ, ಯಾವತ್ತೂ ಹೇಳ್ತೇನೆ. ಯಾಕಂದರೆ ಇಂಥ ಒಂದು ಪ್ರತಿಭಾನ್ವಿತ ಲೀಡರ್ಸ್ ಸಿಗೋದು ಭಾಳ ಕಡಿಮೆ. ಪ್ರತಿಭಾನ್ವಿತ ಲೀಡರ್ಸ್ ಒಂದು ಪಟ್ಲ ಸತೀಶ ಇಷ್ಟು ಎಳೆಯ ಪ್ರಾಯದಲ್ಲಿ, ಮತ್ತೊಂದು ನಮ್ಮ ಹರೀಶಣ್ಣ, ಜಾಗತಿಕ ಬಂಟರ ಸಂಘ ಸಂಸ್ಥೆಗಳು ಎಷ್ಟೋ ಇದೆ, ಆದರೆ ಈ ಥರ ನಡೆಸುವವರನ್ನು ನಾನು ನೋಡಲಿಲ್ಲ. ನಾನು ಸುಮ್ಮನೆ ಇವರಿಗೆ ಕೋಟಿಗಟ್ಟಲೆ ಕೊಡಲಿಲ್ಲ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ, ನನ್ನ ಕೆರೆಯ ನೀರನ್ನು ನನ್ನ ಕೆರೆಗೆ ಚೆಲ್ಲುವುದಿಲ್ಲ, ನಾನು ಇನ್ನೊಬ್ಬರ ಕೆರೆಗೆ ಚೆಲ್ತೇನೆ.
ನೀರನ್ನು ಚೆಲ್ತೇನೆ, ಕೆಸರನ್ನು ಚೆಲ್ಲುವುದಿಲ್ಲ. ಕೆರೆ ಕೆಸರನ್ನು ಇನ್ನೊಬ್ಬರಿಗೆ ಚೆಲ್ಲಿದ್ದು ಇಲ್ಲ. ಆದ್ದರಿಂದ ಎಲ್ಲ ಹೇಳ್ತಾರೆ, ಇನ್ನೊಬ್ಬರಿಗೆ ಬೇಸರ ಆಗುವಂಥ ಮಾತು ಮಾತಾಡೋದಿಲ್ಲ, ವಿನಯವಾಗಿ ಮಾತಾಡ್ತೇವೆ. ಅದಕ್ಕೆ ಹೇಳ್ತಾರೆ, ಆರು ಬಾರಿ ಪಾಪ ಜನ ಮಾಡಿ ಏರೆಗಳ ದುಃಖ ಬೇಜಾರು ಅನ್ಬಿಜರು ಉರುಳುಡು ಪಾತಿರೋದು ಕೇನ್ನಾಗಲೇ ಇಜ್ಜಿ ಅನ್ಬಿಜರು ಮಾತೆರೆಗಳ ಹೆಜ್ಜೆತನಗಳಿಗೆಲ್ಲ ಹೆಜ್ಜೆನೆಲ್ಲ ಬರ್ತಾವೆ. ಬಹಳಷ್ಟು ಸಮಾಜ ಸೇವೆ ಆಗ್ತಾ ಉಂಟು. ಅದೇನೋ ನನ್ನ ಯೋಗ ಆಗಿರಬೇಕು. ಈ ಎರಡೂ ಸಂಸ್ಥೆಗಳು ಅತೀ ದೊಡ್ಡ ಸಮಾಜ ಸೇವೆ ಮಾಡ್ತಾ ಇದೆ. ದ್ಯಾಟ್ ಈಸ್ ಗೋಯಿಂಗ್ ಅಲಾಂಗ್ ವಿತ್ ಮೈ ಥಿಂಕಿಂಗ್. ನನ್ನ ಯೋಚನೆ, ನನ್ನ ಪ್ಲ್ಯಾನಿಂಗ್ ಪ್ರಕಾರ ಈ ಎರಡೂ ಸಂಸ್ಥೆಗಳು ನಡೀತಾ ಇದೆ. ಸಂಸ್ಥೆ ಹೇಗೆ ನಡೀತಾ ಅಂದರೆ, ಅದು ಬೇಕಾದ ದೀನ ದಲಿತರಿಗೆ, ಕಷ್ಟದಲ್ಲಿರುವವರಿಗೆ ಸಹಕಾರ ಮಾಡುವಂಥ ಮಹತ್ ಕಾರ್ಯವನ್ನು ಮಾಡುವಂಥ ಎರಡು ಸಂಸ್ಥೆಗಳನ್ನು ನಾನು ಐಡೆಂಟಿಫೈ ಮಾಡಿದರೆ ಅದು ಈ ಎರಡು ಸಂಸ್ಥೆ. ಸುಮ್ಮನೆ ನಾನು ಕೊಡ್ತಾ ಇಲ್ಲ, ನಾನು ನೋಡ್ತಾ ಇರ್ತೇನೆ ಸಂಘ ಸಂಸ್ಥೆ ಅದರ ಕೆಲಸ ಏನು, ಅದರ ಲೀಡರ್ಸಿನ ಪ್ರಾಮಾಣಿಕತೆ ಏನು, ಅವರು ಮಾಡುವಂಥ ಕೆಲಸ ಏನು, ಅದನ್ನು ನೋಡಿ ನಾವು ಮಾಡ್ತಾ ಇದ್ದೀವಿ. ಕೋಟಿಗಟ್ಟಲೆ ಕೊಡೋದು ಅವರ ಜೇಬಿಗೆ ಹೋಗಲಿಲ್ಲ. ಕೋಟಿಗಟ್ಟಲೆ ಕೊಟ್ಟದ್ದು ಹಲವಾರು ಸಾವಿರಾರು ಜನರ ದುಃಖ ಕಷ್ಟ ನಿವಾರಣೆ ಮಾಡಲಿಕ್ಕೆ. ಆದ್ದರಿಂದ ಈ ಸಂಸ್ಥೆಯಲ್ಲಿ ನಾನು ಯಾವತ್ತೂ ಇದ್ದೇನೆ. ಇಷ್ಟವರೆಗೆ ನಾನು ಸೇರಿ ಆ ಸಂಸ್ಥೆ ಒಳ್ಳೆಯದಾಗುವುದನ್ನು ನಾನು ನೋಡಿದ್ದೇನೆ. ಒಂದು ಕಾಲಘಟ್ಟದಲ್ಲಿ ಅದು ಸ್ವಲ್ಪ ಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ಈ ಎರಡೂ ಸಂಸ್ಥೆಯಲ್ಲಿ ನಾನು ಸೇರಿಕೊಂಡು ಬಾಯಿ ಉಂಟು, ಎರಡಕ್ಕೂ ದೊಡ್ಡ ದೊಡ್ಡ ಹಲ್ಲು ಉಂಟು. ಬಹುಶಃ ಮೊಸಳೆಗೆ ಹುಲಿಗಿಂತ ದೊಡ್ಡ ಬಾಯಿ ಮತ್ತು ಹಲ್ಲು ಉಂಟು, ಅದರಲ್ಲಿ ಸ್ಪೀಡ್ ಇಲ್ಲ. ಹುಲಿಯಲ್ಲಿ ಸ್ಪೀಡ್ ಉಂಟು, ಸೈಜು ಉಂಟು. ನಾವೊಂದು ಸೈನ್ಸಲ್ಲಿ ಹೇಳ್ತೇವೆ, ಎನರ್ಜಿ ಈಸ್ ಈಕ್ವಲ್ ಟು ಮಾಸ್ ಇಂಟು ಸ್ಕ್ವೇರ್ ಆಫ್ ದ ವೆಲಾಸಿಟಿ, ಈಸ್ ಈಕ್ವಲ್ ಟು MC ಸ್ಕ್ವೇರ್. ಸೈನ್ಸ್ ಕಲಿತವರೆಗೂ ಮಾಸ್ ಇಸ್ ದ ಸೈಜ್ ಆ್ಯಂಡ್ ಸ್ಕ್ವೇರ್ ಆಫ್ ದ ವೆಲಾಸಿಟಿ ಸ್ಪೀಡ್. ಸ್ಪೀಡ್ ಇಂಪಾರ್ಟೆಂಟ್, ಕೇವಲ ಸೈಜ್ ಅಲ್ಲ, ಸೈಜು ಬೇಕು, ಸ್ಕ್ವೇರ್ ಇಂಟು ವೆಲಾಸಿಟಿ. ಅದರಲ್ಲಿ ವೆಲಾಸಿಟಿಗೆ ಪ್ರಾಮುಖ್ಯತೆನ ಸೈನ್ಸಲ್ಲಿ ಕೊಟ್ಟಿದೆ, ಸ್ಪೀಡಿಗೆ. ಖಾಲಿ ಮೊಸಳೆಯಾಗಿ ಒಂದೇ ಕಡೆ ಇದ್ದು ಬಾಯಿ ಓಪನ್ ಮಾಡಿ ಇಟ್ಟರೆ ಆಗಲಿಕ್ಕಿಲ್ಲ. ಇವರಲ್ಲಿ ಸ್ಪೀಡ್ ಉಂಟು, ಇಬ್ಬರಲ್ಲೂ ಸ್ಪೀಡ್ ಉಂಟು. ದೇ ಆರ್ ಟೈಗರ್ಸ್. ಒಂದು ಲಯನ್, ಆ ಕಡೆದು ಲಯನ್, ಇದು ಟೈಗರ್. ಅದನ್ನ ನೋಡುವಾಗಲೇ ಲಯನ್ ಕಡೆ ಇದು ಟೈಗರ್, ಭಯಂಕರ ಸ್ಪೀಡ್ ಅದು. ನೋಡಿ, ನಮಗೆ ಸುವರ್ಣ ಕರ್ನಾಟಕದ ಪ್ರಶಸ್ತಿ ಸಿಕ್ಕಿ ಬೆಂಗಳೂರಿಂದ ನಾನು ಬಾಂಬೆಗೆ ಮುಟ್ಟುವಾಗ ಏರ್ಪೋರ್ಟಲ್ಲಿ ಅವರು ಇಲ್ಲಿಂದ ರಿಮೋಟ್ ಕಂಟ್ರೋಲ್ ಮಾಡಿ ಎಲ್ಲ ಬಂಟ ಸಮಾಜದ ಲೀಡರ್ಸನ್ನು ಕರೆಸಿ ಏರ್ಪೋರ್ಟಿಂದ ಇಂಥ ದೊಡ್ಡ ಮಾಲೆ ಹಾಕಿ ನನಗೆ ಎಂಥ ಸ್ವಾಗತ. ಅವರು ಅದು ಹರೀಶಣ್ಣ ಇರಲಿಲ್ಲ, ಬಾಂಬೆಯಲ್ಲಿ ಇರಲಿಲ್ಲ, ಊರಿಂದ ಇಲ್ಲಿಂದ ರಿಮೋಟ್ ಕಂಟ್ರೋಲಲ್ಲಿ ಕೆಲಸ ಮಾಡ್ತಾರೆ. ಅವರ ಮಾತು ಎಲ್ಲರೂ ಕೇಳ್ತಾರೆ. ಡನ್ ಎ ವಂಡರ್ಫುಲ್ ಜಾಬ್. ಅದು ಸ್ಪೀಡ್. ನೀವು ಯೋಚನೆ ಮಾಡುವ ಮೇಲೆ ಅವ್ರದ್ದು ಯೋಚನೆ ಆಯಿತು. ಅದೇ ರೀತಿ ಇವರು ನೋಡಿ, ಎಷ್ಟು ದಿನ ಆಯ್ತು ಇದು ಅವಾರ್ಡ್ ಸಿಕ್ಕಿ. ನಾನೇ ಬರುವಾಗ ಲೇಟ್ ಆಯಿತು, ಇಲ್ಲದೇ ಮೊದಲೇ ಮಾಡ್ತಿದ್ರು. ಇಷ್ಟೆಲ್ಲ ಯೋಜನೆ ಮಾಡಿ ನನ್ನನ್ನು ಕರೆಸಿ, ಇಷ್ಟೆಲ್ಲ ಜನರನ್ನು ನಿಮ್ಮನ್ನು ಸೇರಿಸಿ, ಮಾಧ್ಯಮದವರಿಗೂ ನನ್ನ ಧನ್ಯವಾದ. ಒಂದು ಮಾಧ್ಯಮ ನನ್ನದೇ ಇರಬೇಕು, ಮಾಧ್ಯಮದವರಿಗೂ ಧನ್ಯವಾದ. ಯಾಕಂದರೆ ಇಲ್ಲಿ ಜನಸಂಖ್ಯೆ ಸ್ವಲ್ಪ ಕಡಿಮೆ ಆದರೂ ಸಾವಿರಾರು ಲಕ್ಷಗಟ್ಟಲೆ ಜನರು ಆ ಮಾಧ್ಯಮದ ಮುಖಾಂತರ ಇಡೀ ಕರ್ನಾಟಕ, ಕೇರಳ, ಕರ್ನಾಟಕದಲ್ಲಿ ವೀಕ್ಷಿಸ್ತಾ ಇದ್ದಾರೆ ಈ ಕಾರ್ಯಕ್ರಮ. ದಿಸ್ ಈಸ್ ಎ ಮಾಡೆಲ್ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮ ಯಾರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಸನ್ಮಾನದ ಒಂದು ಯೋಜನೆ, ಸನ್ಮಾನದ ಐಡಿಯಾಸ್ ಯಾರಿಗೂ ಬರಲಿಕ್ಕಿಲ್ಲ. ಇದರ ಕಾಪಿರೈಟ್ ಇಡಬೇಕು, ಪ್ಯಾಟೆಂಟ್ ಮಾಡಬೇಕು. ಇಂಥದ್ದು ಯಾರಾದರೂ ಮಾಡಿರುಂಟ. ಸೊ ವಿಶೇಷವಾದಂಥ ಈ ಕಾರ್ಯಕ್ರಮ, ಇದಕ್ಕೆ ಕಾರಣೀಭೂತರಾದದ್ದು ಇದೊಂದು ನಮನ. ಶಶಿಯಣ್ಣ ಹೇಳಿದರು, 10 ಜನರನ್ನು ಕೂತ್ಕೊಳ್ಳಿಸಿ ಸನ್ಮಾನ ಮಾಡೋದಲ್ಲ, ಒಬ್ಬೊಬ್ಬರಿಗೆ ಪ್ರತ್ಯೇಕವಾಗಿ ಮಾಡಬೇಕು. ಶಶಿಯಣ್ಣ ಯಾವ ಟೈಟಲ್ ಇದು ಕೊಡ್ತಾರೋ ಅದು ಮುಖ್ಯ ಅಲ್ಲ, ಆ ಟೈಟಲ್ಗೆ ವ್ಯಕ್ತಿಯು ವಿಶೇಷತೆಯನ್ನು ಕೊಡಬೇಕು. ಟೈಟಲಿಗೆ ರೆಸ್ಪೆಕ್ಟು ಇದು ಬರಬೇಕಾದ್ರೆ ಅದು ಅರ್ಹ ವ್ಯಕ್ತಿಗಳಿಗೆ ಹೋಗಬೇಕು. ಈ ಸಲ ಕರ್ನಾಟಕದಲ್ಲಿ ಒಂದು 50 ಜನರಿಗೆ ಕೊಟ್ಟಿದ್ದರೆ ಆ 50 ಜನರ ವಿಶೇಷತೆಯನ್ನು ನಾನು ಕಂಡಿದ್ದೇನೆ. ದೇ ಆರ್ ಸ್ಪೆಷಲ್. ಪ್ರತಿ ಡಿಸ್ಟಿಕ್ಕಿಂದ 1-2 ಜನರನ್ನು ಐಡೆಂಟಿಫೈ ಮಾಡಿ
ಯೋಗ್ಯ ವ್ಯಕ್ತಿಗಳಿಗೆ ಆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಮೊದಲಾಗಿ ನಾನು ಕರ್ನಾಟಕದ ಘನ ಸರ್ಕಾರದ ಮುಖ್ಯಮಂತ್ರಿ ಶ್ರೀಮಾನ್ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದ ತಿಳಿಸ್ತೇನೆ. ನಂತರ ಯಾಕಂದರೆ ಅವರು ನನಗೆ ಶಾಲ ಹಾಕಿದರು, ಅವರೊಟ್ಟಿಗೆ ಇನ್ನೊಬ್ಬರು ಶಾಲಾ ಹಾಕಿದವರು, ನನಗೆ ಮಾಲೆ ಹಾಕಿದವರು ಮಾನ್ಯ ಉಪಮುಖ್ಯಮಂತ್ರಿ ಆದ DK ಶಿವಕುಮಾರ್, ಅವರಿಗೂ ನನ್ನ ಧನ್ಯವಾದ. ಕರ್ನಾಟಕದ ಕನ್ನಡ ಸಂಸ್ಕೃತಿ ಇಲಾಖೆಯ ಮಂತ್ರಿಗಳಾದ ಶ್ರೀ ಶಿವರಾಜ್ ತಂಗಡಗಿ ಅವರು ನನಗೆ ಫಲಕ ಕೊಟ್ಟು, 3ನೇ ಮಂತ್ರಿ ಅವರು ನನಗೆ ಸನ್ಮಾನ ಮಾಡಿದರು. ನನಗೆ ಇದು ಮುಖ್ಯ, ಅದರ ಹೆಸರು ಏನು, ಟೈಟಲ್ ಏನು ಅದು ಮುಖ್ಯ ಅಲ್ಲ. ಗೌರ್ಮೆಂಟ್ ಆಫ್ ಕರ್ನಾಟಕ ಹ್ಯಾಸ್ ರೆಕಗ್ನೈಸ್ಡ್ ಮೀ ಆ್ಯಸ್ ಎ ಪರ್ಸನ್ ವರ್ದಿ ಆಫ್ ದಿಸ್ ಅವಾರ್ಡ್. ಈ ಅವಾರ್ಡಿಗೆ ನೀವು ಅರ್ಹರು ಅಂತ ಭಾವನೆ ಮಾಡಿ ಅವರು ನನ್ನನ್ನು ಕರೆಸಿ ಇದನ್ನು ಕೊಟ್ಟಿದ್ದಾರೆ. ಸೊ ಆ ಕರ್ನಾಟಕ ಸರ್ಕಾರಕ್ಕೆ, ಪ್ರಧಾನ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಮತ್ತು ಸಂಸ್ಕೃತಿ ಇಲಾಖೆಯ ಮಂತ್ರಿಗಳಿಗೆ ನನ್ನ ಕೋಟಿ ಕೋಟಿ ನಮನಗಳು. ಯಾಕಂದರೆ ಗುರುತಿಸಿ ನನ್ನನ್ನು 50 ಜನ ವಿಶೇಷ ವ್ಯಕ್ತಿಗಳ ಮಧ್ಯದಲ್ಲಿ ಅವರೊಟ್ಟಿಗೆ ನನ್ನನ್ನು ಕುಳಿತುಗೊಳಿಸಿ ನನಗೆ ಸನ್ಮಾನ ಮಾಡಿದ್ದಾರೆ. ಇವತ್ತಿಗೆ ಅದೊಂದು ಕಾರಣ ಆಯಿತು. ಇವತ್ತಿನ ಈ ಸನ್ಮಾನ ಆಗಿತ್ತು ಅದಕ್ಕಿಂತ ಹೆಚ್ಚು ದೊಡ್ಡದು. ಆ ಪ್ರಶಸ್ತಿಗೆ ಇವತ್ತು ಬೆಲೆ ಬಂತು. ಬೆಲೆ ಕೊಟ್ಟವರು ಯಾರು? ಸತೀಶ್ ಆ್ಯಂಡ್ ಕಂಪನಿ. ನಾನು ಮಾಡಿದ ಕೆಲಸ ಅಂತೂ ಉಂಟು, ಅದಕ್ಕೆ ಐಡೆಂಟಿಫೈ ಮಾಡಿದವರವರು. ಅದರ ಹಿಂದೆ ಕೆಲವರು ನನ್ನ ಆತ್ಮೀಯ, ನನ್ನ ಆಫೀಸ್ನವರು, ನನ್ನ ಅಭಿಮತ ಚಾನೆಲ್ನ ಕೆಲವರು, ಜಯರಾಮ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ಕಾರ್ತಿಕ್ ಶೆಟ್ಟಿಯವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಕಾರ್ತಿಕ್ ಶೆಟ್ಟಿಯವರು ಒಳ್ಳೆ ಕೆಲಸ ಮಾಡಿದ್ದಾರೆ. ನಿಮಗೊಂದು ಧನ್ಯವಾದ ಕಾರ್ತಿಕ್ಗೆ. ಬಿಕಾಸ್ ಹಿ ಹಸ್ ಡನ್ ಲಾಟ್ ಆಫ್ ಹಾರ್ಡ್ ವರ್ಕ್. ಓಡಾಟ ತುಂಬ ಮಾಡಿದ್ದಾರೆ. ಯಾಕಂದರೆ ಪ್ರಶಸ್ತಿ ನಾನು ಹೇಳಿದಾಗೆ ಅದು ಮೊಸಳೆಯಾಗೆ ನಾವು ಕೂತ್ರೆ ಬರೋದಿಲ್ಲ, ಅದಕ್ಕೆ ಅದರ ಹಿಂದೆ ಕೆಲಸ ಮಾಡೋರು ಬೇಕು. ಅಂಥ ಕೆಲಸವನ್ನು ಕಾರ್ತಿಕ್ ಶೆಟ್ಟಿ ಮಾಡಿದ್ದೀರಿ, ನನ್ನ ಮಮತಾ ಶೆಟ್ಟಿ ನೀವು ಮಾಡಿದ್ದೀರ, ಜಯರಾಮ್ ಅವರು ಮಾಡಿದ್ದೀರ. ಅದಕ್ಕೆ ವಿಶೇಷವಾಗಿ ಇವತ್ತಿನ ದಿನ ನಾನು ಧನ್ಯವಾದ ಅರ್ಪಿಸಬೇಕು ಶ್ರೀಮಾನ್ ಮಂಜುನಾಥ್ ಭಂಡಾರಿ ಅವರಿಗೆ. MLC ಆಗಿ ನಮ್ಮವರ ಆತ್ಮೀಯರು, ನನ್ನ ಸಂಬಂಧಿಕರು ಅವರು. ಆದರೆ ಅವರು ಮೊದಲು ಹೇಳಿದಿಷ್ಟೇ, ಸದಾಶಿವಣ್ಣ ಪ್ರಶಸ್ತಿನ ನಾಮ ನಾಡೊಂದು ಬರಲಿ, ಪ್ರಶಸ್ತಿ ನಮನ್ ನಾಡೊಂದು ಬರಲಿ. ಇದು ಸರ್ಕಾರದ ಕೆಲಸ. ನಿಮ್ಮನ್ನು ಐಡೆಂಟಿಫೈ ಮಾಡಿ, ನಿಮ್ಮನ್ನು ನಾವು ಐಡೆಂಟಿಫೈ ಮಾಡಿದ್ದೇವೆ. ಆದರೆ ಅದರ ಹಿಂದೆ ಸ್ವಲ್ಪ ಕೆಲಸ ಮಾಡಬೇಕು. ಫಾರ್ಮ್ಯಾಲಿಟೀಸ್ ಇದೆ, ಗೌರ್ಮೆಂಟ್ ಕೆಲಸದಲ್ಲಿ ಫಾರ್ಮ್ಯಾಲಿಟೀಸ್ ಇದೆ. ಆ ಫಾರ್ಮ್ಯಾಲಿಟೀಸ್ ಎಲ್ಲ ನಾವು ಮಾಡ್ತೇವೆ. ನೀವು ಇದರ ಹಿಂದೆ MLAಗಳಿಗೆ ಇವರಿಗೆ ಫೋನ್ ಮಾಡಬೇಕು ಆಗುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ನೀವು ಅವರಿಗಿಂತ ಎಷ್ಟೋ ದೊಡ್ಡವರು. ದಿಸ್ ಈಸ್ ದ ವರ್ಡ್ ಆಫ್ ಶ್ರೀಮಾನ್ ಮಂಜುನಾಥ್ ಭಂಡಾರಿ. ನೀವು ಯಾರಲ್ಲಿ ಫೋನ್ ಮಾಡಲಿಕ್ಕೆ ಹೋಗಬೇಡಿ, ನೀವು ಅವರಿಗಿಂತ ಎಲ್ಲ ದೊಡ್ಡವರು. ಸರ್ಕಾರ ನಿಮ್ಮನ್ನು ಐಡೆಂಟಿಫೈ ಮಾಡಿ ನಿಮ್ಗೆ ಕೊಡ್ತದೆ. ಅದರ ಸ್ವಲ್ಪ ಕೆಲಸ ನಾನು ಮಾಡ್ತೇನೆ. ಎಲ್ಲ ಮಾರ್ಗದರ್ಶನ ಕೊಟ್ಟಂಥ ಮಂಜುನಾಥ್ ಭಂಡಾರಿ ಅವರಿಗೆ ಇವತ್ತು ನನ್ನ ಧನ್ಯವಾದಗಳು. ಅವರನ್ನು ನಾವು ಕರೆದಿದ್ದೆವು. ಇವತ್ತಿನ ದಿನ ವಿಶೇಷವಾಗಿ ನೀವು ಇಲ್ಲಿ ಉಪಸ್ಥಿತಿ ಇರಬೇಕು. ಆದರೆ ಕಾರಣಾಂತರಗಳಿಂದ, ರಾಜಕೀಯ ಕಾರಣಾಂತರಗಳಿಂದ ಅವರೀಗ ಎಲ್ಲ ಮಹಾರಾಷ್ಟ್ರ ಇಲೆಕ್ಷನಲ್ಲಿ ಬ್ಯುಸಿ ಆಗಿದ್ದಾರೆ. ಆದ್ದರಿಂದ ಹೆಚ್ಚಿನ MLA MPಗಳು ಇಲ್ಲ. ಇವತ್ತು ಬೆಳಿಗ್ಗೆ ಮೊದಲು UT ಖಾದರ್ ಸಾಹೇಬ್ ಅವರು ಬಂದು ಹೋಗಿದ್ದಾರೆ. ಅವರು ಬ್ಯುಸಿ ಇದ್ದಾರೆ. ಅವರು ಒಂದು ರೆಕಮೆಂಡೇಶನ್ ಕೊಟ್ಟಿದ್ದಾರೆ. ಅವರಿಗೂ ನನ್ನ ಧನ್ಯವಾದಗಳು. ಅವರ ತಮ್ಮ ಇಫ್ತಿಕಾರ್ ನನಗೆ ಅಲ್ಲಿ ಬೆಂಗಳೂರಲ್ಲಿ ಎಲ್ಲ ಮಂತ್ರಿಗಳನ್ನು ಇಂಟ್ರೊಡ್ಯೂಸ್ ಮಾಡೋದು, ಇದು ಮಾಡೋದು, ಇಷ್ಟೊಂದು ಆತ್ಮೀಯವಾಗಿ ಮಾಡಿದ್ದಾರೆ ಅವರು, ಇಫ್ತಿಕಾರ್ ಅವರು. ಸೊ ಅವರಿಗೂ ನನ್ನ ಧನ್ಯವಾದ. ಆಲ್ ಆಫ್ ಯು ಹೂ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಅವಾರ್ಡ್, ಮೈ ಸಿನ್ಸಿಯರ್ ಥ್ಯಾಂಕ್ಸ್ ಆ್ಯಂಡ್ ಧನ್ಯವಾದಗಳು ನಿಮಗೆ. ನಾವು ಮಾಡುವಂಥ ಕೆಲಸ, ನಾನು ಹೇಳಿದೆ, ನಾವು ವಿಶೇಷವಾಗಿ ನಾನು ಮಾತು ಕೊಟ್ಟಿದ್ದೇನೆ. ಜೀವನದಲ್ಲಿ ನಾನು ಮೊದಲಾಗಿ ಲೈಫ್ ಸೈಕಲ್ ಇದರಲ್ಲಿ ನಾವು ಸಮಾಜದ ಒಂದು ಇದನ್ನು ನೋಡುವಾಗ ಅದೊಂದು ಪಿರಮಿಡ್ ಟೈಪ್ ಸೋಷಿಯಲ್ ಸ್ಟ್ರಕ್ಚರ್ ಇದೆ. ಪಿರಮಿಡ್ ಟೈಪ್ ಕೆಳಗೆ ಲೋವೆಸ್ಟ್ ಕ್ಯಾಟಗರಿಯಲ್ಲಿ ಪೂರ್ ಪೀಪಲ್, ಬಡವರಿದ್ದಾರೆ. ಕೆಳಗಿನ ಇದರಲ್ಲಿ ಅದು ದೊಡ್ಡ ಸಂಖ್ಯೆಯಲ್ಲಿ ಬಡವರಿದ್ದಾರೆ. ಅದು ಈ ಥರ ಇದೆ, ಅದು ಟ್ರಯಾಂಗಲ್ ಥರ. ಕೆಳಗಿರೋದು ಬಡವರು, ಆಮೇಲೆ ಸೆಕೆಂಡ್ ಪಾರ್ಟಲ್ಲಿರೋದು ಮಧ್ಯಮ ವರ್ಗದವರು,
ಮಧ್ಯಮ ವರ್ಗ. ಆಮೇಲೆ ಟಾಪಲ್ಲಿ ಇರೋದು ಅದು ಕಡಿಮೆ ಜನ, ದಟ್ ಈಸ್ ರಿಚ್ ಪೀಪಲ್, ಶ್ರೀಮಂತರು ಮೇಲೆ ಇರೋರು. ಅದರಲ್ಲೂ ಎರಡೆರಡು ಬ್ರೇಕಪ್ ಇದೆ. ಕೆಳಗೆ ಇರುವವರು ಬಡವರಲ್ಲಿ ಅತಿ ಬಡವರು ಮತ್ತು ಸಾಮಾನ್ಯ ಬಡವರು. ದಿನ ಕಳೀಲಿಕ್ಕೆ ಇದ್ದವರಿದ್ದಾರೆ, ಒಂದು ಮನೆ ಇಲ್ಲದೆ ಮುರುಕಲ್ ಮನೆಯಲ್ಲಿದ್ದು 2 ಹೊತ್ತು ಊಟಕ್ಕೆ ಗತಿ ಇಲ್ಲದ ಒಂದು ಸಾಮಾಜಿಕ ಲೋವೆಸ್ಟ್ ಕ್ಯಾಟಗರಿಯಲ್ಲಿದ್ದಾರೆ. ಅದನ್ನು ನಾವು BPL ಅಂತ ಹೇಳ್ತೇವೆ, ಬಿಲೋ ದ ಪಾವರ್ಟಿ ಲೈನ್. ಅಂಥವರಿದ್ದಾರೆ, ಅದು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಅದರ ಮೇಲಿನವರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ನೆಕ್ಸ್ಟ್ ಕ್ಯಾಟಗರಿ ಮಿಡಲ್ ಕ್ಲಾಸ್, ಮಧ್ಯಮ ವರ್ಗದವರು 2 ಕ್ಯಾಟಗರಿಯಲ್ಲಿದ್ದಾರೆ. ಲೋವರ್ ಮಿಡಲ್ ಕ್ಲಾಸ್, ಅಪ್ಪರ್ ಮಿಡಲ್ ಕ್ಲಾಸ್ ಇದ್ದಾರೆ. ಅದರ ಮೇಲೆ ಇರುವವರು, ಟಾಪ್ ಇರುವವರು ಶ್ರೀಮಂತರು, ಅದು ಬಹಳ ಕಡಿಮೆ ಸಂಖ್ಯೆಯಲ್ಲಿ ಇದೆ. ನಾವು ಹುಟ್ಟಿದಾಗ ನಾವು ಕೆಳಗಿನ ಇದರಲ್ಲಿ ಇದ್ದೆವು, ಟ್ರಯಾಂಗಲ್ನ ಲೋವರ್ ಪಾರ್ಟಲ್ಲಿದ್ದೆವು. ಅದನ್ನು ಬ್ರೇಕಪ್ ಮೇಲೆ ಹೋಗಿ ನಾವು ಈಗ ಸ್ವಲ್ಪ ಮೇಲೆ ಹೋಗಿದೆ. ಆ ಸ್ವಲ್ಪ ಮೇಲೆ ಹೋಗಲಿಕ್ಕೆ ಕೆಲವಾರು ನಮಗೆ ಮಾಡುವಂಥ ಅಗತ್ಯವಾದ ಇದಿದೆ. ಒಂದು ವಿದ್ಯಾಭ್ಯಾಸ. ಯು ವಾಂಟ್ ಟು ಬ್ರೇಕ್ ದ ಬ್ಯಾರಿಯರ್ ಆ್ಯಂಡ್ ಗೋ ಟು ದ ಹೈಯರ್ ಲೆವೆಲ್, ದೆನ್ ವಾಟ್ ಈಸ್ ರಿಕ್ವೈರ್ಡ್ ಈಸ್ ಎಜುಕೇಷನ್. ಎಜುಕೇಷನ್ ಒಂದು ಬೇಕು. ಅದಕ್ಕೆ ನನ್ನ ತಂದೆ ತಾಯಿಯನ್ನು ಅದಕ್ಕೆ ನಾನು ಸ್ಮರಿಸ್ತಾ ಇದ್ದೇನೆ. ಆ ವಿದ್ಯಾಭ್ಯಾಸ ನಮಗೆ ಕೊಟ್ಟು ಇದೆಲ್ಲ ಇದಕ್ಕೆ ಕಾರಣರಾದವರು ನಮ್ಮ ತಂದೆ ತಾಯಿಗಳು. ಅತ್ಯಂತ ಆ ಸಮಯದಲ್ಲಿ ಬಡತನದಲ್ಲಿದ್ದರೂ ಅವರು ನಮ್ಮನ್ನು ಎಲ್ಲ, ನಾವು 7 ಮಂದಿ ಅಣ್ಣ ತಮ್ಮದಿರೋ ತಂಗಿ, ಒಂದು ತಂಗಿ, 6 ಜನ ಸಹೋದರರು, ಎಲ್ರಿಗೂ ವಿದ್ಯಾಭ್ಯಾಸ ಅವರು ಕೊಟ್ಟು ಎಷ್ಟೋ ಕಷ್ಟದಲ್ಲಿದ್ದರೂ ಅವರು ವಿದ್ಯಾಭ್ಯಾಸ ಕೊಟ್ಟು ನಮ್ಮನ್ನು ಈ ಲೆವೆಲಿಗೆ ಬರಲಿಕ್ಕೆ ಕಾರಣೀಭೂತರಾದವರು ನಮ್ಮ ತಂದೆ ತಾಯಿಯವರು. ಅವರಿಗೆ ನನಗೆ ಅನಂತಾನಂತ ಧನ್ಯವಾದ ಮತ್ತು ಅವರಿಗೆ ಚಿರ ಋಣಿ. ಅವರ ಋಣವನ್ನು ಅಂತೂ ತಾಯಿಯ ಋಣವನ್ನು ಸಂಧಿಸಲಿಕ್ಕೆ ಸಾಧ್ಯವೇ ಇಲ್ಲ. ಇಂಪಾಸಿಬಲ್ ಟು ಡೂ ಇಟ್. ಇದೇ ದಿಸ್ ಈಸ್ ಡೆಡಿಕೇಟೆಡ್ ಟು ದ್ಯಾಟ್ ಮದರ್ ಆ್ಯಂಡ್ ಫಾದರ್. ಡೆಡಿಕೇಟೆಡ್ ಟು ದ್ಯಾಟ್ ಮದರ್ ಆ್ಯಂಡ್ ಫಾದರ್. ಸೊ ಅದೇ ನಾನು ಹೇಳಿದ್ದು, ನಾವು ಈ ಟ್ರ್ಯಾಂಗಲಲ್ಲಿ ಒಂದೊಂದು ಸ್ಟೆಪ್ ಮೇಲೆ ಹೋಗಲಿಕ್ಕೆ ನಮಗೆ ವಿದ್ಯಾಭ್ಯಾಸವೂ ಬೇಕು ಮತ್ತು ಸ್ಪೀಡು ಬೇಕು. ಇಂಟೆಲಿಜೆನ್ಸ್ ಆ್ಯಂಡ್ ಸ್ಪೀಡ್ ಇದು ಬೇಕು. ಇದು ನೋಡಿ 2 ಮಾದರಿ ಇಲ್ಲಿದೆ. 2 ಸಂಸ್ಥೆ ರೀತಿಯಲ್ಲಿ 2 ಮಾದರಿ ಇದೆ. ಸ್ಪೀಡ್ ಇದೆ, ಚಾಣಾಕ್ಷತನ ಇದೆ, ಇಂಟೆಲಿಜೆನ್ಸ್ ಇದೆ. ಆ ಇದನ್ನು ಬ್ರೇಕ್ ಮಾಡಿ ನಾವು ಮೇಲೆ ಮೇಲೆ ಹೋಗ್ತಾ ಇರ್ತೀವಿ. ನನಗೂ ಕಾರಣ ಅಷ್ಟೇ, ಸೌಮ್ಯ ಸ್ವಭಾವ ಇರ್ಬೋದು, ಆದರೆ ನಮ್ಮ ಕೆಲಸದಲ್ಲಿ ನಾವು ಸ್ಪೀಡ್ ಇದೆ. ಕೆಲಸದಲ್ಲಿ ನಾವು ಮೊಸಳೆ ಅಲ್ಲ, ನಾವು ಟೈಗರ್. ಯಾವಾಗ ವಿ ರನ್. ಸಂಸ್ಥೆಯಲ್ಲೂ ಹಾಗೆ, ಡೋಂಟ್ ಬಿ ಎ ಕ್ರೊಕೊಡೈಲ್. ಸುಮ್ಮನೆ ಬಾಯಿ ಇದು ಮಾಡಿ ಯಾರು ಬರೋದಿಲ್ಲ. ಇವರು ಬಹಳಷ್ಟು ಪ್ರಯತ್ನ ಮಾಡ್ತಾರೆ ಈ ಸಂಘ ಸಂಸ್ಥೆಯನ್ನು ಕಟ್ಟಲಿಕ್ಕೆ. ಇಬ್ಬರು ದಾನಿಗಳನ್ನೆಲ್ಲ ಇದು ಮಾಡಿ ಅವರ ಬಲೆಗೆ ಹಾಕಿ, ಬಲೆಗೆ ಹಾಕಿರಲಿಲ್ಲ ಅವರು, ನಾವೇ ಬಲೆಗಿದ್ದು ದಾನಿಗಳನ್ನು, ಈ ಮೇಲೆ ಇರುವವರು, ಟಾಪಲ್ಲಿ ಇರುವವರನ್ನು ಇದು ಮಾಡಬೇಕು. ನೆಟ್ವರ್ಕಿಂಗ್ ಈಸ್ ಇಂಪಾರ್ಟೆಂಟ್. ನೆಟ್ವರ್ಕ್ ಈಸ್ ಯುವರ್ ನೆಟ್ ವರ್ತ್. ಅದೇ ಹೇಳ್ತಾನೆ, ಯುವರ್ ನೆಟ್ವರ್ಕ್ ಈಸ್ ಯುವರ್ ನೆಟ್ ವರ್ತ್. ನೆಟ್ವರ್ಕ್ ಮಾಡದೆ ಜೀವನದಲ್ಲಿ ಯಾರು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೆಟ್ವರ್ಕ್ ಮಾಡಲೇಬೇಕು. ನಿಮಗೆ PR ಒಳ್ಳೆಯದಿರಬೇಕು, ಜನರೊಟ್ಟಿಗೆ ಬೆರೆತು ಇರಬೇಕು, ಜನರ ಸಹವಾಸ ಇರಬೇಕು, ಜನರನ್ನು ಒಪ್ಪಿಸಬೇಕು. ಸುಮ್ಮನೆ ಹೇಳಿದ್ರೆ ನಾನು ಬಾಂಬೆಗೆ ಹೋಗಿ 500 ರೂಪಾಯಿಗೆ ತಗೊಂಡು ಹೋದವ ಇಷ್ಟು ದೊಡ್ಡ ಇಂಡಸ್ಟ್ರಿ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ನಾನು ನೆಟ್ವರ್ಕಿಂಗ್ ಮಾಡಿದ್ದೇನೆ. ನನಗೂ ಹಲವಾರು ನನ್ನ ಸಂಬಂಧಿಕರಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ನಾನು ಕಂಪನಿ ಸ್ಟಾರ್ಟ್ ಮಾಡುವಾಗ ಹೆಲ್ಪ್ ಮಾಡಿದವರು ಕೆಲವರಿದ್ದಾರೆ. ಯಾರಾದರೂ ಒಂದು ಏಣಿ ನಮಗೆ ಬೇಕದು. ಏನಿಲ್ಲದೆ ನಾವು ಮೇಲೆ ಹೋಗ್ಲಿಕ್ಕೆ ಆಗೋದಿಲ್ಲ. ಒಬ್ಬೊಬ್ಬರೇ ಅಚೀವ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರ ಸಹಕಾರ ಇಟ್ಕೊಂಡು ಹೋಗಬೇಕು. ಅದು ಇಂಡಿವಿಜುವಲ್ ಆಗಲಿ, ವೈಯಕ್ತಿಕ ಆಗಲಿ, ಅಥವಾ ಒಂದು ಸಂಘ ಸಂಸ್ಥೆ ಆಗಲಿ, ಅದು ಜನರೊಂದಿಗೆ ನಾವು ನೆಟ್ವರ್ಕಿಂಗ್ ಮಾಡಿ ಜನರ ಸಹಕಾರ ತಗೊಂಡು ನಾವು ಮೇಲೆ ಹೋಗ್ಬೋದು. ಒಬ್ಬೊಬ್ಬರಿಂದ ಸಾಧ್ಯ ಇಲ್ಲ. ದೆನ್ ಒಬ್ಬೊಬ್ಬರು ಮಾಡಿ ಏನೂ ಹೊರಗೆ ಸಂಪರ್ಕ ಇಲ್ಲದವರು ಕೊನೆಗೆ ಜೀವನದಲ್ಲಿ ಇದಾಗ್ತಾರೆ. ಕಷ್ಟ ಸುಖ ಎಲ್ಲ ಬಂದೇ ಬರ್ತದೆ ಎಲ್ರಿಗೂ. ಆಮೇಲೆ ಅವರು ನಿರಾಶೆಯಾಗಿ ಯಾವ ಸ್ಟೇಜಿಗೂ ಹೋಗ್ತಾರೆ ಒಬ್ಬೊಬ್ಬರು, ಬಿಕಾಸ್ ಆಫ್ ಲ್ಯಾಕ್ ಆಫ್ ನೆಟ್ವರ್ಕಿಂಗ್. ಈಗ ಮೊಬೈಲ್ ನಡೆಯೋದು ನೆಟ್ವರ್ಕಲ್ಲಿ. ನೆಟ್ವರ್ಕ್ ಇಲ್ಲದಿದ್ದರೆ ಮೊಬೈಲೇ ನಡೆಯೋದಿಲ್ಲ. ವ್ಯಕ್ತಿಯೂ ಹಾಗೆ, ಸಂಘ ಸಂಸ್ಥೆಯೂ ಹಾಗೆ. ನೆಟ್ವರ್ಕ್ ಇಲ್ಲದೆ ಆಗೋದಿಲ್ಲ. ನೆಟ್ವರ್ಕ್ ಈಸ್ ಯುವರ್ ನೆಟ್ ವರ್ತ್ ಅಂತ ಹೇಳ್ತೇನೆ ನಾನು. ಇದು ನಾನು ಮಾಡಿದ್ದಷ್ಟೇ ನೆಟ್ವರ್ಕ್. ಎಲ್ರಿಗೂ ಅಷ್ಟೇ, ನೆಟ್ವರ್ಕ್ ಮಾಡಿದರೆ ನಿಮ್ಮ ಮೇಲೆ ಹೋಗ್ತೀರಾ. ಇಂಡಿವಿಜುವಲಿ ನಿಮಗೆ ಎಷ್ಟು ದೂರ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ನಿಮಗೆ ಏಕಾಂಗಿಯಾಗಿ ಹೋಗ್ಲಿಕ್ಕೆ ಆಗೋದಿಲ್ಲ. ಇವತ್ತು ಬೆಳಿಗ್ಗೆ ಒಂದು ಹೆಂಗಸದು ನನಗೆ ಮೆಸೇಜ್ ಇತ್ತು, ಸರ್ ನೀವು ನನಗೆ ಸಹಕಾರ ಮಾಡಿದ್ದೀರಿ, ಆದರೆ ಈಗ ನನಗೆ
ಬಹಳ ಕಠಿಣ ಪರಿಸ್ಥಿತಿ ಇದೆ. ಗಂಡಂದು ಆರೋಗ್ಯ ಸರಿ ಇಲ್ಲ ಅಂತೂ ನಾನು ಈಗ ಜೀವನವನ್ನೇ ಮುಗಿಸುವಂಥ ಇದರಲ್ಲಿದ್ದೆ. ಈಗ ಬೆಳಗಿನ ಮೆಸೇಜ್ ಜೀವನವನ್ನೇ ಮುಗಿಸುವಂಥ ಇದರಲ್ಲಿ ನಾನು ಹೇಳಿದೆ, ಒಂದು 2 ದಿವಸ ನಿಲ್ಲಮ್ಮ, ಇವತ್ತು ಸ್ವಲ್ಪ ಬ್ಯುಸಿ ಇದ್ದೀನಿ, ಐ ವಿಲ್ ಟಾಕ್ ಟು ಯು, ನಾನಲ್ಲಿ ಮಾತಾಡ್ತೇನೆ. ಜೀವನವನ್ನು ಇವತ್ತು ಮುಗಿಸ್ಬೇಡ, ಒಂದು 2 ದಿವಸ ವೆಯ್ಟ್ ಮಾಡಿ. ದಿಸ್ ಈಸ್ ವಾಟ್ ಈಸ್ ಹ್ಯಾಪ್ನಿಂಗ್. ನೆಟ್ವರ್ಕ್ ಅವರಿಗೆ ಸಮಾಧಾನ ಕೊಟ್ಟಿದೆ, ಆಮೇಲೆ ಕೈ ಮುಗಿದರು. ಸಮಾಧಾನ ಕೊಟ್ಟೆ, ನಾವು ಸಮಾಧಾನ ಕೊಡಬೇಕು ಜನರಿಗೆ, ಆದಷ್ಟು ನಾವು ಸಹಕಾರ ಮಾಡಬೇಕು. ಮನುಷ್ಯರಿಗೂ ಪ್ರಾಣಿಗೂ ಇರುವ ವ್ಯತ್ಯಾಸ ಇದೆ. ಪ್ರಾಣಿಗೆ ಒಬ್ಬರೊಬ್ಬರಿಗೆ ಅವರಿಗೆ ನೆಟ್ವರ್ಕಿಂಗ್ ಇಲ್ಲ, ಸಹಕಾರ ಇಲ್ಲ. ಬಹುಶಃ ನಾಯಿ ಮಾಡ್ತದೆ ಸ್ವಲ್ಪ, ನಾಯಿಗೆ ನೆಟ್ವರ್ಕಿಂಗ್ ಉಂಟು. ಒಂದು ಮನುಷ್ಯರನ್ನು ಇಟ್ಕೊಂಡು ಮನೆಯಲ್ಲಿ ಇರ್ತದೆ, ನಾಯಿ ಮತ್ತು ಗುಚ್ಚೆ, ಬೆಕ್ಕು, ಇದು 2 ಸ್ವಲ್ಪ ನೆಟ್ವರ್ಕಿಂಗ್ ಮಾಡ್ತದೆ. ಬೇರೆ ಯಾವ ಮೃಗಗಳು ಮಾಡೋದಿಲ್ಲ. ಅದು ಎಲ್ಲ ಮುಗಿದೋಯ್ತು ಕಾಡಿನಲ್ಲಿ. ಈ ನೆಟ್ವರ್ಕ್ ಮಾಡಿದವರು ಮನೆಯಲ್ಲಿ ಈಗಲೂ ಇದ್ದಾರೆ, ನಮ್ಮ ಮನೆಯಲ್ಲಿ. ನಾಯಿಗಳು ಮತ್ತು ಗುಚ್ಚೆ, ಇದು 2 ಪ್ರಾಣಿಗಳು ನೋಡಿ, ಅದಕ್ಕೂ ಅಷ್ಟು ಬುದ್ಧಿ ಉಂಟು. ನೆಟ್ವರ್ಕ್ ಮಾಡಿದರೆ ಬಚಾವಾಗ್ತೀವಿ, ಇಲ್ದಿದ್ರೆ ಯಾರಾದರೂ ತಿಂದು ಹೋಗ್ತಾರೆ ಅಂತ. ಸೊ ದಿಸ್ ಈಸ್ ವಾಟ್ ಐ ವಾಂಟ್ ಟು ಟೆಲ್ ಯು. ನಾನು ಏನು ಸಾಧಿಸಿದೇನೋ ಅದಕ್ಕೆ ಕಾರಣ ಒಂದು ನನ್ನ ಸಹಕಾರ, ಸಪೋರ್ಟ್ ಫ್ರಮ್ ಅದರ್ ಪೀಪಲ್. ಯಾವ ಸಪೋರ್ಟ್ನ ಮೇಲೆ ನಾನು ಮೇಲೆ ಹೋಗಿದ್ದೇನೋ, ನಿಂತಿದ್ದೀನೋ, ನಾನು ಮೇಲೆ ಹೋದ ಮೇಲೆ ಸ್ವಲ್ಪ ಕೆಳಗೆ ನೋಡಬೇಕಾಗ್ತದೆ ನನಗೆ. ಐ ಹ್ಯಾವ್ ಟು ಸಿ ಡೌನ್. ಯಾವ ಏಣಿಯಲ್ಲಿ ಮೇಲೆ ಹೋಗಿದ್ದಾನೋ ಆ ಏಣಿಯನ್ನು ಹೆಚ್ಚಿನವರು 100% ಆ ಏಣಿಯನ್ನು ಬಿಸಾಡಿಬಿಟ್ಟು ಅಲ್ಲೇ ಇರ್ತಾರೆ ಅವರು, ಮತ್ತು ಕೆಳಗೆ ನೋಡೋದಿಲ್ಲ ಅಂತ ಇದರಲ್ಲಿ ನಾನು ಆ ಏಣಿಯನ್ನು ಯಾವಾಗಲೂ ಮರೆಯೋದಿಲ್ಲ. ನನಗೆ ಸಹಕಾರ ಮಾಡಿದವರನ್ನು ಯಾರು ಮರೆಯೋದಿಲ್ಲ. ದೀನ ದಲಿತರನ್ನು, ಬಡವರನ್ನು ಮರೆಯೋದಿಲ್ಲ. ಯಾಕಂದರೆ ನಾವು ಅದರಿಂದಲೇ ಮೇಲೆ ಹೋದವರು. ಮೊನ್ನೆ 2 ಕ್ಯಾನ್ಸರ್ ಪೇಷಂಟನ್ನು ಮನೆಗೆ ಬಂದರು. ಒಬ್ಬರು ನಿನ್ನೆ ಮುಸ್ಲಿಂ ಫ್ಯಾಮಿಲಿ, ಆ ಹುಡುಗನಿಗೆ ಕ್ಯಾನ್ಸರ್ ಆಗಿತ್ತು, ಕಾಲಿನಲ್ಲಿ ಕ್ಯಾನ್ಸರ್ ಆಗಿತ್ತು. ಆ ನನ್ನಲ್ಲಿ ಬಂದು, ಅವರ ತಂದೆ ಮತ್ತು ರಿಲೇಟಿವ್ಸ್ ಎಲ್ಲ ಬಂದು, ನಾನು ಕೊಟ್ಟ ಹಣ ಎಷ್ಟು ದೊಡ್ಡದಲ್ಲ, ಒಂದು 1 ಲಕ್ಷ ಕೊಟ್ಟಿರಬೇಕು. ಆದರೆ ಅವನಿಗೆ ಆಶೀರ್ವಾದ ಕೊಟ್ಟಿದ್ದೇನೆ ನಾನು, ಮಗ ನೀನು ಹುಷಾರಾಗ್ತಿ, ಏನು ಭಯ ಬೇಡ ಅಂತ. ನಿನ್ನೆ ಮನೆಗೆ ಬಂದರು, ಅವರು ಕಂಪ್ಲೀಟ್ ಗುಣ ಆಗಿದ್ದಾರೆ, ಕ್ಯಾನ್ಸರ್ ಪೇಷಂಟ್. ಎಸ್ಪೆಷಲಿ ಅವ್ರ ಮನೆಗೆ ಬಂದು ನಿಮಗೆ ಧನ್ಯವಾದ ಹೇಳಲಿಕ್ಕೆ ಮಾಡ್ತೇನೆ ಅಂಥದ್ದು. ಮೊನ್ನೆ ಒಂದು ಇಲ್ಲಿ ಮಂಗಳೂರಿನ ಒಂದು ಕಾರ್ಯಕ್ರಮದಲ್ಲಿ ಇನ್ನೊಬ್ಬರು ಬಂದರು, ಈಗೇನು ಕ್ಯಾನ್ಸರ್ ಪೇಷಂಟ್, ನಮ್ಮ ಕಾಸರಗೋಡಿನವರು. ಅವನಿಗೂ ಹಾಗೆ, ಅವ್ರು ಯಾರಿಗೂ ಹೇಳಲಿಲ್ಲ, ಅವ್ರ ಫ್ಯಾಮಿಲಿಗೆ ಹೇಳಲಿಲ್ಲ ನನಗೆ ಕ್ಯಾನ್ಸರ್ ಉಂಟಂತ, ಹೆಂಡತಿಗೆ ಹೇಳಲಿಲ್ಲ. ವಯ ಹೇಳಿ ನಮ್ಮಲ್ಲಿ ಬಂದು ಅಪ್ರೋಚ್ ಮಾಡಿ ಅವನಿಗೆ ನಾನು ಸಹಕಾರ ಕೊಟ್ಟೆ, ಆಶೀರ್ವಾದ ಕೊಟ್ಟೆ. ಅವು ಹುಷಾರಾಗಿದೆ ಈಗ, ಈಸ್ ಔಟ್ ಆಫ್ ಥಿಂಗ್ಸ್. ಆಶೀರ್ವಾದ, ಬ್ಲೆಸ್ಸಿಂಗ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ನಮ್ಮ ಒಳ್ಳೆಯ ಭಾವನೆ. ನಾನು ಹೇಳಿದೆ, ಆ ಶಿವಶಕ್ತಿ, ಆ ದೇವಿ ಶಕ್ತಿ, ಆ ದೈವಗಳ ಕೃಪೆ ನನ್ನ ಮೇಲೆ ಇದೆ. ಇಲ್ಲದಿದ್ದರೆ ಇಂಥದ್ದು ಎಲ್ಲ ಸಾಧ್ಯವೇ ಇಲ್ಲ. ಈ ಅಕ್ಕಿ ಮುಡಿಯೆಲ್ಲ ಸಿಕ್ಲಿಕ್ಕೆ ಉಂಟು, ದೈವದ ಕೃಪೆ ಇಲ್ಲ ಅಂಥದ್ದು. ಆದ್ದರಿಂದ ವಿಶೇಷವಾಗಿ ಇವತ್ತು ಈ ದಿನ ಎಲ್ರಿಗೂ ನನ್ನ ಗುರುಮೆ ಸುರೇಶ್ ಅಣ್ಣ ಬಂದಿದ್ದಾರೆ. ಅವರ ಇದರಲ್ಲಿ ನಮ್ಮ ವಾಗ್ಮಿ, ನಮ್ಮ ಮಾತೆಲ್ಲ ಹೋಗ್ತದೆ. ನೀವು ಗೇಮ್ ಹೇಳಿದಾಗೆ ಅವರ ಇದರಲ್ಲಿ ನಮಗೆ ಮಾತಾಡಲಿಕ್ಕೆ ಆಗೋದಿಲ್ಲ. ಅವ್ರು ಏನು ಕವಿತೆ ಹೇಳ್ತಾರೆ, ಏನೆಲ್ಲ ಡೈಲಾಗ್ ಮಾಡ್ತಾರೆ ನೋಡಿ. ಗುರುಮೆ ಸುರೇಶ್ ಅಣ್ಣ, ಧನ್ಯವಾದ ನಿಮಗೆ. ಹಾಗಿರುವಾಗ ವಿಶೇಷವಾಗಿ ಇವತ್ತಿನ ದಿನ ಅದೇ ನಾನು ಹೇಳೋದು, ಕಾರ್ಯ ನಮ್ಮ ಇನ್ನೂ ಮುಂದುವರಿಸಬೇಕಾಗಿದೆ. ಈ 2 ಸಂಸ್ಥೆ ನನಗೆ ವಿಶೇಷವಾದ ಸಂಸ್ಥೆ. ಇದು 2 ಕಣ್ಣಿದ್ದಾಗೆ. ಇದನ್ನು ಯಾವತ್ತೂ ನಾನು ನೋಡಿ ಒಂದು ಎಲ್ಲಾದರೂ ಇಟ್ಟ ಹೆಜ್ಜೆಯನ್ನು ನಾನು ಹಿಂದೆ ಇಡಲಿಲ್ಲ, ಕೊಟ್ಟ ಕೈಯನ್ನು ನಾನು ಬಿಡಲಿಲ್ಲ. ಅದೊಂದು ನನ್ನ ವಿಶೇಷ. ಯಾವ ಸಂಸ್ಥೆಗೆ, ಯಾವ ವ್ಯಕ್ತಿಗೆ ನಾನು ಕೈ ಕೊಟ್ಟಿದ್ದೇನೆ, ಕೈ ಕೊಡಲಿಲ್ಲ, ಕೈ ಜೋಡಿಸಿದ್ದೇನೋ ಅವರಿಗೆ ಕೈ ಕೊಟ್ಟಿಲ್ಲ. ಯಾವ ಸಂಘ ಸಂಸ್ಥೆಯಲ್ಲಿ ಕಾಲಿಟ್ಟಿದ್ದೇನೋ ಆ ಕಾಲು ಹಿಂದೆಗೆ ಇರಲಿಲ್ಲ, ಹಿಂದೆ ಮಾಡಲಿಲ್ಲ. ಅದಕ್ಕೆ ಬೇಕಾಗಿ ಈ ಸನ್ಮಾನ. ಇದು ನಿಮ್ಮ ಪ್ರೀತಿ, ನಿಮ್ಮೆಲ್ಲರ ಪ್ರೀತಿ. ಇದು ಆ ಸನ್ಮಾನಕ್ಕಿಂತ ಅದೊಂದು ನೆವನ. ಸನ್ಮಾನ ಈಸ್ ಓನ್ಲಿ ಎ ಟೋಕನ್. ಬಟ್ ನಿಮ್ಮ ಈ ಪ್ರೀತಿ ಮುಖ್ಯ, ಈ ಪ್ರೀತಿ ಮುಖ್ಯ. ಇದೊಂದು ಖಾಲಿ ಒಂದು ಸ್ಯಾಂಪಲ್ ಅಷ್ಟೇ. ಇಷ್ಟು ಜನ ನೀವು ಬಂದರು ಅಂದರೆ ಎಷ್ಟೋ ಸಾವಿರಾರು ಜನರು ನಮ್ಮನ್ನು ಎಲ್ಲಿ ಹೋದರೂ ಒಂದು ಸ್ಮೈಲು, ಒಂದು ನಮಸ್ಕಾರ ನಮ್ಮದು ಮಾಡ್ತಾರೆ. ಅಷ್ಟು ಪರಿಚಯದವರಿದ್ದಾರೆ ನಮ್ಮಲ್ಲಿ. ಅದು ಬಿಕಾಸ್ ಆಫ್ ದ್ಯಾಟ್ ವರ್ಕ್. ಅದೇ ಹೇಳೋದು ನಾನು. ಕೆರೆ ನೀರನ್ನು ಕೆರೆಗೆ ಚೆಲ್ಲುವುದೌದು, ಇನ್ನೊಬ್ಬರಿಗೆ ಸ್ವಲ್ಪ ಚೆಲ್ಲಬೇಕು ನಾವು ನಮ್ಮ ನೀರನ್ನು. ಹಾಗೆ ಇವರೆಲ್ಲ ನಮಗೊಂದು ಪ್ರೋತ್ಸಾಹ. ಯಾರು ಹರೀಶ್ ಅಣ್ಣ ಮತ್ತು ಸತೀಶ್, ಪ್ರಾಯದಲ್ಲಿ ಸಣ್ಣ ಆದರೂ ಅವ್ರದ್ದು ಮಾಡುವ ಕೆಲಸ ಒಂದು ಪ್ರೋತ್ಸಾಹ ಎಲ್ರಿಗೂ. ಈ ಅವಾರ್ಡು ನನಗೊಂದು ಪ್ರೋತ್ಸಾಹ ಇದೆ.
ಇದರಲ್ಲಿ ಅಷ್ಟೊಂದು ದೊಡ್ಡ ಇದೆ ಅಂತ ಹೇಳೋದಿಲ್ಲ ನಾನು. ಅದು ಪದ್ಮಶ್ರೀ ಅದೆಲ್ಲ ದೂರದ ಮಾತು. ಆದರೆ ಶ್ರೀ ಪದ್ಮಶ್ರೀ ಅದಕ್ಕೆ ನಾನೇನು ಮಾಡೋದಲ್ಲ, ಅದು ಮುಖ್ಯ ಅಲ್ಲ. ಇಂಪಾರ್ಟೆಂಟ್ ಈಸ್ ಯುವರ್ ಲವ್ ಆ್ಯಂಡ್ ಅಫೆಕ್ಷನ್ ಆ್ಯಂಡ್ ಮೈ ಆ್ಯಂಡ್ ಲವ್ ಆ್ಯಂಡ್ ಅಫೆಕ್ಷನ್ ಫಾರ್ ಜನತೆ. ಈ 3 ಜಿಲ್ಲೆಯ ಜನತೆಗೆ ನನಗಿರುವ ಜನತೆಯ ಮೇಲೆ ಪ್ರೀತಿ, ಸಂಸ್ಥೆಗಳ ಮೇಲೆ ಇರುವ ಪ್ರೀತಿ, ಅದು ಮುಖ್ಯ. ಮತ್ತು ಪ್ರಶಸ್ತಿಗಾಗಿ ನಾನು ಮಾಡಿದ್ದಿಲ್ಲ. ಪ್ರಶಸ್ತಿಗೆ ನಾನು ರೆಸ್ಪೆಕ್ಟ್ ಇದೆ. ಪ್ರಶಸ್ತಿಗೆ ರೆಸ್ಪೆಕ್ಟ್ ಕೊಡೋದು ಇಂಥದ್ದೇ. ಇಂಥ ಒಳ್ಳೊಳ್ಳೆ ವ್ಯಕ್ತಿಗಳಿಗೆ ಕೊಟ್ಟರೆ ಆ ಪ್ರಶಸ್ತಿಗೆ ಬೆಲೆ ಬರ್ತದೆ. ನೋಡಿ, ಇವರು ಆ ಪ್ರಶಸ್ತಿಗೆ ಬೆಲೆ ಕೊಟ್ಟಿದ್ದಾರೆ ಇವತ್ತು. ಸತೀಶ್, ಇವಾಗ ಪ್ರಶಸ್ತಿಗೆ ನೀವು ಬೆಲೆ ಕಟ್ಟಿದ್ದೀರಿ. ನಿಮಗೆ ಆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ನೀವು ಕೊಟ್ಟಿದ್ದೀರಿ. ಅದೇ ಎಲ್ಲ ಆಲ್ ದ ಮೈ ಸಿನ್ಸಿಯರ್ ಥ್ಯಾಂಕ್ಸ್ ಟು ಆಲ್ ಯಕ್ಷಧ್ರುವ ಟೀಮ್. ಇನ್ನಷ್ಟು ಇಂಥ ಕೆಲಸ ಇನ್ನೂ ಮುಂದೆ ಆಗ್ತಾ ಇರಲಿ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಇನ್ನಷ್ಟು ಬೆಳಗಲಿ, ಇನ್ನಷ್ಟು ಒಳ್ಳೆಯ ಕೆಲಸ ಕಾರ್ಯಗಳಾಗಲಿ. ಈಗಾಗಲೇ ನೋಡಿ, ಅವರು ಅಮೇರಿಕಕ್ಕೆ ಹೋಗಿ 27 ರಾಜ್ಯಗಳಲ್ಲಿ ಯಕ್ಷಧ್ರುವದ ನಮ್ಮ ವತಿಯಿಂದ ಅವರು ಯಕ್ಷಗಾನ ಪ್ರದರ್ಶನ ಮಾಡಿದ್ದಾರೆ. ಅಮೇರಿಕಾದಲ್ಲಿ ಯಕ್ಷಗಾನ ಅಮೇರಿಕಕ್ಕೆ ಹೋಗಿದೆ, ಎಕ್ಸ್ಪೋರ್ಟ್ ಆಗಿದೆ. ನಂದು 60 ರಾಷ್ಟ್ರಗಳಿಗೆ ಎಕ್ಸ್ಪೋರ್ಟ್ ಅಂತ ಅವ್ರದ್ದು ಅಮೇರಿಕಕ್ಕೆ ಹೋಗಿದೆ. ನಮ್ಮದು ಅಮೇರಿಕಕ್ಕೆ ಎಕ್ಸ್ಪೋರ್ಟ್ ಕಡಿಮೆ, ಇವರು ಅಮೇರಿಕಕ್ಕೆ ಎಕ್ಸ್ಪೋರ್ಟ್ ಮಾಡಿದ್ದಾರೆ ಯಕ್ಷಗಾನ. ಅಂಥ ವಿಶೇಷವಾದಂಥ ಕೆಲಸ ಸತೀಶ್ ನೀವು ಮಾಡ್ತಾಯಿದ್ದೀರಿ. ಅಟ್ ಯುವರ್ ಯಂಗ್ ಏಜ್ ಯು ಆರ್ ಡೂಯಿಂಗ್ ಸೋ ಮಚ್. ಭಾಳಷ್ಟು ಮಾಡ್ತಾಯಿದ್ದೀರಿ. ನಿಮಗೆ ನಮ್ಮ ಸಪೋರ್ಟ್ ಇದೆ, ಯಾವಾಗಲೂ ಇದೆ. ಬಂಟರ ಸಂಘ ಜಾಗತಿಕ ಒಂದು ದೊಡ್ಡ ಪ್ರಾಜೆಕ್ಟ್ ಆಗ್ತಾ ಉಂಟು ನಮ್ಮದು ಮೂಲಿಕೆಯಲ್ಲಿ. ಅವರ ಲೀಡರ್ಶಿಪ್, ಅಂಥ ಲೀಡರ್ಶಿಪ್ ಬೇಕು. ವಿ ನೀಡ್ ಟೈಗರ್ಸ್ ಆ್ಯಂಡ್ ಲಯನ್ಸ್, ನಾಟ್ ಮೊಸಳೆ. ಸೊ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ ನೀವು. 7ನೇ ತಾರೀಕಿಗೆ ನೋಡ್ತೇನೆ ನೀವೇನು ಮಾಡ್ತೀರಿ. ಮೈ ಡೊನೇಷನ್ ಡಿಪೆಂಡ್ಸ್ ಆನ್ ಆಲ್ ದಿಸ್. ಹಾಗೆ ಸೊ ಇನ್ನಷ್ಟು ಬೆಳಗಲಿ ನಿಮ್ಮದು. ನನ್ನ ಸಪೋರ್ಟ್ ಫುಲ್ ಇದೆ. 2 ಕಣ್ಣಿಗೆ ಯಾವಾಗಲೂ ಕನ್ನಡಕ್ಕೆ ಹಾಕಿ ಇರ್ತೇನೆ. ಸೊ ಐ ವಿಲ್ ಆಲ್ವೇಸ್ ಲವ್ ಟು ಬಿ ಅಸೋಸಿಯೇಟೆಡ್ ವಿತ್ ಯು. ಆ್ಯಂಡ್ ಇನ್ನು ತುಂಬ ಮಾತಾಡೋದು ಒಂದು ಕರ್ನಾಟಕ ರಾಜ್ಯ ನನಗೆ, ನಾನು ಹೊರನಾಡಿ ಕನ್ನಡಿಗ, ಹೊರನಾಡ ಕನ್ನಡಿಗ ಮತ್ತು ಮತ್ತೊಂದು ಯಾವುದು ಗಡಿನಾಡ ಕನ್ನಡಿಗ. ನಾನು ಎರಡರಲ್ಲೂ ಕ್ವಾಲಿಫೈ ಆಗ್ತೇನೆ. ಗಡಿನಾಡು ಕಾಸರಗೋಡು ನಾವು ಮಲಯಾಳದವರು, ಆ ಕಡೆ ಇರೋದು ಕೇರಳದವರು ನಾವು. ಹೊರನಾಡು ಬೊಂಬೆಯಲ್ಲಿರೋದು, ಅಲ್ಲಿಯ ಕನ್ನಡಿಗ. ಆದರೂ ನಮ್ಮನ್ನು ಕರೆಸಿ ಶ್ರೀಮಾನ್ ಸಿದ್ದರಾಮಯ್ಯ ಅವರು, ಡಿ ಕೆ ಶಿ ಅವರು, ಮಿನಿಸ್ಟರ್ಸ್ ನನಗೆ ಸನ್ಮಾನ ಮಾಡಿದ್ದಾರೆ. ಇದು ಆ ಕನ್ನಡ ರಾಜ್ಯದ, ಆ ಕರ್ನಾಟಕದ ಅವರು ನನಗೆ ಕೊಟ್ಟ ಒಂದು ಸನ್ಮಾನ. ಅದಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿದ್ದೇನೆ. ಆದ್ದರಿಂದ ಕನ್ನಡಕ್ಕೆ ನಾನೊಂದು ಸೆಲ್ಯೂಟ್ ಹೊಡಿತೇನೆ. ಕನ್ನಡಕ್ಕೆ 1-2 ಶ್ರೀಮಾನ್ ರಾಜ್ಕುಮಾರ್ ಅವರ 1-2 ಪಂಕ್ತಿ ಹೇಳ್ತೇನೆ. ನನಗೆ ಪದ್ಯ ಬರೋದಿಲ್ಲ, ಆದರೂ 1-2 ಹೇಳ್ತೇನೆ. ರಾಜ್ಕುಮಾರ್ ಅವರು ಹಾಡಿರುವಂಥ ಕರ್ನಾಟಕ ರಾಜ್ಯದ ಬಗ್ಗೆ ಒಂದು ಸುಂದರವಾದಂಥ ಹಾಡು. ಅದಕ್ಕೆ ನಾನು ಓನ್ಲಿ ವರ್ಡ್ಸ್, ಅದೇ ನಾನು ಹಾಡಲಿ ಬರೋದಿಲ್ಲ ನನಗೆ. ಐ ಆಮ್ ನಾಟ್ ಎ ಸಿಂಗರ್, ಬಟ್ ಅದರ ವರ್ಡಿಂಗ್ ಭಾಳ ಒಳ್ಳೆಯದಿದೆ. ಜಯ ಕರ್ನಾಟಕ ಮಾತೆ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿನುಡಿಯೋ. ವಾಣಿಯ ವೀಣೆಯ ಸ್ವರ ಮಾಧುರ್ಯವೋ ಸುಮಧುರ ಸುಂದರ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿನುಡಿಯೋ. ಕುಮಾರವ್ಯಾಸನ ಕಾವ್ಯದ ಚಂದ, ಕವಿ ಸರ್ವಜ್ಞನ ಪದಗಳ ಅಂದ. ಕುಮಾರವ್ಯಾಸನ ಕಾವ್ಯದ ಚಂದ, ಕವಿ ಸರ್ವಜ್ಞನ ಕವಿತೆಯ ಅಂದ. ದಾಸರು ಶರಣರು ನಾಡಿಗೆ ನೀಡಿದ ಭಕ್ತಿಯ ಗೀತೆಗಳ ಪರಮಾನಂದ. ದಾಸರು ಶರಣರು ನಾಡಿಗೆ ನೀಡಿದ ಭಕ್ತಿಯ ಗೀತೆಗಳ ಪರಮಾನಂದ.
ಪರಮಾನಂದ. ರನ್ನನು ಹಾಡಿದ ಹೊನ್ನಿನ ನುಡಿಯೋ, ಪಂಪನು ಹಾಡಿದ ಚಿನ್ನದ ನುಡಿಯೋ, ಕನ್ನಡ ತಾಯಿಯೋ ನೀಡಿದ ವರವೋ, ಸುಮಧುರ ಸುಂದರ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ, ಸುಧೆಯೋ ಕನ್ನಡ ಸವಿ ನುಡಿಯೋ, ಸುಧೆಯೋ ಕನ್ನಡ ಸವಿ ನುಡಿಯೋ, ಸುಧೆಯೋ ಕನ್ನಡ ಸವಿ ನುಡಿಯೋ. ಜೈ ಕರ್ನಾಟಕ ಮಾತೆ, ಜೈ ಯಶಧ್ರುವ, ಜೈ ಹಿಂದ್. ಎಲ್ರಿಗೂ ನಿಮಗೂ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಬಹುತ್ ಬಹುತ್ ಧನ್ಯವಾದ. ಬಂಧುಗಳೇ, ಬಹಳ ಸಂತೋಷದ ಕ್ಷಣ. ಸಮಾಜಮುಖಿಯಾಗಿ ತನ್ನನ್ನು ತಾನು ತೊಡಗಿಸಿಕೊಂಡ್ರೆ ಸಮಾಜ ಅವರನ್ನು ಹೇಗೆ ಗುರುತಿಸ್ತದೆ ಎಂಬುದಕ್ಕೆ ಇವತ್ತು ಇಂದಿನ ದಿನದಲ್ಲಿ ವೇದಿಕೆಯಲ್ಲಿ ನಮ್ಮ ಫೌಂಡೇಶನ್ನ ಪದಾಧಿಕಾರಿಗಳನ್ನು ಮಾತ್ರ ನಾವು ಕೂತ್ಕೊಳಿಸಿದ್ದೇವೆ. ತುಂಬ ಗಣ್ಯರು ನಮ್ಮ ಫೌಂಡೇಶನ್ನ ಟ್ರಸ್ಟಿಗಳು ಕೂಡ ಕೆಳಗಿನ ಆಸನದಲ್ಲಿ ಅಲಂಕೃತರಾಗಿದ್ದಾರೆ. ದಯವಿಟ್ಟು ಎಲ್ಲ ಘಟಕದವರಿಗೂ ಸಂಘ ಸಂಸ್ಥೆಗಳಿಗೆ ಅವರಿಗೆ ಗೌರವ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ತೇವೆ. ಬಳ್ಳಾರಿ ಸುರೇಶ್ ಶೆಟ್ಟರು ನಮ್ಮ ಕಾಪುನ ಶಾಸಕರು, ಅವರನ್ನು ಕೂಡ ನಾವು ಈ ಮೂಲಕ ಅವರ ಉಪಸ್ಥಿತಿಯನ್ನು ಕೂಡ ಗೌರವಿಸುತ್ತಾ, ಯಾರಿಗೂ ಒಂದು ಶಾಲಿನ ಕಾಣಿಕೆ ಕೂಡ ನಾವು ಫೌಂಡೇಶನ್ನ ವತಿಯಿಂದ ಇವತ್ತು ಕೊಟ್ಟಿಲ್ಲ. ಯಾವುದೇ ಗಣ್ಯರಿಗೆ ಒಂದು ಶಾಲು, ಗುಲಾಬಿ ಹೂವಿನ ಕೂಡ ಗೌರವವನ್ನು ನಾವು ಕೊಟ್ಟಿಲ್ಲ. ಯಾಕಂತ ಹೇಳಿದ್ರೆ ಇವತ್ತಿನ ಸಂಪೂರ್ಣ ಕಾರ್ಯಕ್ರಮ ಕನ್ಯಾನ ಸದಾಶಿವ ಶೆಟ್ಟಿಯವರಿಗೆ ಗೌರವ ಎಂಬುದಕ್ಕಾಗಿ. ಆದ ಕಾರಣ ನಾವೆಲ್ಲರೂ ಸೇರಿ ಅವರನ್ನು ಗೌರವಿಸುವುದು ನಮ್ಮ ಕರ್ತವ್ಯ ಎಂಬ ನಿಟ್ಟಿನಲ್ಲಿ ನಾವು ಮಾಡಿದ್ದೇವೆ. ಇವತ್ತಿನ ಈ ಸನ್ಮಾನದ ಪರಿಕಲ್ಪನೆ ನಮ್ಮ ಫೌಂಡೇಶನ್ನ ಒಬ್ಬ ಬೀಸೋಡ್ನ ಘಟಕದ ಅಧ್ಯಕ್ಷರಾದಂತಹ ಚಂದ್ರ ಶೆಟ್ಟಿ ರಂಗೋಲಿ ಅವರ ಪರಿಕಲ್ಪನೆ. ಅವರಿಗೆ ಕೃಷ್ಣ ಶೆಟ್ಟಿ ಅವರು ಜೊತೆಗೂಡಿದ್ದಾರೆ. ಮತ್ತು ಎಲ್ಲ ನಮ್ಮ ಫೌಂಡೇಶನ್ನ ಪದಾಧಿಕಾರಿಗಳು ಜೊತೆಗೂಡಿ ಈ ಕಾರ್ಯಕ್ರಮವನ್ನು ನಿರೂಪಿಸಿದ್ದಾರೆ. ಇನ್ನು ಸಂಘ ಸಂಸ್ಥೆಗಳ ಕಾರ್ಯಕ್ರಮ ಇನ್ನಾಗಬೇಕಿದೆ. ಇದಕ್ಕಾಗಿ ಸಹಕರಿಸಿದ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ವಂದಿಸುತ್ತಾ, ಸನಾತನದ ಗುರುಗಳಿಗೆ ಕೂಡ ನಾನು ಚಂದ್ರಶೇಖರ್ ಶೆಟ್ಟಿಯವರ ನೃತ್ಯ ವೈಭವ ಸ್ಟೂಡೆಂಟ್ಸ್ಗಳಿಗೆ ಕೂಡ ನಡೆಯಿತು, ಅವರಿಗೆ ವಂದಿಸುತ್ತಾ ಪುರುಷೋತ್ತಮ ಬಂಡಿ ಅವರಿಗೆ ವೇದಿಕೆ. ಧನ್ಯವಾದಗಳು. ಬಂಧುಗಳೇ, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಾವು ಎಲ್ಲ ಸಂಘ ಸಂಸ್ಥೆಗಳ ಹೆಸರನ್ನು ಕರೀತೇವೆ. ದಯವಿಟ್ಟು ಒಬ್ಬೊಬ್ಬರಾಗಿ ಬಂದವರಿಗೆ ಗೌರವಿಸಬೇಕು. ಅದಕ್ಕಿಂತ ಮುಂಚೆ ನಮ್ಮ ಜೊತೆ ನಮ್ಮ ಕಾಪುವಿನ ಶಾಸಕರು, ನಮ್ಮ ಪಟ್ಲ ಫೌಂಡೇಶನ್ನ ಎಲ್ಲ ಕಾರ್ಯಕ್ರಮಗಳಲ್ಲಿ ಬೆನ್ನೆಲುಬಾಗಿ ನಮಗೆ ಸಹಕಾರ ನೀಡುತ್ತಿರುವಂಥ ಗೌರವಾನ್ವಿತ ಗುರುಮೆ ಸುರೇಶ್ ಶೆಟ್ಟಿ ಇದ್ದಾರೆ. ಅವರಿಂದ 2 ಶುಭಾಶಯದ ನುಡಿಗಳು. ಸಾರ್ಥಕ ಕಾರ್ಯಕ್ರಮ ಅಂತ ಭಾವಿಸ್ತೇನೆ. ಬಹುಶಃ ಸದಾಶಿವಣ್ಣನ ಮದುವೆಗೆ ನಾವು ಸಾಕ್ಷಿ ಆಗಲಿಲ್ಲ, ಆದರೆ ಇವತ್ತು ಮದುಮಗನಾಗೆ ಅವರು ನಿಮ್ಮ ಕಂಗೊಳಿಸ್ತಾ ಇದ್ದಾರೆ. ಕವಿ ಒಂದು ಕಡೆ ಬರೀತಾನೆ, ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ನೆರಳು ಕೊಟ್ಟು ಹೇಗೆ ಗೆಲುವಾಗುವುದು ಹಸಿರೆಲೆಯ ಹೊಂಗೆ ಮರ, ಹಾಗೆ ಬಾಳಿಸಿಗುರುವೆ ಕರುಣೆ ಇಟ್ಟು, ಹಾಗೆ ಬಾಳಿಸಿಗುರುವೆ ಕರುಣೆ ಇಟ್ಟು ಅಂತೇಳಿ. ಅಂದರೆ ಮನುಷ್ಯನ ಬದುಕು ಅದು 4 ಜನರಿಗೆ ನೆರಳಾಗಬೇಕಂತೆ. ಸದಾಶಿವಣ್ಣ ನಮಗೆ ಮೆಚ್ಚುಗೆ ಆಗ್ತಕ್ಕಂಥ ಅದೇ ಕಾರಣಕ್ಕೋಸ್ಕರ ಪಟ್ಲ ಫೌಂಡೇಶನ್ ಅವರು ಏನು ಮಾಡಿದ್ರು, ಒಂದು ಒಳ್ಳೆಯ ಆರೋಗ್ಯಪೂರ್ಣ ಕಾರ್ಯಕ್ರಮವನ್ನು ಮಾಡ್ತಾರೆ. ಬಹುಶಃ 4 ಜನ ಮೆಚ್ಚುವಂಥ ಕಾರ್ಯಕ್ರಮ ಮಾಡ್ತಾರೆ. ನನಗೆ ಅದು ಏನು ನಾನು ಬರುವಾಗ ಕಾರ್ಯಕ್ರಮ ಮುಗ್ದೋಗಿರ್ತದೆ ಅಥವಾ ಎಲ್ಲೋ ಮಿಸ್ ಆಗಿರ್ತದೆ. ನನಗೆ ಆ ಒಂದು ಗಿಲ್ಟ್ ಇತ್ತು, ಒಂದು ಅಪರಾಧಿ ಭಾವನೆ ಇತ್ತು. ನನಗೆ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾರೆ, ಬಟ್ ನನಗೆ ಭಾಗವಹಿಸ್ಲಿಕ್ಕೆ ಆಗೋದಿಲ್ಲ ಅನ್ನೋದೊಂದು ಇಲ್ಲ. ಹಾಗಾಗಿ ಇವತ್ತು ಉಡುಪಿಯಲ್ಲಿ ಒಂದು ಕಸ್ತೂರಿ ರಂಗನ ವರದಿಯ ಬಗ್ಗೆ ಒಂದು ಮೀಟಿಂಗ್ ಇದೆ, ಒಂದು KDP ಮೀಟಿಂಗ್ ನಡೀತಿತ್ತು. ನಾನು ಪರ್ಮಿಷನ್ ತೊಗೊಂಡು ಅರ್ಧ ಗಂಟೆಯಲ್ಲಿ ಬರ್ತೀನಿ ಅಂತೇಳಿ ಸತೀಶಣ್ಣ ಹೇಳಿ ಬಂದದ್ದು. ಒಂದು ಅಂದರೆ ಇದು ವ್ಯಕ್ತಿ ಪೂಜೆ ಅಲ್ಲ, ವ್ಯಕ್ತಿತ್ವದ ಪೂಜೆ. ಈ ಮೂಲಕ ಸದಾಶಿವಣ್ಣ ಅಂತವರು 10 ಜನ 100 ಜನ ಈ ಸಮಾಜದಲ್ಲಿ ಹುಟ್ಟಿ ಬರಬೇಕು ಅನ್ನೋಂಥ ಒಂದು ಕಳೆ ಬಿಟ್ಟರೆ ಬೇರೆ ಯಾವುದಿಲ್ಲ. ಹೇಳ್ತಾರೆ ಧರ್ಮಸ್ಯ ಮುಖಾನಿ ಭಿನ್ನಾನಿ ಅಂತೇಳಿ, ಧರ್ಮದ ಮುಖ ಭಿನ್ನ ಭಿನ್ನವಾಗಿರ್ತಾ ಅಂತ. ಸದಾಶಿವಣ್ಣ ಅವರು ತನಗೆ ಭಗವಂತ ಕೊಟ್ಟಂಥ ಪ್ರಸಾದವನ್ನು ಊರಿಗೆ ಹಂಚುವಂಥ ಕೆಲಸವನ್ನು ಮಾಡ್ತಾರೆ. ಇದು ಈ ಬದುಕು ಅನ್ನುವಂಥದ್ದು ಭಗವಂತ ಕೊಟ್ಟಂಥ ಪ್ರಸಾದ. ಅದು ಪ್ರಸಾದಿತ ಆಗಬೇಕಾದ್ರೆ ಅದು ಶ್ರೀಕೃಷ್ಣಾರ್ಪಣ ಮಸ್ಸು ಅಂತೇಳಿ ಸಮಾಜಕ್ಕೆ ಹತ್ತು ಬರಬೇಕಂತೆ. ಹಾಗೆ ಅವರ ಬದುಕನ್ನು ಅವರು ಒಂದು ಸಮಾಜಕ್ಕೆ ಅರ್ಪಿಸಿಕೊಂಡಂಥ ರೀತಿ ಇದೆಯಲ್ಲ, ಅದು ನಮಗೆಲ್ಲರಿಗೂ ಮೆಚ್ಚುಗೆ ಆಗಿ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಹೇಳ್ತಾರೆ, ಯಾವ ಕಾಲದ ಶಾಸ್ತ್ರ ಏನು ಹೇಳಿದ್ದಾರೆ ಏನು, ಎದೆಯ ಧ್ವನಿಗೂ ಮಿಗಿಲಿ ಶಾಸ್ತ್ರವಿದೆ ಇದೇನು ಅಂತ ಮಾತನ್ನು ಒಂದು ಕಡೆ ನಮ್ಮ ಪುರಾತನರು ಬರೀತಾರೆ. ಅಂದರೆ ಏಕಾಂಗಿಯಾಗಿ ನಮ್ಮ ಎದೆಯ ಧ್ವನಿಯನ್ನು ನಾವು ಧ್ಯಾನಿಸಿಕೊಂಡಾಗ ಅದು ಮಾನವ ಪ್ರೀತಿಯನ್ನು, ವಿಶ್ವ ಪ್ರೀತಿಯನ್ನೇ ಅದು ಧ್ವನಿಸ್ತಂತೆ. ಹಾಗಾಗಿ ಇವತ್ತು ಮೊನ್ನೆ ಜುಂಜುನ್ವಾಲಾ ಸದಾಶಿವನಿಗೆ ಗೊತ್ತಿರ್ಬೋದು, ಆಕಾಶ ಏರೋಸ್ಟ್ನ ಅವರು ಧನಿಕರು ತೀರೋಗ್ತಾರೆ. ಕೇವಲ 53 ವರ್ಷದಲ್ಲಿ ತೀರೋಗ್ತಾರೆ. ಅವರ ದೊಡ್ಡ ಮಗನಿಗೆ 17 ವರ್ಷ.
ಕೊನೆಗೆ ಅವ್ರಿಗೆ ಗೊತ್ತಾಗ್ತದೆ ನಾನು ಬದುಕುವುದಿಲ್ಲ ಅಂತೇಳಿ 45,000 ಒಂದು ರೂಪಾಯಿಗಳ ಅಷ್ಟು ಆಸ್ತಿಯ ಒಡೆಯ ಪುಣ್ಯಾತ್ಮ. ಕೊನೆಗೆ ಅವ್ರು ಬರೀತಾರೆ, ಕೊನೆಗೆ ಉಳಿಯುವಂಥದ್ದು ಅಳಿಯುವುದು ಕಾಯ ಉಳಿಯುವುದು ಕೀರ್ತಿ, ತಿಳಿದು ನೋಡೆಯ ಬದುಕಿನ ರೀತಿ, ಬಿಡುವ ವಿಚಾರ ಮಾಡೋ ವಿಚಾರ, ಸ್ಥಿರವಲ್ಲ ಈ ಸಂಸಾರ ಮರಳೆ ಅಂತೇಳಿ. ಹಾಗಾಗಿ ಹೇಳ್ತಾರೆ, ಮಡದಿ ಬಾರಲು ಮಂಚ ಬಾರದು, ಕಂಚು ಕನ್ನಡಿ ಬಾರದು, ಸಂಚಿತಾರ್ಥದ ದ್ರವ್ಯ ಬಾರದು, ನೀನು ಮಾಡಿದ ಪಾಪ ಪುಣ್ಯವಲ್ಲದೆ ಮತ್ತಿನ್ನೇನು ಬಾರದು ಅಂತಕ್ಕಂಥ ಆ ಅರ್ಥ ಬರೋ ರೀತಿಯಲ್ಲಿ ಜುಂಜುನುವಾನ ಒಂದು ಕಡೆ ಬರೀತಾರೆ. ಹಾಗಾಗಿ ಇಂಥವರ ಬದುಕನ್ನು ನೋಡಿದಾಗ ಬಹುಶಃ ಕೊನೆಗೆ ಆತ್ಮೋತ್ಸರ್ವಭೂತೇಶ ಅನ್ನುವಂತೆ ಧ್ಯಾನ ಸ್ಥಿತಿಗೆ ನಾವು ತಿಳಿದಾಗ ಕಸ ಮತ್ತು ರಸ ಬೇರೆ ಆಗ್ಬೇಕಂತ. ಹಾಗಾಗಿ ಬದುಕಿನ ಸಮಾಜದ ರಸವನ್ನು ಹಿರ್ತಾ ಆ ಬದುಕಿನ ಕಸವನ್ನು ದೂರ ಮಾಡ್ತಾ ನಾವು ನಮ್ಮ ಬದುಕನ್ನು ಸಾಗಿಸ್ಬೇಕಂತ. ಅದು ಕೇಳ್ತಾರೆ, ಧರ್ಮದ ಬಿಗಿ, ಕರ್ಮದ ಕಟ್ಟು, ಭಕ್ತಿಯ ಬಲ, ನೀತಿಯ ನೆಲೆ, ಇದು ಬದುಕಿಗೆ ಪೂರಕವಾಗಿ ಸ್ಪಂದಿಸಿದಾಗ ಆಗ ಬದುಕು ಭಾವಗೀತೆ ಆಗ್ತಾನಂತೆ. ಈ ನಿಟ್ಟಿನಲ್ಲಿ ಖಂಡಿತವಾಗಿ ಹೇಳ್ತಾರೆ, ಅರ್ಥವಿಲ್ಲದ ಬದುಕಿಗೆ ಅರ್ಥವಿಲ್ಲ, ಅರ್ಥವೇ ಬದುಕಿನ ಪರಮಾರ್ಥವಲ್ಲ ಎನ್ನುವಂತೆ ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲೇ ಆಗಲೇ ಕಡುವ ಧರ್ಮ ಹೊನ್ನಾಗದೆ ಬಿಡುದು ಎನ್ನುವಂತೆ ಬಹುಶಃ ನಮ್ಮ ಬದುಕು ಆತ್ಮೀಯರೇ ಖಂಡಿತವಾಗಿ ಒಂದು ಹುಟ್ಟು ಮತ್ತೊಂದು ಸಾವು. ಬದುಕಿಗೆ ಎರಡು ಮುಖ, ಒಂದು ಕೋಲಿದ್ದಾಗೆ. ಅದರ ನಡುವೆ ನಮ್ಮ ನ್ಯಾಯಾಲಯ, ಹಾಗೆ ಕಾರ್ಯಾಲಯ, ಹಾಗೆ ಶಿಕ್ಷಣಾಲಯ, ಯೋಗ ಇದ್ದರೆ ಸಚಿವಾಲಯ, ಕೊನೆಗೆ ನಮ್ಮನ್ನು ನಾವು ಸೇರಬೇಕಂಥದ್ದು ಆ ಒಂದು ಭಗವಂತನ ಮಹಾ ಆಲಯದಲ್ಲಿ ನಾವಲ್ಲಿ ಸೇರಬೇಕಂತ. ಹಾಗಾಗಿ ಹೇಳ್ತಾರೆ, ಬದುಕ ಪಯಣ ಅದು ಕೇವಲ ಮಸಂದವರೆ ಮಾತ್ರ ಅಲ್ಲ, ಅದರ ಆಚೆ ಒಂದು ಪಾರಮಾರ್ಥಿಕ ಪಯಣ ಕೂಡ ಇರ್ತಾಂತೆ. ಸಾವನ್ನು ಗರ್ಭದಲ್ಲಿಟ್ಟುಕೊಂಡೇ ಬದುಕನ್ನು ಕಟ್ಟಿಕೊಳ್ಳೋ ಪ್ರಯತ್ನ ನಾವೆಲ್ಲ ಮಾಡ್ತಾ ಇರ್ತೀವಿ. ಅದು ಕೇಳ್ತಾರೆ, ಹುಟ್ಟುತ್ತೇನು ತರಲಿಲ್ಲ, ಸಾಯುತ್ತೇನು ಒಯ್ಯಲಿಲ್ಲ, ಸುಟ್ಟು ಸುಣ್ಣದರಲ್ಲೂ ಆಯ್ಕೆ ದೇಹ, ಹೊಟ್ಟೆ ಬಲು ಕೆಟ್ಟದನ್ನು ಎಷ್ಟು ಕಷ್ಟ ಮಾಡಿದರೂ ಬಿಟ್ಟು ಹೋಗುವಾಗ ಒಟ್ಟು ಬಟ್ಟೆ ಕಾಣದು ಎನ್ನುವಂತೆ ಆಕಸ್ಮಿಕ ಹುಟ್ಟು ಮತ್ತು ಅನಿವಾರ್ಯ ಸಾವಿನ ನಡುವೆ ಮನುಷ್ಯ ಬದುಕಿದ ಬಗ್ಗೆ ಹೇಗೆ, ಸಾಮಾಜಿಕವಾಗಿ ಆತ ತನ್ನನ್ನು ಬಿತ್ತರಿಸಿಕೊಂಡ ಬಗ್ಗೆ ಹೇಗೆ, ಆಧ್ಯಾತ್ಮಿಕವಾಗಿ ಆತನ ಚಿಂತನೆ ಏನು, ಹಾಗೆ ಸಾಂಸಾರಿಕವಾಗಿ ಆತನ ನಡೆನುಡಿ ಏನು ಸಮಾಜ ಬಗೆ ನೋಡ್ತಾ ಅಂತೆ. ಈ ನಿಟ್ಟಿನಲ್ಲಿ ಒಂದು ಸುದ್ದಿಯ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ. ಖಂಡಿತವಾಗಿಯೂ ಸದಾಶಿವಣ್ಣವರ ಆ ನೆಮ್ಮದಿಯ ಬದುಕು, ಅವರ ಮನೆತನವನ್ನು ಕಾಪಾಡೋದಾಗಬೇಕು. ಬದುಕಿನ ಯಶಸ್ಸಿನ ಕೀರ್ತಿ ಪಥ ಕೆಳಗಿಳಿದಂತೆ ನಾವು ನಂಬಿರ್ತಕ್ಕಂಥ ದೈವಪಥ ಹರಿಸಬೇಕು ಎನ್ನುವಂಥ ಮಾತನ್ನು ಹೇಳ್ತಾರೆ. ಶಾಸ್ತ್ರ ಒಂದು ಕಡೆ ಹೇಳ್ತಾರೆ, ಅನಿತ್ಯಾನಿ ಶರೀರಾನಿ ವಿಭವೋ ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯವೋ ಧರ್ಮ ಸಂಗ್ರಹ ಎನ್ನುವ ರೀತಿಯಲ್ಲಿ ನಮ್ಮ ಮುಂದಿನ ಎಲ್ಲ ಬದುಕುಗಳು ಅದು ಧರ್ಮ ಸಂಗ್ರಹದ ಕಡೆಗೆ ಮುಖ ಮಾಡಿರಬೇಕಂತ. ಭಾಳ ಖುಷಿಯಾಗಿರುವಂಥದ್ದು ನಮ್ಮ ಹರೀಶಣ್ಣ, ನಮ್ಮ ಮುಂಬೈಯಲ್ಲಿ ಭಾಳ ದೊಡ್ಡ ಸಾಧಕ, ಒಂದು ಬಂಟರ ಸಂಘಕ್ಕೆ ಒಂದು ಹೊಸ ಅರ್ಥವನ್ನು ತಂದುಕೊಟ್ಟಂಥವ್ರು ಅವರಿದ್ದಾರೆ. ಪಕ್ಕದಲ್ಲಿ KM ಶೆಟ್ಟು ನಮ್ಮ ಆತ್ಮೀಯ ಬಂಧು, ಅವರು ಅಷ್ಟೇ ಹೇಳ್ತಾರೆ, ಹತ್ತೂರ ದೊರೆತಕ್ಕಿಂತ ಹೆತ್ತೂರ ಉಳಿಗ ಮೇಲೆ ಎನ್ನುವ ರೀತಿಯಲ್ಲಿ ಈ ಊರಲ್ಲಿ ಯಾವುದೇ ಒಂದು ಒಳ್ಳೆಯ ಕೆಲಸ ನಡೆದರೂ ಕೂಡ ಅದಕ್ಕೆ ಶೈಕ್ಷಣಿಕ ಇರ್ಬೋದು, ಸಾಮಾಜಿಕ ಇರ್ಬೋದು, ಧಾರ್ಮಿಕ ಇರ್ಬೋದು ತನ್ನ ಹೆಗಲನ್ನು ಕೊಡ್ತಕ್ಕಂಥ ಪುಣ್ಯಾತ್ಮ. ಹಾಗೆ ನನ್ನ ಪ್ರೀತಿಯ ಸಹೋದರ ಶಶಿಯನ್ನು ದೂರದ ಬರೋಡದಿಂದ ಈ ಭಾಗದಲ್ಲಿ ಏನೇ ಇದ್ದರೂ ನಮ್ಮ ಬಗ್ಗೆ ಅತೀವ ಕಾಳಜಿಯನ್ನು ಮಾಡ್ತಾ ಯಾರಾದರೂ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅದಕ್ಕೆ ಬೆನ್ನು ಚಪ್ಪರಿಸೋ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಸತೀಶ ನನ್ನ ಕಿರಿಯ ಸಹೋದರ ಅಂತ ನಾವು ಭಾವಿಸಿರ್ತಕ್ಕಂಥದ್ದು ನಮಗೆಲ್ಲ ಒಂದು ರೀತಿಯಲ್ಲಿ ಹೆಮ್ಮೆ. ಇವತ್ತು ಈ ಯಕ್ಷಗಾನದ ಮೂಲಕ ಈ ಕಲೆಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿಸಿದಂಥ ಪುಣ್ಯಾತ್ಮ. ಹಾಗಾಗಿ ಅವರ 100 ವರ್ಷಗಳ ಬದುಕನ್ನು ಭಗವಂತ ಅವರಿಗೆ ಕೊಡಬೇಕು, ಹಾಗೂ ನಿಮ್ಮ ಎಲ್ಲರ ಆರೈಕೆಗಳು ನಮ್ಮ ಸತೀಶನ ಮೇಲೆ ಇರಬೇಕು ಇನ್ನೊಂದು ಮಾತನ್ನು ಹೇಳ್ತಾ ವೇದಿಕೆ ಮೇಲೆ ತೆಗೆದ ಎಲ್ಲ ಗಣ್ಯಮಾನ್ಯರ ಆಶೀರ್ವಾದವನ್ನು ಯಾಚನೆ ಮಾಡ್ತೇನೆ. ಆತ್ಮೀಯರೇ, ಜೀವನ ಸಮರದಲ್ಲಿ ಜೀವ ಬಾಯಿಗೆ ಬರುವ ವೇಳೆ ಆತ್ಮೋದ್ಧಾರ ಆದ ಹಾಗೆಯಲ್ಲಿ ಒಂಟಿ ಪಯಣ ಅಂತೆ. ಜೀವಕತೆ ಅದು ಮುಗಿಯೋ ಕತೆ ಯಾರಿಗೆ ಗೊತ್ತಿಲ್ಲ ಎನ್ನುವಂಥ ಮಾತನ್ನು ಹೇಳ್ತಾರೆ. ಹಾಗಾಗಿ ಹೇಳ್ತಾರೆ, ಹುಟ್ಟಿದ ಮನುಷ್ಯ ಸಾಯ್ತಾನೆ, ಕಟ್ಟಿದ ಮೆನ್ನೆ ಬೀಳ್ತದೆ, ಹಚ್ಚಿದ ಹಣತೆ ಅದು ಹಾರ್ತಾ ಅಂತೆ. ಅದರ ಮುಂಚೆ ನಾವು ಉಸಿರು ನಿಲ್ಲುವ ಮುನ್ನ ಉಸಿರನ್ನು ನಾವು ನಮ್ಮ ಹೆಸರು ನಿಲ್ಲುವ ಕೆಲಸವನ್ನು ನಾವೆಲ್ಲ ಮಾಡಬೇಕಂತ. ಆ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳ್ತಾ ಖಂಡಿತವಾಗಿಯೂ ಹೇಳ್ತಾರೆ, ಸಂಕಲ್ಪ ಶುದ್ಧಿ, ಸಾಧನ ವಿಶಿಷ್ಟತೆ, ಸಾಧಕರ ಸಾಮರ್ಥ್ಯಗಳು ಮೇಳೈಸಿದಾಗ ಸಿದ್ಧಿಯ ಕುರಿತು ಸಂದೇಹ ಬೇಡ ಅಂತ ಋಷಿವಾಣಿ ಆದರೆ ಸಾತ್ವಿಕ ಪೋಷಣೆ ಇದ್ದಲ್ಲಿ ಸಹಜ ಸಂಕ್ರಮಣ ಆಗ್ತಕ್ಕಂಥದ್ದು ಶರಣನ ಮನದಾಂತ ಮಾತಂತೆ. ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ಈ 100 ವರ್ಷಗಳ ಆಯುಷನ್ನು ಶತಂ ಜೀವ ಶರದೋ ವರ್ಧಮಾನ ಎನ್ನುವ ರೀತಿಯಲ್ಲಿ 100 ವರ್ಷಗಳ ಆಯುಷನ್ನು ಭಗವಂತ ಒಂದು ಆರೋಗ್ಯಪೂರ್ಣ ಬದುಕನ್ನು ಸದಾಶಿವಣ್ಣವರಿಗೆ ಕೊಡಲಿ ಇನ್ನೊಂದು ಮಾತನ್ನು ಹೇಳ್ತಾ ಸದಾಶಿವಣ್ಣ ಮತ್ತೊಮ್ಮೆ ನಿಮಗೆ ಶುಭ ಹಾರೈಸ್ತೀನಿ. ನಮಸ್ಕಾರ. ಸುರೇಶ್ ಶೆಟ್ಟಿಯವರು ಸನ್ಮಾನ್ಯ ಸದಾಶಿವ ಶೆಟ್ಟಿಯವರನ್ನು ಶಾಲು ಬೋಧಿಸಿ ಹೂವಿನ ಹಾರ ಹಾಕಿ ಆತ್ಮೀಯವಾಗಿ ಗೌರವಿಸ್ತಾ ಇದ್ದಾರೆ. ಶ್ರೀ ಸದಾಶಿವ ಶೆಟ್ಟಿಯವರ ಧರ್ಮಪತ್ನಿ ಶ್ರೀಮತಿ ಸುಜಾತ ಶೆಟ್ಟಿ ಮತ್ತು ಮಕ್ಕಳ ಒಂದು ಸಹಕಾರದಿಂದಾಗಿ ಕೆಮಿನೋ ಫಾರ್ಮಾ ಎಂಬ ಸಂಸ್ಥೆಯಲ್ಲಿ ಸುಮಾರು 4,000 ಉದ್ಯೋಗಿಗಳು ಕೆಲಸ ಮಾಡ್ತಾ ಇದ್ದಾರೆ. ಈ ಮುಖಾಂತರವಾಗಿ 4,000 ಕುಟುಂಬಗಳಿಗೆ ಒಂದು ಉದ್ಯೋಗವನ್ನು ಕೊಟ್ಟು
ಅನ್ನದಾತರಾದಂಥ ಒಂದು ಶ್ರೇಷ್ಠ ಸಾಧಕ ನಮ್ಮ ಸನ್ಮಾನ್ಯ ಸದಾಶಿವರಿಗೆ